Hare Krishna 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 Hare 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 Ram 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 Hare Hare Krishna 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 Hare 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 Ram Ram Hare Hare Krishna 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 Hare 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 Ram Ram Hare Hare. Hare Krishna 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 Hare 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 Ram Ram Hare Hare Krishna 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 Hare Hare Ram Ram Hare 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 Krishna 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 Hare Hare Ram Ram Hare Hare Krishna 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 Hare Hare Ram Ram Hare Hare Krishna Krishna Hare Hare Ram Ram Hare Hare Krishna Krishna Hare 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 Ram Hare Hare Krishna Krishna Hare 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 Ram Hare Hare. Hare Krishna Shri Krishna Arpanamastu. Hare Krishna. ನಾನು ಇವಾಗ ಜಯಪತಾಕ ಸ್ವಾಮಿ ಮಹಾರಾಜ್ ಅವರು ಬರೆದಿರೋ ಒಂದು ಭಜನನ್ನ ಮಾಡ್ತಾ ಇದ್ದೀನಿ. ಇವರು ಶ್ರೀಲ ಪ್ರಭುಪಾದ ಅವರ ಶಿಷ್ಯರು. ಸೊ ಇವಾಗ ಮಾಯಾಪುರದಲ್ಲಿದ್ದಾರೆ ಅವರು. ಇವಾಗ ವೇದಿಕ್ ಪ್ಲಾನಿಟೋರಿಯಂ ಅಂತ ಹೇಳ್ಬಿಟ್ಟು ಏನ್ ಬರ್ತಾ ಇದೆ ಅದು ಇವರ ನೇತೃತ್ವದಲ್ಲೇನೆ ಅದು ಸ್ಥಾಪನೆ ಆಗ್ತಾ ಇರೋದು ಮಾಯಾಪುರದಲ್ಲಿ. ಸೊ ಇವರು ಎಷ್ಟು ಚೆನ್ನಾಗಿರೋ ಒಂದು ಭಜನನ್ನ ಬರ್ದಿದ್ದಾರೆ ಅಂತಂದ್ರೆ, ಪ್ರಭುಪಾದ ಅವ್ರು ಇರ್ಲಿಲ್ಲ ಅಂತಿದ್ರೆ ನಮ್ಗೆ ಇದು ಯಾವ್ದು ಸಹ ನಮ್ಗೆ ಸಿಗ್ತಾ ಇರ್ಲಿಲ್ಲ ಅಂತ ಹೇಳ್ಬಿಟ್ಟು ಅವರು ಪ್ರತಿಯೊಂದನ್ನ ಹೇಳ್ಕೊಂಡು ಹೋಗ್ತಾರೆ. ನಮ್ಗೆ ಕೃಷ್ಣ ಪ್ರಜ್ಞೆಗೆ ನಾವು ಬರ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ಮತ್ತೆ ನಮ್ಗೆ ಚೈತನ್ಯ ಮಹಾಪ್ರಭುಗಳ ತತ್ವಗಳು ನಮ್ಮಂತಹ ಸಾಮಾನ್ಯರಾಗಿರುವಂತಹ ಮನುಷ್ಯರಿಗೆ ಸಿಗ್ತಾ ಇರ್ಲಿಲ್ಲ. ಭಗವದ್ಗೀತಾ ಆಸ್ ಇಟ್ ಈಸ್ ನಮ್ಗೆ ಸಿಗ್ತಾ ಇರ್ಲಿಲ್ಲ. ಭಾಗವತಂ ಸಿಗ್ತಾ ಇರ್ಲಿಲ್ಲ. ಚೈತನ್ಯ ಚರಿತಾಮೃತ ಸಿಗ್ತಾ ಇರ್ಲಿಲ್ಲ. ನಮ್ಗೆ ಇವಾಗ ಏನ್ ಧಾಮ ಅಂತ ನಾವು ಏನ್ ಹೇಳ್ತಾ ಇದೀವಿ, ಬೃಂದಾವನ ಧಾಮ, ಮಾಯಾಪುರ, ಅದ್ರ ಬಗ್ಗೆ ನಮ್ಗೇನು ಗೊತ್ತೇ ಆಗ್ತಾ ಇರ್ಲಿಲ್ಲ. ಮತ್ತೆ ಪುರಿ ಜಗನ್ನಾಥ ರಥಯಾತ್ರೆ ಅದ್ರ ಬಗ್ಗೆ ಎಲ್ಲ ನಮ್ಗೆ ಯಾವ್ದನ್ನು ಸಹ ನಮ್ಗೆ ಗೊತ್ತಾಗ್ತಿರ್ಲಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಪ್ರಭುಪಾದ ಅವರನ್ನ ಜಯಪತಾಕ ಸ್ವಾಮಿ ಅವರು ಅವ್ರು ಕೊಂಡಾಡ್ತಾ ಇದ್ದಾರೆ. ಮತ್ತೆ ಅವ್ರು ಇರ್ಲಿಲ್ಲ ಅಂದ್ರೆ ನಮ್ಮ ಜೀವನಕ್ಕೆ ಯಾವುದೇ ಒಂದು ಅರ್ಥ ಇರಲಿಲ್ಲ ಅಂತ ಸಹ ನಮ್ಗೆ ಹೇಳ್ತಾ ಇದ್ದಾರೆ. ಲತಾ ಮಾತಾಜಿ 8:15 ಆದ್ರೆ ನನ್ಗೆ ಹೇಳ್ತೀರಾ ಮಾತಾಜಿ? ಆಯ್ತು ಓಕೆ ಮಾತಾಜಿ. ಓಕೆ, ನಾನು ಅಲಾರಾಮ್ ಇಟ್ಕೊಂಡಿಲ್ಲ, ಮರ್ತೋಯ್ತದೆ. ಓಕೆ ಹೇಳ್ತೀನಿ ಮಾತಾಜಿ, ಹೇಳ್ತೀನಿ. ಧನ್ಯವಾದಗಳು. ಹರೇ ಕೃಷ್ಣ. ಓಕೆ, ನನಗೆ ರಾಗ ಅಷ್ಟು ಚೆನ್ನಾಗಿ ಬರೋದಿಲ್ಲ, ಪ್ಲೀಸ್ ನನ್ನನ್ನು ಕ್ಷಮಿಸಿ. ನಾನು ಟ್ರೈ ಮಾಡ್ತೀನಿ ಹೇಳಲಿಕ್ಕೆ. ಯದಿ ಪ್ರಭುಪಾದ ನ ಹೋಯ್ತು ತವೆ ಕಿ ಹೋಯ್ತು ಯೇ ಜೀವಾನ ಬಹಿತಾ ಕೇಸೆ. ಯದಿ ಪ್ರಭುಪಾದ ನ ಹೋಯ್ತು ತವೆ ಕಿ ಹೋಯ್ತು ಯೇ ಜೀವಾನ ಬಹಿತಾ ಕೇಸೆ. ನಿತಾಯ್ ಗೌರೇರ ಅಪರ ಕರುಣಾ ಕೇದೀತ ಸಕಲಾ ದೇಶೇ. ಯದಿ ಪ್ರಭುಪಾದ ನ ಹೋಯ್ತೋ ತವೆ ಕಿ ಹೋಯ್ತೋ ಯೇ ಜೀವಾನ ಬಹಿತಾ ಕೇಸೆ. ಪಾಶ್ಚಾತ್ಯೇರಯತ ಪಪಿತುರಾಚಾರಿ ಶೂನ್ಯವಾದಿ ಮಾಯಾವಾದಿ. ತದೇರ ಉದ್ಧಾರ ಹರಿಬಾರೆ ಮಾನಾ ಹೇನ ಕೌನು ದಯಾ ನಿಧಿ. ತಾದೇರ ನಿಕಟೆ ಕೌನ್ ಜಾನ ಆಸಿ ಬಲೈತಾ ಹರಿ ನಾಮ. ಸಭ್ಯ ಜೀವ ರೂಪೆ ಗದಿತೆ ತಾದೇರ ಕೆ ಹೈತಾ ಗುಯಾನ. ದೇಶ ದೇಶೆ ಹಾರಿ ವಿಗ್ರಹ ಸೇವಾ ಆರತಿ ರಾತ್ರಿ ದೀನೆ. रथयात्रादि महोत्सव सभा सिकता कौनो जाने. यदि प्रभुपाद न होयतो तवे की होयतो ये जीवान बहिता कैसे. यदि प्रभुपाद न होयतो तवे की होयतो ये जीवान बहिता कैसे. गीत भागवता चैतन्य चरिता प्रेमामृत रसा सारा. कथना सुंदर सरल करिया के भुजैतारा. कत कष्ट साही प्रीतमाने रही केवदित हरि नामा. केदित मुदिरा पुरी वृंदावना मायापुर माता धामा. परमा मंगला श्री चैतन्य महाप्रभुरा शिक्षा दाना. आचार्य प्राचार्य सदा मादेरे के करिता नियोजना. प्रेम कल्पतारु
निताय गौरेरा कृपका लभी भरे निर्वादी जया पताका हृदया तुम्हारा शरणा करे यदि प्रभुपाद न होय तो तवे की होय तो ये जीवाना बहिता कैसे यदि प्रभुपाद न होय तो तवे की होय तो ये जीवाना बहिता कैसे निताय गौरेरा अपरा करुणा खेदीता सकला देशे यदि प्रभुपाद न होय तो तवे की होय तो ये जीवाना बहिता कैसे ये जीवाना बहिता कैसे ये जीवाना बहिता कैसे हरे कृष्णा कृष्ण कृष्ण हरे 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 रामा राम राम हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे हरे। श्री प्रभुपाद की जय, गौनिताय की जय, जयपताक महाराज स्वामी की जय। हरे कृष्ण। ಹರಿ ಬೋಲ್ ಮಾತಾಜಿ, ಚೆನ್ನಾಗಿ ಹೇಳಿದ್ರಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಇಲ್ಲ ತುಂಬಾ ಚೆನ್ನಾಗಿ ಹೇಳಿದ್ರಿ ಮತ್ತೆ. ಅಲ್ಲಿ ನೋಡಿ, ನಾನ್ ಮಾತ್ರ ಅಲ್ಲ, ಆಯ್ತಾ? ಓಕೆ. ನೀವೆಲ್ಲ ಎಷ್ಟು ಚೆನ್ನಾಗಿ ಹೇಳ್ತೀರಾ ಭಜನ್. ನಿಮ್ಗೆ ಹೇಳಿ ಕಷ್ಟ ಆಗುತ್ತೆ, ಬಟ್ ಕೃಷ್ಣನಿಗೋಸ್ಕರ ನಾನು ಹೇಳಲೇಬೇಕಂತ ಹೇಳ್ತಾ ಇದ್ದೀನಿ. ನಿಮ್ಮ ವಾಯ್ಸ್ ಚೆನ್ನಾಗಿದೆ ಮಾತಾಜಿ. ಧನ್ಯವಾದಗಳು ವೀಣಾ ಮಾತಾಜಿ. ನಿಮ್ಗೆಲ್ಲ ಸಂಗೀತ ಬರುತ್ತೆ, ನೀವೇ ಹಂಗೆ ಹೇಳಿದ್ರೆ ನಾನು ಏನ್ ಹೇಳೋದು ಗೊತ್ತಿಲ್ಲ. ಧನ್ಯವಾದಗಳು ಎಲ್ಲರಿಗೂ. ಇವತ್ತಿನ ಕಾರ್ಯಕ್ರಮಕ್ಕೆ ಹೋಗೋಣಂತೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಇಸ್ಕಾನ್ ಮಂಗಳೂರು ಶ್ರೀ ಶ್ರೀ ರಾಧಾ ಗೋವಿಂದ ದೇವಸ್ಥಾನದ ವತಿಯಿಂದ ನಡೆಸಿಕೊಡುತ್ತಿರುವ 18 ದಿನಗಳ ಆನ್ಲೈನ್ ಭಗವದ್ಗೀತಾ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತವನ್ನ ಕೋರುತ್ತಾ ಇದ್ದೇನೆ. ಶ್ರೀ ಶ್ರೀ ರಾಧಾ ಗೋವಿಂದ ಅವರ ಚರಣಾರವಿಂದಗಳಲ್ಲಿ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಈ ಕೃಷ್ಣ ಪ್ರಜ್ಞೆಯನ್ನು ಪ್ರಪಂಚದಾದ್ಯಂತ ಹರಡಿರುವ ಎಸಿ ಭಕ್ತಿ ವೇದಾಂತ ಪ್ರಭುಪಾದ ಅವರಿಗೂ ನನ್ನ ನಮನಗಳನ್ನು ಸಲ್ಲಿಸುತ್ತಾ, ಈ ದೇವಸ್ಥಾನದ ಮುಖ್ಯಸ್ಥರು, ಈ ಕಾರ್ಯಕ್ರಮದ ಕಾರ್ಯಕರ್ತರುಗಳು ಮತ್ತು ನನ್ನ ಗುರುರಾದ ನಾಮನಿಷ್ಠದಾಸ್ ಪ್ರಭುಗಳಿಗೂ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಗುರು ಪ್ರಾರ್ಥನೆಯೊಂದಿಗೆ ನಾನು ಈ ದಿನದ ಕಾರ್ಯಕ್ರಮವನ್ನ ಶುರು ಮಾಡುತ್ತಾ ಇದ್ದೀನಿ. ಓಂ ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರ್ ಉನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರೋಃ ಶ್ರೀಯುತ ಪದಕಮಲಂ ಶ್ರೀ ಗುರುನ್ ವೈಷ್ಣವಾಂಶ್ಚ ಶ್ರೀ ರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೈವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ ಇತಿ ನಾಮಿನೇ. ನಾಮಸ್ತೆ ಸರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ.
Hare Krishna, Krishna Krishna, Hare Hare, Hare Rama, Rama Rama, Hare Hare, Hare Krishna, Krishna Krishna, Hare Hare, Hare Rama, Rama Rama, Hare Hare, Hare Krishna, Krishna Krishna, Hare Hare, Hare Rama, Rama Rama, Hare Hare. ಹರೇ ಕೃಷ್ಣ. ಮಾತಾಜಿಗೆ ಪ್ರಭುಜಿಗಳೇ, ರಾಧಾ ಕೃಷ್ಣಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೊಳ್ಳಿ. ನಿಮಗೆ ಈ ಭಗವದ್ಗೀತೆ ಜ್ಞಾನ ಚೆನ್ನಾಗಿ ಅರ್ಥ ಆಗಿ ಅದನ್ನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋ ತರ ಆಗ್ಲಿ ಅಂತ ಹೇಳ್ಬಿಟ್ಟು ನಾನು ಸಹ ರಾಧಾ ಗೋವಿಂದರಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೋತೀನಿ. ನಿಮ್ಗೆ ಈ ಜ್ಞಾನವನ್ನ ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ತಲುಪಿಸುವಂತ ಶಕ್ತಿನ ನನಗೆ ಕೊಡ್ಲಿ ಅಂತ ಹೇಳ್ಬಿಟ್ಟು ಹರೇ ಕೃಷ್ಣ, ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ, ರಾಮ ರಾಮ, ಹರೇ ಹರೇ. ಸೊ ಎಲ್ಲರೂ ಒಂದ್ ರೌಂಡ್ ಹರೇ ಕೃಷ್ಣ ಮಹಾಮಂತ್ರವನ್ನ ಹೇಳ್ಕೊತಾ ಇದೀರ ಅಂತ ಹೇಳ್ಬಿಟ್ಟು ನಾನು ನಂಬಿದೀನಿ. ಮತ್ತೆ ನೀವು ಕ್ವಿಜ್ ಅನ್ನ ಮಾಡಿದ್ರೆ ಮತ್ತೆ ಒಂದು ರೌಂಡ್ ಹರೇ ಕೃಷ್ಣ ಮಹಾಮಂತ್ರವನ್ನ ಹೇಳ್ಕೊಂಡ್ರೆ ನೀವು 2ನೇ ಲೆವೆಲ್ಗೆ ಬರ್ತೀರಾ. ಅವಾಗ ನೀವು ಭಕ್ತಿ ಮಾರ್ಗದಲ್ಲಿ ಮುನ್ನಡೆಯೋ ತರ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ನಿಮ್ಮಲ್ಲಿ ಮತ್ತೊಮ್ಮೆ ನಾನು ಇನ್ನೊಂದು 5 ದಿವಸ ಇರೋದ್ರಿಂದ ನೀವು ಖಂಡಿತ ಎಲ್ಲರೂ ಕ್ವಿಜ್ ಅನ್ನ ಮಾಡಿ ಅಂತ ಹೇಳ್ಬಿಟ್ಟು ನಾನು ವಿನಂತಿನ ಮಾಡ್ಕೊತಾ ಇದ್ದೀನಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಇವತ್ತಿನ ಅಧ್ಯಾಯಕ್ಕೆ ಹೋಗಿನ ಮುಂಚೆ ನಿನ್ನೆಯ ಅಧ್ಯಾಯದ ಹೆಸರನ್ನ ಯಾರಾದ್ರೂ ಹೇಳ್ತೀರಾ? ಹರೇ ಕೃಷ್ಣ. ಲತಾ ಮಾತಾಜಿ, ನನ್ನ ಧ್ವನಿ ಕೇಳಿಸ್ತಾ ಇಲ್ವಾ? ಕೇಳ್ತಾ ಇದೆ ಮಾತಾಜಿ, ಕೇಳ್ತಾ ಇದೆ, ಕ್ಲಿಯರ್ ಇದೆ. ಓಕೆ ಮಾತಾಜಿ. ಹರೇ ಕೃಷ್ಣ. ಮಾತಾಜಿಗಳೇ, ಪ್ರಭುಜಿಗಳೇ, ನಿನ್ನೆಯ ಅಧ್ಯಾಯದ ಹೆಸರನ್ನ ಯಾರಾದ್ರೂ ಹೇಳ್ತೀರಾ? ಕ್ಷೇತ್ರಜ್ಞ ವಿಭಾಗ ಯೋಗ. ಹರಿ ಬೋಲ್ ಮಾತಾಜಿ. ಕ್ಷೇತ್ರಜ್ಞ ವಿಭಾಗ ಯೋಗ. ಸೊ ನಮ್ಗೆ ಈ ಅಧ್ಯಾಯದಲ್ಲಿ ಅರ್ಜುನ 6 ಪ್ರಶ್ನೆಗಳನ್ನ ಕೇಳ್ತಾರೆ. ಸೊ 6 ಪ್ರಶ್ನೆಗಳು ಯಾವ್ದು ಅಂತಂದ್ರೆ, ಕ್ಷೇತ್ರ ಅಂದ್ರೆ ಏನು, ಕ್ಷೇತ್ರಜ್ಞ ಅಂತಂದ್ರೆ ಏನು, ಪ್ರಕೃತಿ ಅಂದ್ರೆ ಏನು, ಪುರುಷ ಅಂತಂದ್ರೆ ಏನು, ಜ್ಞಾನ ಅಂತಂದ್ರೆ ಏನು, ಜ್ಞೇಯ ಅಂದ್ರೆ ಏನು ಅಂತ ಹೇಳ್ಬಿಟ್ಟು 6 ಪ್ರಶ್ನೆಗಳನ್ನ ಕೇಳ್ತಾರೆ. ನಮ್ಗೆ ಕೃಷ್ಣ ಅದಕ್ಕೆ ವಿವರಣೆಯನ್ನ ನಮ್ಗೆ ಕೊಡ್ತಾರೆ. ಸೊ ನಾವು ಕ್ಷೇತ್ರ ಅಂದ್ರೆ ಏನಂತ ತಿಳ್ಕೊಂಡ್ವಿ ಮಾತಾಜಿಗಳೇ, ಪ್ರಭುಜಿಗಳೇ? ಕ್ಷೇತ್ರ ಅಂದ್ರೆ ಏನಂತ ನಾವು ತಿಳ್ಕೊಂಡ್ವಿ? ಶರೀರ. ಹಾ, ಹರಿ ಬೋಲ್. ಕ್ಷೇತ್ರ ಅಂದ್ರೆ ಶರೀರ ಅಂತ ನಾವು ತಿಳ್ಕೊಂಡ್ವಿ. ಕ್ಷೇತ್ರಜ್ಞ ಅಂದ್ರೆ ನಾವ್ ಏನಂತ ತಿಳ್ಕೊಂಡ್ವಿ? ಹರೇ ಆತ್ಮ ಪರಮಾತ್ಮ. ಹರಿ ಬೋಲ್, ಹರೇ ಕೃಷ್ಣ. ಸೊ ನಮ್ಗೆ ಜ್ಞಾನವನ್ನ ಪಡೆಯುವ ಪ್ರಕ್ರಿಯೆಗಳು ಎಷ್ಟಿದೆ ಅಂತ ಹೇಳ್ಬಿಟ್ಟು ಹೇಳಿದ್ರು ಕೃಷ್ಣ. ಎಷ್ಟು ಅಂಶಗಳನ್ನ ಹೇಳಿದ್ರು ಕೃಷ್ಣ? 20. ಹರಿ ಬೋಲ್ ಮಾತಾಜಿ. 20 ಅಂಶಗಳನ್ನ ಹೇಳಿದ್ರು. ಓಕೆ, ನಾವು ಜ್ಞಾನವನ್ನ ಪಡ್ಕೊಂಡ್ರು ಆ ಗುರಿ ಏನು ಅಂತ ಹೇಳ್ಬಿಟ್ಟು ಹೇಳಿದ್ರು. ನಾವ್ ಯಾಕೆ ಈ ಜ್ಞಾನವನ್ನ ಪಡ್ಕೋಬೇಕು ಅಂತ ಹೇಳ್ಬಿಟ್ಟು ಹೇಳಿದ್ರು. ಅಂದ್ರೆ ಜ್ಞಾನದ ಗುರಿ ಅಂತಂದ್ರೆ ಏನಂತ ಹೇಳಿದ್ರು? ಜ್ಞಾನದ ಗುರಿ ಏನು? ನಾವಿಷ್ಟೆಲ್ಲ ಜ್ಞಾನವನ್ನ ಅಂದ್ರೆ ಕ್ಷೇತ್ರ ಅಂದ್ರೇನು, ಕ್ಷೇತ್ರಜ್ಞ ಅಂದ್ರೇನು, ಪ್ರಕೃತಿ ಅಂದ್ರೇನು, ಪುರುಷ ಅಂತಂದ್ರೇನು, ಇದನ್ನೆಲ್ಲ ನಾವ್ ಯಾಕೆ ಈ ಜ್ಞಾನವನ್ನ ನಾವು ತಿಳ್ಕೊಬೇಕು ಅಂತ ಹೇಳ್ಬಿಟ್ಟು ನಮ್ಗೆ ಹೇಳಿದ್ರು. ಜ್ಞಾನದ ಗುರಿ ಯಾರು ಅಂತ ಹೇಳ್ಬಿಟ್ಟು ಹೇಳಿದ್ರು. ಜ್ಞಾನದ ಗುರಿ ಏನು? ಪರಮಾತ್ಮನಲ್ಲಿ ಲೀನ ಆಗೋದು. ಪರಮಾತ್ಮನನ್ನ ನಾವು ಅರ್ಥ ಮಾಡ್ಕೊಳೋದು ಅಲ್ವಾ? ಪರಮಾತ್ಮನನ್ನ ನಾವು ಅರ್ಥ ಮಾಡ್ಕೊಳೋದೇ ನಾವ್ ಏನೇ ಒಂದು ಜ್ಞಾನವನ್ನ ಪಡ್ಕೊಂಡ್ರು ಈ ಭೌತಿಕ ಪ್ರಪಂಚದಲ್ಲಿ ಅದರಿಂದ ತಿಳ್ಕೊಬೇಕಾಗಿರೋದು ನಾವು ಭಗವಂತನನ್ನೇ ಅಲ್ವಾ? ಸೊ ಪರಮಾತ್ಮನನ್ನ ನಾವು ಅರ್ಥ ಮಾಡ್ಕೋಬೇಕಾದ್ರಿಂದ ನಮ್ಗೆ ಈ 20 ಅಂಶಗಳನ್ನ ನಮ್ಗೆ ಇಲ್ಲಿ ಕೃಷ್ಣ ತಿಳಿಸಿ ಕೊಡ್ತಾ ಇದ್ದಾರೆ. ಸೊ ನಮ್ಗೆ ಇನ್ನ ಒಂದು ವಿಷಯವನ್ನ ಹೇಳಿದ್ರು ನಮ್ಗೆ. ಇವಾಗ ಯಾರು ಈ ಪರಮಾತ್ಮನನ್ನ ಅರ್ಥ ಮಾಡ್ಕೋತಾರೋ ಅವರು ಏನು ಹೀನ ಜನ್ಮವನ್ನ ಪಡೆಯೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ರು ಅಲ್ವಾ? ಸೊ ಅದನ್ನ ಯಾಕೆ ಅಂತ ಹೇಳ್ಬಿಟ್ಟು ಯಾರಾದ್ರೂ ಹೇಳ್ತೀರಾ? ನಾನು ಆ ಪ್ರಶ್ನೆನ ನೆನ್ನೆ ಕೇಳೋದು ನನ್ ಮರ್ತು ಹೋಯ್ತು. ಅದು ತುಂಬಾ ಮುಖ್ಯವಾದ ಪ್ರಶ್ನೆ. ಸೊ ಪರಮಾತ್ಮನನ್ನ ನಾವು ಅರ್ಥ ಮಾಡ್ಕೊಂಡ್ರೆ, ಅಂದ್ರೆ ಎಲ್ಲರ ಹೃದಯದಲ್ಲಿ ಪರಮಾತ್ಮ ನಾವು ಅದನ್ನ ಅರ್ಥ ಮಾಡ್ಕೊಂಡ್ರೆ
ಅಂತಹವರು ಈನ ಜನ್ಮಕ್ಕೆ ಹೋಗೋದಿಲ್ಲ ಅಂತ ಹೇಳ್ಬಿಟ್ಟು ಒಂದು ಪ್ರಶ್ನೆನ ಅಂದ್ರೆ ಒಂದು ಪ್ರಶ್ನೆ ಇದೆ. ಅದನ್ನ ನಾನು ನಿನ್ನೆ ಕೇಳಿಲ್ಲ, ಸೊ ಅದಕ್ಕೋಸ್ಕರ ನಾನು ಇವತ್ತಿನ ದಿವಸ ಕೇಳ್ತಾ ಇದ್ದೀನಿ. ಹರೇ ಕೃಷ್ಣ. ಕಷ್ಟ ಇದೆ ಇದು ಪ್ರಶ್ನೆ. ಪರಮಾತ್ಮ ಎಲ್ಲರ ಹೃದಯದಲ್ಲಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಂಡ್ರೆ, ನಾವ್ ಅದನ್ನ ಅರ್ಥ ಮಾಡ್ಕೊಂಡ್ರೆ ನಾವು ಹೀನ ಜನ್ಮಕ್ಕೆ ಹೋಗೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ರು. ಯಾಕೆ ಅಂತ ಹೇಳ್ಬಿಟ್ಟು ಯಾರಾದ್ರೂ ಹೇಳ್ತೀರಾ? ಪರಮಾತ್ಮನ ದಾಸನಾದ್ರೆ ಅವರೇ ನಮ್ಮನ್ನ ನೋಡ್ಕೊಳ್ತಾರೆ, ಇವ್ರಿಗೆ ಒಳ್ಳೆ ಜನ್ಮ ಕೊಡ್ಬೇಕು ಅನ್ನೋ ತರ. ಹಾ, ಓಕೆ. ಮತ್ತೆ ಮಾತಾಜಿ ಪುಣ್ಯದ ಫಲ ಒಳ್ಳೆ ಜನ್ಮ, ಪಾಪದ ಫಲ ಹೀನ ಜನ್ಮ, ಹಾಗಾಗಿರ್ಬೋದಲ್ಲ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಮಂಗಳ ಮಾತಾಜಿ. ಮತ್ತೆ ಯಾರಾದ್ರೂ ಹೇಳ್ತೀರಾ? ಹರೇ ಕೃಷ್ಣ. ಓಕೆ, ಸೊ ಅದು ತುಂಬಾ ಮುಖ್ಯವಾಗಿರೋದು. ಆಕ್ಚುಲಿ ನಂಗೆ ಮರ್ತೋಯ್ತು ನೆನ್ನೆ ಹೇಳೋದು. ಇವಾಗ ನೋಡಿ, ಇವಾಗ ನಮ್ಮ ಮನೆಯಲ್ಲಿ ಇವಾಗ ತಂದೆ ತಾಯಿಗಳೇನಾದ್ರೂ ಅಲ್ಲಿ ಇದ್ದಾರೆ ಅಂತಂದ್ರೆ, ಇವಾಗ ಮಕ್ಕಳು ಯಾವ ತರ ಇರ್ತಾರೆ, ಅವರು ಟಿವಿ ನೋಡೋದು, ಮೊಬೈಲ್ ನೋಡೋದು ಮಾಡ್ತಾರ. ತಂದೆ ತಾಯಿಗಳು ಆ ಮಕ್ಕಳನ್ನ ಅಬ್ಸರ್ವ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಮಕ್ಕಳು ಗೊತ್ತಿದ್ರೆ ಅವರು ಏನಾದ್ರು ತಪ್ಪು ಕೆಲಸಗಳನ್ನ ಮಾಡ್ತಾರ? ಅವರು ಮಾಡೋದಿಲ್ಲ ಅಲ್ವಾ? ಅದೇ ತರ ಇವಾಗ ನಮ್ಗೆ ನಮ್ಮ ಹೃದಯದಲ್ಲಿ ಪರಮಾತ್ಮ ಇದ್ದಾನೆ ಅಂತ ಹೇಳ್ಬಿಟ್ಟು ನಮ್ಗೆ ಆ ಜ್ಞಾನ ಇದ್ರೆ ನಾವು ಅವಾಗ ತಪ್ಪು ಕೆಲಸಗಳನ್ನ ನಾವು ಮಾಡ್ಲಿಕ್ಕೆ ಸಾಧ್ಯ ಆಗತ್ತಾ? ಇಲ್ಲ, ಮಾಡೋದಿಲ್ಲ ಅಲ್ವಾ? ಸೊ ಅದಕ್ಕೋಸ್ಕರ ನಾವು ಖಂಡಿತ ನಾವು ಪಾಪದ ಕೆಲಸಗಳನ್ನ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ? ಅವಾಗ ನಾವು ಹೀನ ಜನ್ಮಕ್ಕೆ ನಾವು ಹೋಗ್ಲಿಕ್ಕೆ ಆಗೋದಿಲ್ಲ ಅಲ್ವಾ? ಸೊ ಅದು ತುಂಬಾ ಮುಖ್ಯವಾದ ವಿಷಯ. ನಮ್ಗದು ಅರಿವಿರ್ಬೇಕಷ್ಟೇ. ನಮ್ಮನ್ನ ಒಬ್ರು ನೋಡ್ತಾ ಇದ್ರೆ ನಾವೇನ್ ಮಾಡ್ತೀವಿ, ಈ ಕೊಠಡಿಯಲ್ಲಿ ಯಾರು ನನ್ನನ್ನ ನೋಡ್ತಾ ಇಲ್ಲ, ನಾನು ಹೆಂಗ್ ಬೇಕಾದ್ರೂ ಕೂತ್ಕೋಬಹುದು, ಹೆಂಗ್ ಬೇಕಾದ್ರೂ ಮಲ್ಕೋಬಹುದು ಅಂತ ನಾವಿವಾಗ ಅನ್ಕೋತಾ ಇದ್ದೀವಿ ಅಲ್ವಾ? ಸೊ ಇವಾಗ ನಾವೆಲ್ಲರೂ ಇವಾಗ ಏನು ವಿಡಿಯೋನ ಆಫ್ ಮಾಡ್ಕೊಂಡಿದೀವಿ. ನಾನು ಹೇಗ್ ಮಲ್ಕೊಂಡು ಹೆಂಗಂದ್ರಂಗೆ ನೋಡಿದ್ರು, ನಾನು ಏನೇ ಮಾಡಿದ್ರು ಗೊತ್ತಾಗೋದಿಲ್ಲ ಅಂತ ಹೇಳ್ಬಿಟ್ಟು ನಾವು ಅಂತಹ ಮನಸ್ಥಿತಿಲಿ ಇದೀವಲ್ವಾ? ಆದ್ರೆ ಬೇರೆಯವ್ರಿಗೆ ಗೊತ್ತಾಗದೇ ಇರ್ಬೋದು, ಇನ್ನೊಂದು ಜೀವಿಗೆ ಗೊತ್ತಾಗದೇ ಇರ್ಬೋದು, ಆದ್ರೆ ಗೊತ್ತಾಗತ್ತೆ ಅಲ್ವಾ ನಾವ್ ಏನ್ ಮಾಡ್ತಾ ಇದೀವಿ, ಹೇಗಿದೀವಿ ಅಂತ ಪರಮಾತ್ಮ ಗೊತ್ತಾಗ್ತದೆ ಅಲ್ವಾ? ಪರಮಾತ್ಮನನ್ನ ಯಾಮಾರಿಸಿ ನಾವ್ ಏನನ್ನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ? ನಾವೇನಾದ್ರೂ ನಮ್ಮ ಜೊತೆ ಯಾವಾಗ್ಲೂ ಪರಮಾತ್ಮ ಇದ್ದಾನೆ ಅಂತ ಗೊತ್ತಾದ್ರೆ ನಾವ್ ಯಾವತ್ತೂ ಸಹ ತಪ್ಪಾದ ಕೆಲಸಗಳನ್ನ ನಾವು ಮಾಡೋದಿಲ್ಲ, ಪಾಪಕರವಾದ ಕೆಲಸಗಳನ್ನ ನಾವು ಮಾಡೋದಿಲ್ಲ. ಅದಕ್ಕೆ ನಾವು ನಮ್ಮನ್ನ ಹೀನ ಸ್ಥಿತಿಗೆ ನಾವು ತಂದ್ಕೊಳೋದಿಲ್ಲ ಈ ಜ್ಞಾನವನ್ನ ಪಡೆದ್ರೆ ಅಂತ ಹೇಳ್ಬಿಟ್ಟು ನೆನ್ನೆ ದಿನ ನಮ್ಗೆ ಕೃಷ್ಣ ತಿಳಿಸಿಕೊಟ್ರು. ಓಕೆ, ಸೊ ಇವತ್ತಿನ ಅಧ್ಯಾಯಕ್ಕೆ ಹೋಗೋಣಂತೆ. ಸೊ ಇನ್ನ ಒಂದು ಪ್ರಶ್ನೆ ಇದೆ. ಹರೇ ಕೃಷ್ಣ. ಬ್ಯಾಕ್ ಗ್ರೌಂಡ್ ನಾಯ್ಸ್ ಪ್ಲೀಸ್ ಮ್ಯೂಟ್ ಮಾಡ್ಕೊಳ್ಳಿ. ತುಂಬಾ ಬ್ಯಾಕ್ ಗ್ರೌಂಡ್ ನಾಯ್ಸ್ ಬರ್ತಾ ಇದೆ, ಯಾರಿಂದ ಅಂತ ಗೊತ್ತಿಲ್ಲ. ಪ್ಲೀಸ್ ಮ್ಯೂಟ್ ಮಾಡ್ಕೊಳ್ಳಿ. ಓಕೆ, ಸೊ ಇವಾಗ ನೋಡಿ, ಇಲ್ಲಿ ಒಬ್ಬ ಮನುಷ್ಯ ಆರಾಮಾಗಿ ಮಲ್ಕೊಂಡು, ನಮ್ಗೆ ಹಿಂಗೆ ಸಂಡೇ ಅಂದ್ರೆ ನಮ್ಗೆ ಈ ತರ ಇರ್ಬೇಕು ಅಂತ ಆಸೆ ಅಲ್ವಾ? ಏನ್ ಕೆಲಸ ಮಾಡ್ಬಾರ್ದು, ಅಡ್ಗೆ ಕೆಲಸ ಅಂತೂ ಒಂದ್ ಸ್ವಲ್ಪನೂ ಇಷ್ಟ ಇಲ್ಲ. ನಾವೇನಾದ್ರೂ ಹೋಟ್ಲಿಂದ ತರಿಸ್ಕೊಂಡ್ಬಿಡೋಣಂತೆ, ಇವತ್ತು ಆರಾಮಾಗಿದ್ದು ಟಿವಿಯಲ್ಲಿ ಸೊ ಆ ಚಾನಲ್ ಈ ಚಾನಲ್ ಚೇಂಜ್ ಮಾಡ್ಕೊಂಡು ಆರಾಮಾಗಿ ಏನಾದ್ರು ತಿನ್ಕೊಂಡು ಚಿಪ್ಸು ಪಾಪ್ಕಾರ್ನ್ ತಿನ್ಕೊಂಡು ಆರಾಮಾಗಿ ಕಾಲ ಕಲಿಯೋಣ ಅಂತ ಅನ್ಸುತ್ತೆ ಅಲ್ವಾ? ಸೊ ಈ ತರ ಇರ್ಬೇಕು ಅಂತ ಹೇಳ್ಬಿಟ್ಟು ಯಾರೆಲ್ಲ ಆಸೆ ಪಟ್ಟಿದ್ರಿ ಅಂತ ಹೇಳ್ಬಿಟ್ಟು ಹಂಚ್ಕೋತೀರಾ? ಹರೇ ಕೃಷ್ಣ. ಖಂಡಿತ ಹಾಗೆ ಇರ್ಬೇಕು ಅಂತ ತುಂಬಾ ವರ್ಷ ಕಳ್ದಿದೀವಿ. ಓಕೆ ಮಾತಾಜಿ, ನೀವು ಸತ್ಯವನ್ನ ಒಪ್ಕೋತಾ ಇದ್ರಿ. ಹರಿಬೋಲ್ ಮಾತಾಜಿ. ಹರೇ ಕೃಷ್ಣ. ಮತ್ತೆ ಹರೇ ಕೃಷ್ಣ ಮಾತಾಜಿ. ಬೆಳಗ್ಗೆ ನಾನು ಅದೇ ಮೂಡಲಿದ್ದೆ. ಓಕೆ, ಸೊ ನಮ್ಗೆ ಇವಾಗ ಈ ತರ ಜೀವನ ಮಾಡ್ಬೇಕಂತ ಹೇಳ್ಬಿಟ್ಟು ನಮ್ದು ಪ್ಲಾನ್ ಅಲ್ವಾ? ಆಕ್ಚುಲಿ ನಮ್ ಗುರಿನೇ ಈ ತರ, ಹಿಂಗ ಆರಾಮಾಗಿ ರಿಲ್ಯಾಕ್ಸ್ ಆಗಿ ಏನ್ ಇರ್ಬಾರ್ದು ಕೆಲ್ಸ ಅಂತ ಹೇಳ್ಬಿಟ್ಟು ಅಲ್ವಾ? ಸೊ ಇವಾಗ ಕೃಷ್ಣ ಇದರ ಕುರಿತಾಗಿ ನಮ್ಗೆ ಇವತ್ತಿನ ಅಧ್ಯಾಯದಲ್ಲಿ ನಮ್ಗೆ ಮಾತಾಡ್ತಾ ಇದ್ದಾರೆ. ನಾವು ಕೃಷ್ಣನ ಮೂಲಕನೇ ನಾವು ತಿಳ್ಕೊಳ್ಳೋಣಂತೆ ಏನ್ ಹೇಳ್ತಾರೆ ಕೃಷ್ಣ ಅಂತ ಹೇಳ್ಬಿಟ್ಟು. ಸೊ ಗುಣತ್ರಯ ವಿಭಾಗ ಯೋಗ. ಗುಣತ್ರಯ ನೋಡಿ, ಇಲ್ಲೇ ಈ ಪದದಲ್ಲೇನೆ ನಮ್ಗೆ ಅರ್ಥ ಗೊತ್ತಾಗ್ತಾ ಇದೆ. ತ್ರಯ ಅಂದ್ರೆ 3 ಗುಣಗಳಿದೆ. ಸೊ ಈ 3 ಗುಣಗಳನ್ನ ನಾವು ಅರ್ಥ ಮಾಡ್ಕೊಂಡು ಹೇಗೆ ಪರಮಾತ್ಮನ ಸಂಪರ್ಕವನ್ನ ಪಡಿಬಹುದು ನಾವು ಅಂತ ಹೇಳ್ಬಿಟ್ಟು ಇವತ್ತಿನ ಅಧ್ಯಾಯ ನಮ್ಗೆ ಕೃಷ್ಣ ತಿಳಿಸಿಕೊಡ್ತಾ ಇದ್ದಾರೆ. ಈ ಅಧ್ಯಾಯವನ್ನ ಭೌತಿಕ ಪ್ರಕೃತಿಯ ತ್ರಿಗುಣಗಳು ಅಂತ ಹೇಳ್ಬಿಟ್ಟು ಸಹ ಕರೀತಾರೆ. ಇದರಲ್ಲಿ 27 ಶ್ಲೋಕಗಳಿದೆ. ಅದನ್ನ ಹೇಗೆ ವಿಂಗಡಿಸ್ತಾರೆ ಅಂತಂದ್ರೆ, ಮೊದಲು ನಮ್ಗೆ ಹೇಳ್ತಾ ಇದ್ದಾರೆ ಈ 3 ಗುಣಗಳಿಂದ ಜೀವಿಯ ಬಂಧನ ಆಗತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಅದಾದ್ಮೇಲೆ ಪ್ರತಿಯೊಂದು ಗುಣದ ಕ್ರಿಯೆಗಳನ್ನ, ಗುಣಲಕ್ಷಣಗಳನ್ನ ಮತ್ತು ಅದರ ಫಲಗಳನ್ನ ನಮ್ಗೆ ತಿಳಿಸಿಕೊಡ್ತಾ ಇದ್ದಾರೆ. ಅದಾದ್ಮೇಲೆ ಹೇಳ್ತಾ ಇದ್ದಾರೆ ಈ 3 ಗುಣಗಳಿಂದ ಜೀವಿಯ ಬಂಧನ ಆಗೋದ್ರಿಂದ ನಾವ್ ಈ 3 ಗುಣಗಳನ್ನ ಮೀರ್ಬೇಕು ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಸೊ ಇವತ್ತಿನ ಅಧ್ಯಾಯಕ್ಕೆ ಹೋಗಿನ ಮುಂಚೆ ಇದು ತುಂಬಾ ನಮ್ಮ ಜೀವನಕ್ಕೆ ತುಂಬಾ ಹತ್ರವಾದ
ಅಧ್ಯಾಯ. ನಾವೇನಾದ್ರೂ ಇದನ್ನ ಮಕ್ಕಳಿಗೆ ತಗೊಂಡ್ರೆ 18 ದಿನಗಳ ಕೋರ್ಸ್ ಅನ್ನ ತಗೊಂಡ್ರೆ ಎಲ್ಲಾ ಮಕ್ಳಿಗೂ ಈ ಗುಣತ್ರಯ ವಿಭಾಗ ತುಂಬಾ ಇಷ್ಟ ಆಗೋಗ್ಬಿಡುತ್ತೆ. ಯಾಕಂದ್ರೆ ಇದು ನಾವು ಅವರು ಹೇಗೆ ಬೆಳಗ್ಗೆಯಿಂದ ರಾತ್ರಿ ತನಕ ಅವರು ಜೀವನವನ್ನ ಮಾಡ್ತಾರೆ ಅನ್ನೋದ್ರ ಮೇಲೆ ಈ ಗುಣತ್ರಯ ವಿಭಾಗ ಇರೋದ್ರಿಂದ ಅವರೆಲ್ಲರೂ ತುಂಬಾ ಇಷ್ಟ ಪಡ್ತಾರೆ ಮಕ್ಕಳು. ಸೊ ಇವಾಗ ಇಲ್ಲಿ ನಾವು ಒಂದು ಚಿಕ್ಕ ಮತ್ತೆ ಒಂದು ಪ್ರಶ್ನೆಯಿಂದ ನಾವು ಇವತ್ತಿನ ಅಧ್ಯಾಯಕ್ಕೆ ಹೋಗೋಣಂತೆ. ಸೊ ಇವಾಗ ಇದಕ್ಕಿಂತ ಮುಂಚೆನೂ ಸಹ ನಾವ್ ಇದ್ರ ಬಗ್ಗೆ ಚರ್ಚೆಯನ್ನ ಮಾಡಿದ್ವಿ. ನಾವ್ ಇವಾಗ ಹೋಟ್ಲ್ ಹೋದ್ರೆ ನಾವ್ ಏನನ್ನಾದ್ರೂ ನಾವು ಆರ್ಡರ್ ಮಾಡ್ತೀವಿ ಅಲ್ವಾ, ನಮ್ಗೆ ಇಷ್ಟ ಬಂದಿರೋದನ್ನ ಆರ್ಡರ್ ಮಾಡ್ತೀವಿ. ಅದಾದ್ಮೇಲೆ ವೇಟರ್ ಏನ್ ಮಾಡ್ತಾರೆ, ಅವ್ರು ಏನ್ ತಂದ್ಕೊಡ್ತಾರೆ ನಮ್ಗೆ? ಹರೇ ಕೃಷ್ಣ. ನಾವೇನ್ ಆರ್ಡರ್ ಮಾಡಿರ್ತೀವಿ ಅದ ತಂದ್ಕೊಡ್ತಾರೆ. ನಾವೇನ್ ಆರ್ಡರ್ ಮಾಡಿರ್ತೀವೋ ಅದೇ ತಂದ್ಕೊಡ್ತಾರೆ ಅಲ್ವಾ. ಸೊ ನಾವಿವಾಗ ವೇಟರ್ ತಂದ್ಕೊಟ್ಮೇಲೆ ನಾವು ಅವ್ರ ಮೇಲೆ ಕೂಗಾಡಿದ್ರೆ ನಾವು ಸರಿಯಾದ ಮನಸ್ಥಿತಿಲಿ ನಾವ್ ಇದೀವಿ ಅಂತ ಹೇಳ್ಬಿಟ್ಟು ಯಾರಾದ್ರೂ ನಮ್ಮನ್ನ ನೋಡಿ ಅನ್ಕೋತಾರ? ಬುದ್ಧಿ ಇದೆ ಅಂತ ಹೇಳ್ಬಿಟ್ಟು ಅನ್ಕೋತಾರ ನಮ್ಮನ್ನ? ಅವ್ರ ಮೇಲೆ ಏನಾದ್ರು ನಾವು ಕೂಗಾಡಿದ್ರೆ ಇದನ್ನ ಯಾಕೆ ತಗೊಂಬಂದೆ ನೀನು ಅಂತ ಹೇಳ್ಬಿಟ್ಟು? ಖಂಡಿತ ಇಲ್ಲ ಮಾತಾಜಿ, ಇಲ್ಲ ಅಲ್ವಾ. ಸೊ ಅದನ್ನೇ ನಮ್ಗೆ ಕೃಷ್ಣ ಇವತ್ತಿನ ದಿನ ಹೇಳಿಕೆ ಹೊರಟಿದ್ದಾರೆ. ನಾವಿವಾಗ ನಮ್ಮ ಮುಂದಿನ ಜೀವನ ಹೇಗಿರುವ ಜೀವನ ಬೇಕು ಅಂತ ಹೇಳ್ಬಿಟ್ಟು ನಾವ್ ಇವಾಗ ಆರ್ಡರ್ ಮಾಡ್ತಾ ಇದೀವಿ. ನಮ್ಗೆ ಈ ಪ್ರಸ್ತುತ ಜೀವನದಲ್ಲಿ ನಾವು ಮುಂದಿನ ಜೀವನವನ್ನ ನಾವು ಆರ್ಡರ್ ಮಾಡ್ತಾ ಇದೀವಿ. ನಮ್ಗೆ ಅದೇ ತರದ ಜೀವನವನ್ನ ನಮ್ಗೆ ಕೃಷ್ಣ ಕೊಡ್ತಾರೆ. ಅವಾಗ ನಾವು ಮತ್ತೆ ಕೃಷ್ಣನ ಮೇಲೆ ಕೃಷ್ಣನನ್ನ ನಾವು ಇವಾಗ ನಾವ್ ಎಷ್ಟು ಬೈಕೋತೀವಲ್ವಾ, ನನ್ಗೆ ಯಾಕೆ ನೀನ್ ಈಗ ಹುಟ್ಟಿಸ್ದೆ, ಈ ತರ ಮಾಡ್ದೆ, ನೀನ್ ನನಗೆ ಹಂಗ್ ಹುಟ್ಟಿಸ್ಬೇಕಾಗಿತ್ತು, ಹಿಂಗ್ ಹುಟ್ಟಿಸ್ಬೇಕಾಗಿತ್ತು ಅಂತ ಅಲ್ವಾ. ನಾವಿವಾಗ ಇರುವ ಪರಿಸ್ಥಿತಿಗೆ ಕಾರಣ ನಾವೇನೆ. ನಾವ್ ಹಿಂದಿನ ಜನ್ಮದಲ್ಲಿ ಆರ್ಡರ್ ಮಾಡಿದ್ವಿ ಕೃಷ್ಣನಿಗೆ, ಕೃಷ್ಣ ನನಗೆ ಮುಂದಿನ ಜನ್ಮ ಈ ತರ ಬೇಕು ಅಂತ ಹೇಳ್ಬಿಟ್ಟು ನಾವೇ ಆರ್ಡರ್ ಮಾಡ್ಬಿಟ್ಟು ನಾವಿವಾಗ ಕೃಷ್ಣನನ್ನ ನಾವು ಬೈದ್ರೆ ಅದು ನಾವು ಅಂದ್ರೆ ಬುದ್ಧಿ ಇರೋರು ಅಂತ ಹೇಳ್ಬಿಟ್ಟು ನಾವು ನಮ್ಮನ್ನ ತಿಳ್ಕೊಬಹುದಾ? ಸೊ ನೀವು ಇದನ್ನ ಒಪ್ಕೋತೀರಾ ಅಥವಾ ಇಲ್ವಾ? ನಾವೇನೇ ಆರ್ಡರ್ ಮಾಡಿದ್ರು ಸಹ ಕೃಷ್ಣ ನಮ್ಗೆ ಸರಿಯಾಗಿರೋದೇ ಕೊಡ್ಬೇಕು ಅಂತ ಹೇಳ್ಬಿಟ್ಟು ನೀವು ವಾದವನ್ನ ಮಾಡ್ತೀರಾ? ಹರೇ ಕೃಷ್ಣ. ನಾವ್ ಏನ್ ಕೇಳ್ತೀವೋ ಅದನ್ನೇ ಕೊಡ್ತಾರೆ. ಸೊ ಇವಾಗ ನಾವೇ ಆರ್ಡರ್ ಮಾಡಿದೀವಿ ಈ ತರ ಬೇಕು ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ನಾವ್ ಯಾರನ್ನೂ ಹೊಣೆ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಸೊ ನಮ್ಗೆ ಅವಕಾಶವನ್ನ ಕೊಟ್ಟಾಗ ನಾವ್ ಅದನ್ನ ಸರಿಯಾಗಿ ಬಳಸ್ಕೊಂಡಾಗ ನಮ್ಗೆ ಸರಿಯಾಗಿರುವ ಜನ್ಮ ಮುಂದಿನ ಜನ್ಮದಲ್ಲಿ ನಮ್ಗೆ ಸಿಗುತ್ತೆ ಅನ್ನೋದನ್ನ ನಮ್ಗೆ ಕೃಷ್ಣ ಇವತ್ತಿನ ಅಧ್ಯಾಯದಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಸೊ ನಾನು ಇವಾಗ ಎಲ್ಲರನ್ನೂ ಮ್ಯೂಟ್ ಮಾಡ್ತಾ ಇದೀನಿ, ತುಂಬಾ ಬ್ಯಾಕ್ ಗ್ರೌಂಡ್ ನಾಯ್ಸ್ ಇರೋದ್ರಿಂದ. ಹರೇ ಕೃಷ್ಣ. ಶ್ರೀ ಭಗವಾನುವಾಚ ಪರಂ ಭೂಯ ಪ್ರವಕ್ಷ್ಯಾಮಿ ಜ್ಞಾನಾನಾಂ ಜ್ಞಾನಂ ಉತ್ತಮಂ ಯಜ್ಞಾತ್ವಾ ಮುನಯಃ ಸರ್ವೇ ಪರಾಂ ಸಿದ್ಧಿಮಿತೋ ಗತಾಃ. ದೇವೋತ್ತಮ ಪರಮಪುರುಷನು ಹೀಗೆ ಹೇಳಿದನು, ಎಲ್ಲ ಜ್ಞಾನಗಳಲ್ಲಿ ಅತ್ಯುತ್ತಮವಾದ ಈ ಜ್ಞಾನವನ್ನು ನಾನು ಮತ್ತೆ ನಿನಗೆ ಹೇಳುತ್ತೇನೆ. ಈ ಜ್ಞಾನವನ್ನು ತಿಳಿದುಕೊಂಡು ಮುನಿಗಳು ಪರಮ ಸಿದ್ಧಿಯನ್ನ ಪಡೆದರು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ ಕೃಷ್ಣ. ನೋಡಿ ಇಲ್ಲಿ ಕೃಷ್ಣ ಹೇಳ್ತಾ ಅವ್ರು ಏನ್ ಹೇಳ್ತಾ ಇದ್ರೆ, ನಾನು ಹಿಂದೆ ಹೇಳಿರೋದಕ್ಕಿಂತ ಅದಕ್ಕಿಂತ ಉತ್ತಮವಾದ ಜ್ಞಾನವನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ಕೃಷ್ಣ ಅರ್ಜುನನಿಗೆ ತಿಳಿಸಿಕೊಡ್ತಾ ಇದ್ದಾರೆ ಅಲ್ವಾ. ಸೊ ನಾವಿಲ್ಲಿ ಚಿತ್ರದಲ್ಲಿ ಯಾರನ್ನ ನೋಡ್ತಾ ಇದೀವಿ ಅಂತಂದ್ರೆ ನಾವು ನವ ಯೋಗೀಂದ್ರರನ್ನ ನೋಡ್ತಾ ಇದೀವಿ. ಈ ನವ ಯೋಗೀಂದ್ರರು ಅವರು ನಿಮಿ ಮಹಾರಾಜನಿಗೆ ಅವರು ಈ ಭಗವಂತನ ಬಗ್ಗೆ ಅವರು ಜ್ಞಾನವನ್ನ ಕೊಡ್ತಾ ಇದ್ದಾರೆ. ಇದನ್ನ ನಾವು ಭಾಗವತಮಲ್ಲಿ ನಾವು ತಿಳ್ಕೊತೀವಿ. ಸೊ ಇದೇ ತರ ಇಲ್ಲಿ ಅದನ್ನೇ ಹೇಳ್ತಾ ಇದ್ದಾರೆ. ಇಲ್ಲಿ ಈ ಜ್ಞಾನವನ್ನ ತಿಳ್ಕೊಂಡು ಮುನಿಗಳು ಅವರು ಪರಮ ಸಿದ್ಧಿಯನ್ನ ಪಡೆದಿದ್ದಾರೆ ಅಂತ ಹೇಳ್ಬಿಟ್ಟು ಸಹ ನಮ್ಗೆ ಇಲ್ಲಿ ಕೃಷ್ಣ ತಿಳಿಸಿಕೊಡ್ತಾ ಇದ್ದಾರೆ. ಆ ಜ್ಞಾನ ಏನು ಅನ್ನೋದನ್ನ ನಾವು ಸಹ ಈಗ ಅರ್ಜುನನ ಮೂಲಕ ತಿಳ್ಕೊಳ್ಲಿಕ್ಕೆ ಹೊರಡ್ತಾ ಇದ್ದೀವಿ. ಇದಂ ಜ್ಞಾನಮುಪಾಶ್ರಿತ್ಯ ಮಮ ಸಾಧರ್ಮ್ಯಮಾಗತಾಃ ಸರ್ಗೇಪಿ ನೋಪಜಾಯಂತೆ ಪ್ರಳಯೇನ ವ್ಯತಂತಿ ಚ. ಈ ಜ್ಞಾನದಲ್ಲಿ ನೆಲೆಗೊಂಡವನು ನನ್ನ ರೀತಿಯ ದಿವ್ಯ ಸ್ವಭಾವವನ್ನು ಪಡೆಯುವನು. ಹೀಗೆ ನೆಲೆಗೊಂಡವನು ಸೃಷ್ಟಿ ಕಾಲದಲ್ಲಿ ಹುಟ್ಟುವುದಿಲ್ಲ ಮತ್ತು ಪ್ರಳಯ ಕಾಲದಲ್ಲಿ ವ್ಯತೆ ಪಡುವುದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಅಲ್ವಾ. ಸೊ ಕೃಷ್ಣ ಎಷ್ಟು ಸತಿ ನಮ್ಗೆ ಹೇಳ್ತಾ ಇದಾರಲ್ವಾ, ನಮ್ಗೆ 4ನೇ ಅಧ್ಯಾಯದಲ್ಲಿ ಹೇಳಿದ್ರಲ್ವಾ, ಜನ್ಮ ಕರ್ಮ ಚ ಮೇ ದಿವ್ಯಂ ಏವಂ ಯೋ ವೇತ್ತಿ ತತ್ವತಃ ತ್ಯಕ್ತ್ವಾ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸೋರ್ಜುನ ಅಂತ ಹೇಳಿದ್ರು. ಮತ್ತೆ ನೆನ್ನೆಯ ಅಧ್ಯಾಯದಲ್ಲೂ ನಮ್ಗೆ ಕೃಷ್ಣ ಹೇಳಿದ್ರಲ್ವಾ, ಯಾರು ಇದನ್ನ ಅರ್ಥ ಮಾಡ್ಕೋತಾರೆ ಅಂದ್ರೆ ಕ್ಷೇತ್ರ ಅಂದ್ರೆ ಏನು, ಕ್ಷೇತ್ರಜ್ಞ ಅಂತಂದ್ರೆ ಏನು, ಇವರೆರಡರ ನಡುವಿನ ವ್ಯತ್ಯಾಸವನ್ನ ಯಾರು ಅರ್ಥ ಮಾಡ್ಕೋತಾರೋ ಅವ್ರು ಮತ್ತೆ ಹುಟ್ಟೋದು ಬೇಕಾಗಿಲ್ಲ, ಪ್ರಳಯ ಕಾಲದಲ್ಲಿ ಅವರು ನಾಶ ಆಗೋದು ಬೇಕಾಗಿಲ್ಲ ಅಂತ ಹೇಳಿದ್ರು. ಅದನ್ನೇ ನೋಡಿದ್ರೆ ಇಲ್ಲೂ ಸಹ ಹೇಳ್ತಾ ಇದ್ದಾರೆ, ಈ 3 ಗುಣಗಳ ಬಗ್ಗೆ ಯಾರು ಅರ್ಥ ಮಾಡ್ಕೋತಾರೋ ಅವರು ನನ್ನ ದಿವ್ಯ ಸ್ವಭಾವವನ್ನೇ ಅವ್ರು ಪಡೀತಾರೆ ಅಂತ ಹೇಳ್ಬಿಟ್ಟು ಅವ್ರು ಮತ್ತೆ ಈ ಸೃಷ್ಟಿ ಆದಾಗ ಹುಟ್ಟೋದು ಮತ್ತೆ ಪ್ರಳಯದಲ್ಲಿ ಅವರು ನಾಶ ಆಗ್ತೀವಿ ಅಂತ ಹೇಳ್ಬಿಟ್ಟು ವ್ಯತ್ಯೆ ಪಡೋದು ಬೇಕಾಗಿಲ್ಲ ಅಂತ ಹೇಳ್ಬಿಟ್ಟು ಕೃಷ್ಣ ಹೇಳ್ತಾ ಇದ್ದಾರೆ. ನೋಡಿ ನಮ್ಗೆ ತುಂಬಾ ಮುಖ್ಯವಾದ ವಿಷಯವನ್ನ ಇಲ್ಲಿ ನಮಗೆ ಕೃಷ್ಣ ತಿಳಿಸಿಕೊಡ್ತಾ ಇದ್ದಾರೆ. ಇವಾಗ ನಾವು ನೋಡಿರ್ಬೋದಲ್ವಾ, ಇವಾಗ ಅಕಸ್ಮಾತ್ ಏನಾದ್ರು ಒಂದು ಅಕ್ಕಿ ಕಾಳಿನ ರಾಶಿ ಇದ್ದಾಗ ಆ ಅಕ್ಕಿ ಕಾಳಿನ ರಾಶಿಯಿಂದ ಚೇಳು ಮರಿಗಳನ್ನ ನಾವು ನೋಡ್ತೀವಿ ಅಲ್ವಾ. ಸೊ ಇವಾಗ ಯಾರಾದ್ರೂ ಅಷ್ಟು ಬುದ್ಧಿ ಇಲ್ಲ ಅಂದವರು ಅವ್ರು ಏನ್ ಯೋಚನೆ ಮಾಡ್ತಾರೆ, ಓ ಈ ಚೇಳು ಮರಿಗಳು ಈ ಅಕ್ಕಿಯಿಂದನೇ ಬರ್ತಾ ಇದೆ. ಸೊ ಅಕ್ಕಿ ಅಂದ್ರೆ ಚೇಳು ಮರಿಗಳು ಅಕ್ಕಿಯಿಂದ ಜನ್ಮವನ್ನ ಪಡ್ಕೊಂಡಿದೆ ಅಂತ ಹೇಳ್ಬಿಟ್ಟು ಅವ್ರು ಯೋಚನೆಯನ್ನ ಮಾಡ್ತಾರೆ ಅಲ್ವಾ.
ಸೊ ಅದನ್ನ ನಾವು ಒಪ್ಲಿಕ್ಕೆ ಸಾಧ್ಯ ಇದೆಯಾ? ಅಕ್ಕಿಯಿಂದ ಏನಾದ್ರೂ ಚೇಳಿನ ಮರಿಗಳು ಬರ್ಲಿಕ್ಕೆ ಸಾಧ್ಯ ಆಗುತ್ತಾ? ಇಲ್ಲ. ಅದಕ್ಕೆ ನೋಡಿ ನಮ್ಗೆ ಕೃಷ್ಣ ನಮ್ಗೆ ಇಲ್ಲೂ ಸಹ ನಮ್ಗೆ ತುಂಬಾ ಮುಖ್ಯವಾದ ವಿಷಯನ ತಿಳಿಸಿಕೊಡ್ತಾ ಇದಾರೆ. ನಮ್ಗೆ ಇವಾಗ ನೋಡಿದ್ರೆ ಏನ್ ಅನ್ಸುತ್ತೆ ಅಂತಂದ್ರೆ ಈ ಪ್ರಕೃತಿಯಿಂದನೇ ಈ ಎಲ್ಲ ಸೃಷ್ಟಿಯಾಗಿದೆ, ಎಲ್ಲ ಜೀವರಾಶಿಗಳ ಸೃಷ್ಟಿಯಾಗಿದೆ ಅಂತ ನಮ್ಗೆ ಅನ್ಕೊಂತಾ ಇದೀವಿ ಅಲ್ವಾ? ಎಲ್ಲರೂ ನಮ್ ಸೈನ್ಸ್ ಸಹ ಅದನ್ನೇ ಹೇಳ್ತಾ ಇರೋದು. ನಾವೆಲ್ಲ ಬಂದಿರೋದು ಸಹ ಈ ಪ್ರಕೃತಿಯಿಂದ, ವಿ ಆರ್ ದ ಪ್ರಾಡಕ್ಟ್ಸ್ ಆಫ್ ದಿಸ್ ನೇಚರ್ ಅಂತ ನಾವ್ ಅನ್ಕೋತಾ ಇದೀವಿ. ನೋಡಿ ಆದ್ರೆ ಕೃಷ್ಣ ನಮ್ಗೆ ಇವಾಗ ಸತ್ಯವನ್ನ ತಿಳಿಸಿಕೊಡ್ತಾ ಇದ್ದಾರೆ. ಸರ್ವಯೋನಿಷು ಕೌಂತೆಯ ಮೂರ್ತಯ ಸಂಭವಂತಿ ಯಾಹ ತಾಸಾಂ ಬ್ರಹ್ಮ ಮಹದ್ಯೋನಿಹಿ ಅಹಂ ಬೀಜ ಪ್ರದಪಿತಾ ಅಲ್ವಾ? ನೋಡಿ ಯಾರಾದ್ರೂ ಬುದ್ಧಿ ಇರೋರು ಏನ್ ಯೋಚನೆ ಮಾಡ್ತಾರೆ, ಓ ಈ ಚೇಳಿನ ಮರಿಗಳು ನಮ್ಗೆ ಇಲ್ಲಿ ಈ ಅಕ್ಕಿಯ ರಾಶಿಯಲ್ಲಿ ಕಾಣಿಸ್ತಾ ಇರೋದು ನಿಜ, ಆದ್ರೆ ಇಲ್ಲಿ ಆ ಈ ಚೇಳಿನ ಮರಿಗಳ ಅಮ್ಮ ಅಲ್ಲಿ ಮೊಟ್ಟೆಗಳನ್ನ ಇಟ್ಟಿದೆ, ಈಗ ಅದೆಲ್ಲ ಮೊಟ್ಟೆಗಳೆಲ್ಲ ಒಡೆದು ಅಲ್ಲಿಂದ ಚೇಳಿನ ಮರಿಗಳು ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಬುದ್ಧಿವಂತರು ಗ್ರಹಿಸ್ತಾರೆ ಅಲ್ವಾ? ಅದೇ ತರ ನೋಡಿ ಇವಾಗ ನಮ್ಗೆ ಕೃಷ್ಣ ಹೇಳ್ತಾ ಇದ್ದಾರೆ, ನಾನು ಸಕಲ ಜೀವರಾಶಿಗಳಿಗೆ ಬೀಜವನ್ನ ಕೊಟ್ಟಿರೋದು ನಾನೇ, ಅಹಂ ಬೀಜ ಪ್ರದಪಿತ ಅಂತ ಹೇಳ್ತಾ ಇದ್ದಾರೆ. ನಾನು ಈ ಎಲ್ಲಾ ಜೀವಿಗಳನ್ನ ಪ್ರಕೃತಿಯ ಗರ್ಭದಲ್ಲಿ ನಾನು ಇಡ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಇವಾಗ ಈ ಎಲ್ಲಾ ಜೀವರಾಶಿಗಳು ಸೃಷ್ಟಿಯಾಗಿರೋದು ಪುರುಷ ಮತ್ತೆ ಪ್ರಕೃತಿಯ ಮಿಲನದಿಂದ. ಸೊ ಇವಾಗ ಇಲ್ಲಿ ಏನಂತ ಹೇಳ್ತಾ ಇದ್ದಾರೆ ಕೃಷ್ಣ, ಸೊ ಅವರು ನಾನು ಬೀಜವನ್ನ ಪ್ರಕೃತಿಯಲ್ಲಿ ಇಡ್ತೀನಿ, ಅಂದ್ರೆ ಪ್ರಕೃತಿಗೆ ಗರ್ಭಧಾನವನ್ನ ಮಾಡ್ತೀನಿ. ಸೊ ಅವಾಗ ಏನಾಗತ್ತೆ, ಆ ಜೀವರಾಶಿಗಳ ಕರ್ಮಾನುಸಾರ, ಇಚ್ಛಾನುಸಾರ, ಕೃಷ್ಣನ ಕೃಪೆಯ ಅನುಸಾರ ಅವರು ದೇಹಗಳನ್ನ ಪಡಿತಾರೆ. ದೇಹಗಳನ್ನ ಪಡೆದು ಈ 14 ಲೋಕದಲ್ಲಿ ಅವರು ಜೀವನವನ್ನ ಮಾಡ್ತಾರೆ, ಅವರವರ ಕರ್ಮಾನುಸಾರ ಅಂತ ಹೇಳಿ ನಮ್ಗೆ ಇಲ್ಲಿ ಕೃಷ್ಣ ತಿಳಿಸಿಕೊಡ್ತಾ ಇದ್ದಾರೆ. ಕುಂತಿಯ ಮಗನಾದ ಅರ್ಜುನನೇ, ಜೀವಂತ ಪ್ರಾಣಿಗಳ ಎಲ್ಲ ವರ್ಗಗಳು ಇರುವುದು ಸಾಧ್ಯವಾಗುವುದು ಐಹಿಕ ಪ್ರಕೃತಿಯಲ್ಲಿ ಹುಟ್ಟುವುದರಿಂದ, ಆದರೆ ನಾನೇ ಬೀಜವನ್ನು ನೀಡುವ ತಂದೆ, ಇದನ್ನು ತಿಳಿಯಬೇಕು ಅಂತ ಹೇಳ್ಬಿಟ್ಟು ನಮ್ಗೆ ಕೃಷ್ಣ ತಿಳಿಸಿಕೊಡ್ತಾ ಇದ್ದಾರೆ ಅಲ್ವಾ? ಸೊ ಪ್ರಕೃತಿಯಿಂದ ಅದು ತಾನೇ ಎಲ್ಲವೂ ಬರೋದಿಲ್ಲ. ಹೇಗೆ ಆ ಅಕ್ಕಿಯ ರಾಶಿಯಿಂದ ಚೇಳಿನ ಮರಿಗಳು ಬರ್ಲಿಕ್ಕೆ ಸಾಧ್ಯ ಇಲ್ವೋ, ಅದೇ ತರನೇ ಪ್ರಕೃತಿಯಿಂದ ಎಲ್ಲ ಜೀವರಾಶಿಗಳು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಮೂಲ ಕಾರಣ ಕೃಷ್ಣ. ಅವರು ನಮ್ಗೆ ಬೀಜವನ್ನ ನೀಡಿರುವ ತಂದೆ ಅಂತ ಹೇಳ್ಬಿಟ್ಟು ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾರೆ. ನಾವಿಲ್ಲಿ ತುಂಬಾ ಮುಖ್ಯವಾದ ವಿಷಯನ ನಾವು ತಿಳ್ಕೊಬೇಕು. ಇವಾಗ ನಮ್ಮ ಸೈನ್ಸ್ ನಮ್ಗೆ ಏನ್ ಹೇಳುತ್ತೆ ಅಂತಂದ್ರೆ, ಅವ್ರು ಇವಾಗ ಚಂದ್ರನ ಹತ್ರನು ಹೋಗಿದೀನಿ ಅಂತ ಹೇಳ್ಬಿಟ್ಟು ಕ್ಲೈಮ್ ಮಾಡ್ಕೋತಾರೆ, ಆದ್ರೆ ಪ್ರಭುಪಾದ ಹೇಳ್ತಾರೆ ಅವ್ರು ಚಂದ್ರನ ಹತ್ರ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ. ಸೊ ಇವಾಗ ಚಂದ್ರನ ಹತ್ರ ಹೋಗಿ ಅವ್ರು ಏನಂತ ಹೇಳ್ತಾ ಇದ್ದಾರೆ, ಅಲ್ಲಿ ಈ ಮಾನವ ಜೀವಿಗಳು ಅಲ್ಲಿ ಹೋಗಿ ಜೀವನವನ್ನ ಮಾಡ್ಲಿಕ್ಕೆ ಯಾವುದೇ ಒಂದು ಅಲ್ಲಿ ಸೌಲಭ್ಯಗಳು ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಅಲ್ಲಿ ಅವ್ರು ಯಾವುದೇ ಒಂದು ಜೀವರಾಶಿಯನ್ನ ಅವ್ರು ನೋಡ್ಲಿಕ್ಕೆ ಸಾಧ್ಯ ಆಗಿಲ್ಲ, ಅವ್ರು ಅಲ್ಲಿ ಚಂದ್ರನ ಹತ್ರ ಹೋದಾಗ್ಲೂ ಸಹ ಅಲ್ವಾ? ಆದ್ರೆ ನಮ್ಗೆ ಇಲ್ಲಿ ನಮ್ಮ ಶಾಸ್ತ್ರಗಳು ಹೇಳ್ತಾ ಇದೆ, ಈ 14 ಲೋಕದಲ್ಲೂ ಸಹ ಜೀವರಾಶಿಗಳಿದೆ. ಭಗವಂತ ಇದನ್ನ ಯಾವ್ದನ್ನು ಸುಮ್ನೆ ಸೃಷ್ಟಿ ಮಾಡಿಲ್ಲ, ಅದು ಶೂನ್ಯ ಅಂತನೋ ಅಥವಾ ಅಲ್ಲಿ ಏನು ಒಂದು ಜೀವರಾಶಿನೂ ಇಲ್ಲದಿರೋ ತರ ಅಂದ್ರೆ ಜೀವರಾಶಿಗಳು ಇರ್ಕೂಡ್ದು ಅಂತ ಹೇಳ್ಬಿಟ್ಟು ಯಾವ್ದೋ ಒಂದು ಪ್ಲಾನೆಟರಿ ಸಿಸ್ಟಮ್ ಅನ್ನ ಅವರು ಅಲ್ಲಿ ಸೃಷ್ಟಿ ಮಾಡಿಲ್ಲ. ಈ 14 ಲೋಕದಲ್ಲೂ ಸಹ ಜೀವರಾಶಿಗಳಿದೆ. ಅವರವರ ಕರ್ಮಾನುಸಾರ, ಇಚ್ಛಾನುಸಾರ ಈ 14 ಲೋಕದಲ್ಲೂ ಸಹ ಅವರು ಜೀವರಾಶಿಗಳನ್ನ ಅವರು ಇಡ್ತಾರೆ. ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗತ್ತೆ. ಇವಾಗ ನೋಡಿ ನಾವೇನ್ ಅನ್ಕೊಂಡಿದೀವಿ, ಬೆಂಕಿಯಲ್ಲಿ ಯಾವುದೇ ಒಂದು ಜೀವರಾಶಿಗಳು ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟು, ಆದ್ರೆ ನಾವ್ ಇವಾಗ ನಮ್ಮ ಸೈನ್ಸೇನೆ ನಮ್ಗೆ ಪ್ರೂವ್ ಮಾಡಿ ಹೇಳುತ್ತೆ ಅಲ್ವಾ? ಸೊ ನಾವ್ ಇವಾಗ PCR ಅಂತ ಪಾಲಿಮರೇಸ್ ಚೈನ್ ರಿಯಾಕ್ಷನ್ ಅಂತ ಹೇಳ್ಬಿಟ್ಟು ನಾವ್ ಇವಾಗ ಕರೋನಾ ಟೈಮಲ್ಲಿ ಯಾವ ಟೆಸ್ಟ್ ಅನ್ನ ಮಾಡಿ ನಮ್ಮಲ್ಲಿ ಕರೋನಾ ಪಾಸಿಟಿವ್ ನೆಗೆಟಿವ್ ಅಂತ ಹೇಳ್ತಾ ಇದ್ರಲ್ವಾ? ಸೊ ಅದನ್ನ ಮಾಡ್ಬೇಕು ಅಂತಂದ್ರೆ ನಮ್ಗೆ ಅಂತಹ ಬ್ಯಾಕ್ಟೀರಿಯಾಗಳು ಬೇಕು. ಅಂದ್ರೆ ಎಂತಹ ಹೀಟ್ ಅನ್ನ 100 ಡಿಗ್ರಿ ಹೀಟ್ ಅನ್ನ ಸಸ್ಟೈನ್ ಮಾಡೋ ಅಂತಹ ಬ್ಯಾಕ್ಟೀರಿಯಾಗಳು ಬೇಕು ಆ ಟೆಸ್ಟ್ ಅನ್ನ ಮಾಡ್ಲಿಕ್ಕೆ. ಅಂದ್ರೆ ನೋಡಿ ಅಂತಹ ಸೂಕ್ಷ್ಮ ಜೀವಿಗಳು ಆ ಬೆಂಕಿಯಲ್ಲಿ ಇದೆ ಅಲ್ವಾ? ಅಂದ್ರೆ ಇವಾಗ ನಮ್ಗೆ ಸೂರ್ಯನ ಹತ್ರ ಯಾವುದೇ ಒಂದು ಜೀವರಾಶಿಗಳಿಲ್ಲ ಅಂತ ನಾವ್ ಅನ್ಕೋತಾ ಇದೀವಿ. ಸೂರ್ಯನಲ್ಲೂ ಸಹ ಜೀವರಾಶಿಗಳಿದೆ, ಆದ್ರೆ ಅವರ ದೇಹ ನಮ್ಮ ಮನುಷ್ಯನ ದೇಹದ ತರ ಅಲ್ಲ. ಆ ಸೂರ್ಯನಲ್ಲೂ ಇದ್ಕೊಂಡು ಆ ದೇಹಕ್ಕೆ ಏನು ತೊಂದರೆ ಆಗ್ಬಾರ್ದು ಅಂತಹ ದೇಹ ಅಲ್ಲಿದೆ. ಚಂದ್ರನಲ್ಲೂ ಸಹ ಜೀವರಾಶಿಗಳಿದ್ದಾರೆ ಅಲ್ವಾ? ನಾವು ಇವಾಗ 8ನೇ ಅಧ್ಯಾಯದಲ್ಲಿ ನಾವು ನೋಡಿದ್ವಿ ಅಲ್ವಾ? ಸೊ ಯಾರು ರಾತ್ರಿಯ ಹೊತ್ತು ಅವರು ತಮ್ಮ ದೇಹವನ್ನ ಬಿಡ್ತಾರೋ, ಇದು ದಕ್ಷಿಣಾಯನ ಕಾಲದಲ್ಲಿ ದೇಹವನ್ನ ಬಿಡ್ತಾರೋ ಅಥವಾ ಕೃಷ್ಣ ಪಕ್ಷದಲ್ಲಿ ದೇಹವನ್ನ ಬಿಡ್ತಾರೋ, ಅವರು ಚಂದ್ರನ ಲೋಕಕ್ಕೆ ಹೋಗ್ತಾರೆ. ಚಂದ್ರನ ಲೋಕಕ್ಕೆ ಹೋಗೋರು ಮರಳಿ ವಾಪಸ್ ಬರ್ತಾರೆ ಅಂತ ನಾವು ತಿಳ್ಕೊಂಡ್ವಿ ಅಲ್ವಾ? ನೋಡಿ ಅಲ್ಲಿ ಜೀವರಾಶಿಗಳಿದ್ದಾರೆ ಅಲ್ವಾ? ನಮ್ಗೆ ಅದು ಅರ್ಥ ಆಗೋದಿಲ್ಲ ಅಷ್ಟೇನೆ. ಮತ್ತೆ ಇಲ್ಲಿ ಇವಾಗ ನಾವು ಉನ್ನತವಾದ ಏನು ಅಂದ್ರೆ ನಾವಿಲ್ಲಿ ಭೌತಿಕ ಪ್ರಪಂಚದಲ್ಲಿ ಇದ್ದಾಗ ನಾವು ಇವಾಗ ಒಳ್ಳೆ ಕೆಲಸಗಳನ್ನ ಮಾಡಿ ನಾವು ದೇಹವನ್ನ ಬಿಟ್ಟಾಗ ನಾವು ಉನ್ನತ ಲೋಕಕ್ಕೆ ಹೋಗ್ತೀವಿ. ಅದನ್ನ ನಮಗೆ ಮುಂದೆ ಕೃಷ್ಣ ನಮ್ಗೆ ಇವತ್ತಿನ ಅಧ್ಯಾಯದಲ್ಲಿ ಹೇಳ್ತಾರೆ ಅಲ್ವಾ? ಇವಾಗ ನೋಡಿ ನಮ್ಗೆ ಇದನ್ನ ಅರ್ಥ ಮಾಡ್ಕೊಳ್ಲಿಕ್ಕೆ ಆಗಿಲ್ಲ ಅಂದ್ರೆ ನಮ್ಗೆ ಭೌತಿಕ ಪ್ರಪಂಚದಲ್ಲಿ ನಾವ್ ಇವಾಗ ಜಲಚರಗಳನ್ನ ನೋಡ್ತಾ ಇದೀವಲ್ವಾ? ನೋಡಿ ಜಲಚರಗಳ ದೇಹ ನಮ್ಮ ಮನುಷ್ಯನ ದೇಹದ ತರ ಇಲ್ಲ ಅಲ್ವಾ? ಪಕ್ಷಿಗಳ ದೇಹ ನಮ್ಮ ಮನುಷ್ಯನ ದೇಹದ ತರ ಇಲ್ಲ.
ಆ ಜಾಗದಲ್ಲಿ ವಾಸ ಮಾಡ್ಲಿಕ್ಕೆ ಸಾಧ್ಯವಾಗುವಂತಹ ದೇಹಗಳನ್ನ ಭಗವಂತ ಕೊಟ್ಟಿದ್ದಾರೆ ಅಲ್ವಾ. ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಅದೇ ತರನೇ ಬೇರೆ ಬೇರೆ ಲೋಕದಲ್ಲಿ ಅವರು ಜೀವನವನ್ನ ಮಾಡ್ಲಿಕ್ಕೆ ಸಾಧ್ಯ ಆಗುವಂತಹ ದೇಹಗಳನ್ನ ಭಗವಂತ ಕೊಟ್ಟಿದ್ದಾರೆ. ಈ 14 ಲೋಕದಲ್ಲೂ ಸಹ ಜೀವರಾಶಿಗಳಿದೆ. ಅದನ್ನ ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕಾಗತ್ತೆ. ಸೊ ಇಲ್ಲಿ ಇನ್ನ ಒಂದು ಪ್ರಶ್ನೆ ಇದೆ. ಇಲ್ಲಿ ನಾವು 3 ಬೇಡಿಗಳನ್ನ ನಾವು ನೋಡ್ತಾ ಇದೀವಿ ಅಲ್ವಾ. ಸೊ ಈ 3 ಬೇಡಿಗಳಲ್ಲಿ ಒಂದು ಬಂಗಾರದಿಂದ ಮಾಡಲ್ಪಟ್ಟಿದೆ, ಇನ್ನೊಂದು ಬೆಳ್ಳಿಯಿಂದ, ಇನ್ನೊಂದು ಕಬ್ಬಿಣದಿಂದ. ಸೊ ಈ 3 ಬೇಡಿಗಳನ್ನ ನಿಮ್ಗೆ ಯಾವ್ದನ್ನಾದ್ರೂ ಆಯ್ಕೆ ಮಾಡ್ಕೊಳ್ಳಿ ಅಂತಂದ್ರೆ ನೀವು ಈ 3 ಬೇಡಿಗಳಲ್ಲಿ ಯಾವ್ದನ್ನ ಆಯ್ಕೆ ಮಾಡ್ಕೋತೀರಾ? ಹರೇ ಕೃಷ್ಣ. ಮಾತಾಜಿಗಳ ಪ್ರಭುಜಿಗಳ ಯಾರಾದ್ರೂ ಹೇಳ್ತೀರಾ? ಆಬ್ವಿಯಸ್ಲಿ ಎಲ್ಲ ಗೋಲ್ಡ್. ಓಕೆ, ಗೋಲ್ಡ್ ಇಂದ ನೀವು ಚೂಸ್ ಮಾಡ್ಕೋತೀರಾ? ಓಕೆ, ಮಾತಾಜಿ ಮಾಡ್ಕೊಳ್ಳಲ್ಲ. ಯಾಕೆಂದ್ರೆ ಎಲ್ಲದೂ ಕೆಲಸ ಮಾಡೋದು ಒಂದೇ ಕೆಲಸ, ಹಾಗಾಗಿ ಎಲ್ಲದನ್ನು ಯಾವ್ದು ಬೇಡವಾ? ನಾಗ್ಬೇಡಿ ಮಾತಾಜಿ, ಮಂಗಳಾ ಯಾವ್ದು ಮಾತಾಜಿ. ಬೇಡವೇ ಬೇಡ. ಮಾತಾಜಿ ಈಗ ಭಗವದ್ಗೀತೆ ನಿಮ್ ಕ್ಲಾಸ್ ಎಲ್ಲ ಕೇಳ್ಬಿಟ್ಟು ಈ 3 ಬೇಡ ಅನ್ಸ್ತೈತೆ ಮಾತಾಜಿ. ಇಲ್ಲ ಅಂದಿದ್ರೆ ಬಂಗಾರ ನೀವು ಚೂಸ್ ಮಾಡ್ತಾ ಇದ್ರ ಮಾತಾಜಿ? ಬಂಧನಕ್ಕೆ ಒಳಗಾಗ್ತೀವಿ, ಇರೋದ್ರಲ್ಲಿ ಬಂಗಾರದೇ ಬೆಸ್ಟ್, ಅದರಿಂದ ಬಂಧನಕ್ಕೆ ಒಳಗಾಗೋಣ ಅಂತ. ಅದು ಕಬ್ಣ ಮತ್ತೆ ಇನ್ನೊಂದು ಸಿಲ್ವರ್ ಗಿಂತ ಇನ್ನೊಂದ್ ಸ್ವಲ್ಪ ಮೇಲೆ ಇದೆ, ಅದು ಬಂಧನನೇ. ಹರಿ ಬೋಲ್ ಮಾತಾಜಿ. ನಮ್ಗೆ ಒಂದು ಕೃಷ್ಣ ಬಂಧನ ಆಗೋದಾದ್ರೆ ಬೇಡ, ಗೋಲ್ಡ್ ಸಿಗುತ್ತಲ್ಲ ಅಂತ ಎಲ್ಲದರಲ್ಲೂ ಒಂದೇ ಮದುವೆ ಮಾಡಿಸ್ಕೋಬಹುದು. ಓಕೆ, ಅದನ್ನ ಮಾಡಿಸ್ಕೋಬಹುದು ಮಾತಾಜಿ. ಕೃಷ್ಣ ಅದನ್ನ ಹೇಳ್ತಾರೆ, ಹೇಗ್ ಹರೇ ಕೃಷ್ಣ ಮಾಡಿಸ್ಕೋಬಹುದು ನೀವು ಮಾತಾಜಿ. ಅಂತ. ಒಡವೆ ಅಂದ್ರೆ ಇಷ್ಟ ಇಲ್ಲ, ಬಟ್ ಹೇಳ್ದೆ ಸುಮ್ನೆ ಅಷ್ಟೇ. ನಾನ್ ಯಾವ್ದು ಮಾತಾಜಿ. ಹಾಕೊಳಕ್ಕೆ ಇಷ್ಟ ಪಡಲ್ಲ. ಇರ್ಲಿ ಮಾತಾಜಿ, ಸುಮ್ನೆ ಚರ್ಚೆ ಮಾಡ್ಲಿಕ್ಕೆ, ನಾವ್ ಅರ್ಥ ಮಾಡ್ಕೊಳ್ಲಿಕ್ಕೆ ಬೇಕಲ್ಲ ಮಾತಾಜಿ, ಅದಕ್ಕೋಸ್ಕರ ಅಷ್ಟೇನೆ. ಹರಿ ಬೋಲ್, ಹರೇ ಕೃಷ್ಣ. ಹೇಳಿ ಮಾತಾಜಿ, ಯಾರೋ ಏನೋ ಹೇಳ್ತಾ ಇದ್ರಿ? ಆಗತ್ತೆ ಅಲ್ಲ, ಬಂಧನ ಅಂದ್ರೆ ಯಾವ್ದು, ಅದು ಯಾವ್ದ್ರಲ್ಲಿ ಮಾಡಿದ್ದಾರೆ ಅಂತಲ್ಲ, ಅದು ಬಂಧನ ಅಂದ್ರೆ ಎಲ್ಲದರಲ್ಲೂ ಬಂಧನನೇ ಅದ್ರದ್ದು ರಿಸಲ್ಟ್. ಹಾಗಾಗಿ ಅಲ್ವಾ? ಯಾವ್ದು ತಗೊಂಡ್ರು ವೇಸ್ಟ್. ಸೊ ಇದನ್ನ ನಾವ್ ಅರ್ಥ ಮಾಡ್ಕೊಂಡ್ರೆ ಯಾವ್ದಾದರೂ ಸರಿ, ಯಾವ್ದಾದರೂ ಸರಿ. ಯಾವ್ದಾದ್ರು ಸರಿನಾ ಮಾತಾಜಿ? ಪ್ರಭಾವತಿ ಮಾತಾಜಿ ನೀವು ಹಿಂಗೆ ಹೇಳ್ತಾ ಇದ್ದೀರಾ, ನೀವು ಬಂಧನಕ್ಕೆ ಒಳಗಾಗ್ಬೇಕಂತ ಇಷ್ಟ ಇದೆಯಾ? ಓಕೆ, ಬಂಧನಕ್ಕೆ ಒಳಗಾಗಿದ್ರೆ ಯಾವ್ದಾದ್ರು ಸರಿ ಅಂತ ನೀವು ಹೇಳ್ತಾ ಇದ್ದೀರಾ. ಓಕೆ ಮಾತಾಜಿ. ಹರೇ ಕೃಷ್ಣ. ಮಾತಾಜಿ ಯಾವ್ದು ನಮ್ಗೆ ಕೊಡಲ್ಲ. ಒಡವೆ ಹಾಕೊಂಡ್ರು ಅದ್ ನಮ್ಗೆ ಯಾವ್ದೇ ರೀತಿಯ ಮನಃಶಾಂತಿ ಕೊಡಲ್ಲ ಮಾತಾಜಿ. ಒಡವೆ, ಬಿಲ್ಡಿಂಗ್ ಯಾವ್ದು ನಮ್ಗೆ ಸಂತೋಷ ಕೊಡೋದೇ ಇಲ್ಲ, ಸುಮ್ನೆ ಆರ್ಟಿಫಿಷಿಯಲ್ ಅಷ್ಟೇ. ಹಿಂಗ್ ಹಾಕೊಂತೀವಿ, ನೋಡೋರ್ ಜಗತ್ತಿಗೆ ಆಯ್ತು ಅಂದ್ಬಿಟ್ಟು ತೆಗ್ದಿದ್ವಿ, ಅದ್ ಯಾವ್ದೇ ನಮ್ಗೆ ಮಾನಸಿಕವಾಗಿ ಖುಷಿ ಕೊಡಲ್ಲ ಮಾತಾಜಿ. ಮಾತಾಜಿ, ಹೌದು ಮಾತಾಜಿ. ಇವಾಗ ಕೃಷ್ಣ ಏನಂತ ಹೇಳಿಕ್ಕೆ ಹೊರಟಿದ್ದಾರೆ ಅಂತ ಹೇಳ್ಬಿಟ್ಟು ಕೃಷ್ಣನ ಮಾತುಗಳಲ್ಲೇ ಅರ್ಥ ಮಾಡ್ಕೊಂಡಂತೆ ಇದು ತುಂಬಾ ಮುಖ್ಯವಾದದ್ದು. ಇದನ್ನ ನೀವು ಅರ್ಥ ಮಾಡ್ಕೊಂಡ್ರೆ ಕೃಷ್ಣ ನಮ್ಗೆ ಮುಂದೆ ಏನನ್ನ ಹೇಳಿಕ್ಕೆ ಹೊರಟಿದ್ದಾರೆ ಅದನ್ನ ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬಹುದು. ನಾನು ಎಲ್ಲರನ್ನ ಮತ್ತೆ ಮ್ಯೂಟ್ ಮಾಡ್ತಾ ಇದ್ದೀನಿ. ಹರೇ ಕೃಷ್ಣ. ಸೊ ನಾವ್ ಇವಾಗ ಇವತ್ತಿನ ಚರ್ಚೆಗೆ ಹೋಗೋಕಿನ ಮುಂಚೆ ಇನ್ನ ಒಂದು ಪ್ರಶ್ನೆನ ನಾನು ಕೇಳ್ಬೇಕಾಯ್ತು, ನನಗೆ ಮರ್ತೋಯ್ತು. ಸೊ ಇವಾಗ 3 ಗುಣಗಳಿದೆ ಅಲ್ವಾ, ಆ 3 ಗುಣದಲ್ಲಿ ಆ 3 ಗುಣಗಳು ಯಾವ್ದು ಅಂತ ಹೇಳ್ಬಿಟ್ಟು ಯಾರಾದ್ರೂ ಹೇಳ್ತೀರಾ? ಹರೇ ಕೃಷ್ಣ. 3 ಗುಣಗಳಿದೆ ಅಂತ ಹೇಳ್ಬಿಟ್ಟು ನಾವ್ ಯಾವಾಗ್ಲೂ ಹೇಳ್ತೀವಲ್ಲ, ಸತ್ವಗುಣ, ರಜಸ್ಸು ಮತ್ತೆ ತಮಸ್ಸು ಗುಣ ಮಾತಾಜಿ. ಓಕೆ, ಸತ್ವ, ರಜೋ, ತಮೋ ಗುಣಗಳಿದೆ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಇವಾಗ ನಮ್ಗೆ ಈ ಭೌತಿಕ ಪ್ರಪಂಚದಲ್ಲಿ ಈ 3 ಗುಣದಲ್ಲಿ ನೀವು ಒಂದನ್ನ ಆಯ್ಕೆ ಮಾಡ್ಕೊಳ್ಳಿ ಅಂತಂದ್ರೆ ನೀವು ಯಾವ ಗುಣವನ್ನ ಆಯ್ಕೆ ಮಾಡ್ಕೊಳ್ಳಿಕ್ಕೆ ಇಷ್ಟ ಪಡ್ತೀರಾ? ಮಾತಾಜಿ ಸತ್ವನೇ. ಸತ್ವ ಗುಣವನ್ನ ಆಯ್ಕೆ ಮಾಡ್ಕೊತಿದೀವಲ್ವಾ? ಸೊ ನೋಡಿ ನಮ್ಗೆ ಹೇಳಿ, ಈ ಭೌತಿಕ ಪ್ರಪಂಚದಲ್ಲಿ ಮಾತಾಜಿ ಏಕಾಏಕಿ ನಾವ್ ಸತ್ವಕ್ಕೆ ಹೋಗಲ್ಲ, ಆಗಲ್ಲ ಮಾತಾಜಿ. ನಾವು ಹಂತ ಹಂತವಾಗಿ ಹೋಗ್ಬೇಕು ಮಾತಾಜಿ. ಹರಿ ಬೋಲ್ ಮಾತಾಜಿ, ಧನ್ಯವಾದಗಳು. ಸೊ ಇವಾಗ ನೋಡಿ ನಮ್ಗೆ ಈ ಭೌತಿಕ ಪ್ರಪಂಚದಲ್ಲಿ ನಮ್ಗೆ ಇಷ್ಟ ದಿವಸ ನಮ್ಗೆ ಏನಂತ ಹೇಳ್ಕೊಟ್ಟಿದ್ರು? ಪುಣ್ಯವೇ ಶ್ರೇಷ್ಠ ಅಂತ ಹೇಳ್ಕೊಟ್ಟಿದ್ರು ಅಲ್ವಾ, ಪುಣ್ಯ ಕರ್ಮಗಳೇ ಶ್ರೇಷ್ಠ ಅಂತ. ಆದ್ರೆ ನಮ್ಗೆ ಭಗವದ್ಗೀತೆಯಲ್ಲಿ ಏನ್ ಗೊತ್ತಾಯ್ತು? ಪುಣ್ಯಕ್ಕಿಂತ ಇನ್ನ ಮೀರಿರೋದಿದೆ, ಅದು ಅಕರ್ಮ ಅಂತ ನಮ್ಗೆ ತಿಳಿಸಿಕೊಟ್ರು ಅಲ್ವಾ. ಅದೇ ತರ ನಮ್ಗೆ ಇವಾಗ ಕೃಷ್ಣ ಏನನ್ನಾದ್ರೂ ಹೇಳಿಕ್ಕೆ ಹೊರಟಿದಾರಾ ನೋಡೋಣಂತೆ. ಸೊ ಸತ್ವಂ ರಜಸ್ತಮ ಇತಿ ಗುಣಾಹ ಪ್ರಕೃತಿ ಸಂಭವಾಹ ನಿಬಧ್ನಂತಿ ಮಹಾಬಾಹೋ ದೇಹೇ ದೇಹಿನಮವ್ಯಯಂ. ಐಹಿಕ ಪ್ರಕೃತಿಯಲ್ಲಿ 3 ಗುಣಗಳಿವೆ, ಸತ್ವ, ರಜಸ್ಸು ಮತ್ತು ತಮಸ್ಸು. ಮಹಾಬಾಹುವಾದ ಅರ್ಜುನನೇ, ನಿತ್ಯನಾದ ಜೀವಿಯು ಪ್ರಕೃತಿಯೊಡನೆ ಸಂಪರ್ಕ ಪಡೆದಾಗ ಅವನು ಈ ಗುಣಗಳ ಬಂಧನಕ್ಕೆ ಸಿಕ್ಕಿಕೊಳ್ಳುತ್ತಾನೆ ಅಂತ ಹೇಳ್ಬಿಟ್ಟು ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾರೆ. ಸೊ ಇವಾಗ ಒಬ್ಬ ವ್ಯಕ್ತಿ ಜೈಲಲ್ಲಿದ್ದಾನೆ ಅಂತ ಅನ್ಕೊಳ್ಳಿ. ಆ ಜೈಲಲ್ಲಿದ್ದ ಇರುವ ವ್ಯಕ್ತಿಗೆ ಅವನ ಗುರಿ ಏನಿರ್ಬೇಕು ಅಂತ ಹೇಳ್ಬಿಟ್ಟು ನಿಮ್ಗೆ ಪ್ರಶ್ನೆನ ಕೇಳಿದ್ರೆ ನೀವೇನಂತ ಹೇಳ್ತೀರಾ ಮಾತಾಜಿ? ಜೈಲಲ್ಲಿರುವ ವ್ಯಕ್ತಿಗೆ ಅವನ ಗುರಿ ಏನಿರ್ಬೇಕು ಅಂತ ಹೇಳ್ಬಿಟ್ಟು, ಇವಾಗ ಆಲ್ರೆಡಿ ಜೈಲಿಗೆ ಹೋಗಾಗಿದೆ, ಅವನು ಜೈಲಲ್ಲಿ ಇವಾಗಿದ್ದಾನೆ, ಅವನ ಗುರಿ ಏನಿರ್ಬೇಕು ಅಂತ ಹೇಳ್ಬಿಟ್ಟು ನಾನು ಕೇಳಿದ್ರೆ ಏನನ್ನ ಹೇಳ್ತೀರಾ ನೀವು? ಮಾತಾಜಿ ಅವನ್ಗೆ ಸಾಕಾಗ್ಬಿಟ್ಟಿರ್ತದೆ ಜೈಲ್ ಊಟ, ಸೊಳ್ಳೆ ಕಾಟ ಎಲ್ಲ, ಆದಷ್ಟು ಬೇಗ ಹೊರಗಡೆ ಬರ್ಬೇಕು ಅನ್ನೋದಿರುತ್ತೆ ಮಾತಾಜಿ. ಹರಿ ಬೋಲ್ ಮಾತಾಜಿ. ಯಾರಾದ್ರೂ ಬೇರೆ ಏನಾದ್ರು ಉತ್ತರವನ್ನ ಹೇಳಿಕ್ ಇಷ್ಟ ಪಡ್ತೀರಾ? ಪಶ್ಚಾತ್ತಾಪ. ಹರೇ ಕೃಷ್ಣ ಮಾತಾಜಿ. ಪಶ್ಚಾತ್ತಾಪ ಪಡ್ಬೇಕು ಅಂತ. ಓಕೆ,
ಸೊ ಇವಾಗ ನಿಮ್ಗೆ ಗೊತ್ತಿರೋ ಹಾಗೇನೆ ತುಂಬಾ ತಪ್ಪನ್ನ ಮಾಡಿರೋರ್ನ ಅವರು ಏನು ಕತ್ತಲಿನ ಕೋಣೆಯಲ್ಲಿ ಹಾಕ್ತಾರೆ ಅಲ್ವಾ. ಸೊ ಇವಾಗ ಅಕಸ್ಮಾತ್ ಆ ಕತ್ತಲಿನ ಕೋಣೆಯಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ ಅಂತ ಅನ್ಕೊಳ್ಳಿ ಆ ಜೈಲಲ್ಲಿ, ಅವಾಗ ಅವನ ಮನಸ್ಥಿತಿ ಏನಿರುತ್ತೆ, ಅಂದ್ರೆ ಅವನು ಏನನ್ನ ಯೋಚನೆ ಮಾಡ್ತಿರ್ತಾನೆ, ಅವನ ಗುರಿ ಏನಿರುತ್ತೆ ಅಂತ ನೀವು ಯೋಚನೆ ಮಾಡ್ತೀರಾ? ಅದು ನಮ್ ಕೈಯಲ್ಲಿ ಆಗಲ್ಲ ಮಾತಾಜಿ, ಅದು ಕೃಷ್ಣನಿಂದ ಮಾತ್ರ ಸಾಧ್ಯ. ಇಲ್ಲಿಂದ ಹೊರಗಡೆ ಹೋದ್ರೆ ಸಾಕಪ್ಪ ನಾನು ಒಳ್ಳೆಯವನಾಗಿರ್ತೀನಿ ಅಂತ ಅನ್ಕೋಬಹುದು. ಓಕೆ, ಬೆಳಕನ್ನ ನೋಡ್ಬೇಕು ಅಂತ ಮಾತಾಜಿ. ಬೆಳಕನ್ನ ನೋಡ್ಬೇಕಂತ ಅವ್ನು ಯೋಚನೆ ಮಾಡ್ತಿರ್ತಾನೆ ಅಲ್ವಾ. ಸೊ ಅಂದ್ರೆ ನೋಡಿ, ಇವಾಗ ಮಾತಾಜಿ ಹೇಳ್ದಂಗೆ ಅವನು ಬೆಳಕನ್ನ ನೋಡ್ಬೇಕಂತ ಯೋಚನೆ ಮಾಡ್ತಿರ್ತಾನೆ. ಅಂದ್ರೆ ಆ ಕತ್ತಲ ಕೋಣೆಯಿಂದ ನಾನು ಬೆಳಕು ನೋಡಿದ್ರೆ ಸಾಕಂತ ಅವನು ಯೋಚನೆ ಮಾಡ್ತಿರ್ತಾನೆ. ಆದ್ರೆ ಅವನು ಆ ಬಂಧನದಿಂದನೇ ಹೊರಗಡೆ ಬರ್ಬೇಕು ಅಂತ ಅವನು ಯೋಚನೆ ಮಾಡೋದಿಲ್ಲ ಅಲ್ವಾ. ಇವಾಗ ನಾವೆಲ್ಲರೂ ಸಹ ಅಂತಹ ಸ್ಥಿತಿಯಲ್ಲಿ ಇದೀವಿ, ನಮ್ಗದನ್ನ ಅರ್ಥ ಮಾಡ್ಕೋತಿಲ್ಲ ಅಷ್ಟೇ. ನಾವೆಲ್ಲರೂ ಸಹ ಬಂಧನಕ್ಕೆ ಒಳಗಾಗಿದ್ದೀವಿ ಅಲ್ವಾ. ಇವಾಗ ನಾವು ನೆನ್ನೆನೆ ತಿಳ್ಕೊಂಡ್ರ ಹಾಗೇನೆ ನಾವು ಆತ್ಮ ಅಲ್ವಾ, ನಾವೆಲ್ಲರೂ ಸಹ ಸತ್ಯ ಚಿತ್ತ ಆನಂದ ಸ್ವರೂಪಿಗಳು, ಭಗವಂತನ ಅಂಶಗಳು. ನಾವು ಭಗವಂತನ ಅಂಶವಾಗಿ ನಾವು ಈ ದೇಹದಲ್ಲಿ ನಾವು ಬಂಧನಕ್ಕೆ ಒಳಗಾಗಿದ್ದೀವಿ ಅಲ್ವಾ. ನಾವ್ ಅದನ್ನ ಅರ್ಥನೇ ಮಾಡ್ಕೋತಾ ಇಲ್ಲ ಅಲ್ವಾ. ಈ ದೇಹದಲ್ಲಿ ಇಟ್ಕೊಂಡು ನಾವು ಎಲ್ಲ ಕಷ್ಟವನ್ನ ಸುಖವನ್ನ ನಾವು ಅನುಭವಿಸ್ತಾ ಇದೀವಿ. ನಾವು ಈ ಬಂಧನದಿಂದ ನಾವು ಹೊರಗಡೆ ಬರ್ಬೇಕು ಅಂತ ನಾವು ಯೋಚನೆನೇ ನಾವು ಮಾಡ್ತಾ ಇಲ್ಲ ಅಲ್ವಾ. ಸೊ ಇಲ್ಲೇನೆ ನಾವ್ ಏನ್ ಯೋಚನೆ ಮಾಡ್ತಾ ಇದೀವಿ, ನನಗೆ ಇನ್ನೊಂದ್ ಸ್ವಲ್ಪ ಸುಖ ಸಿಕ್ಕಿದ್ರೆ ಸಾಕು, ಇನ್ನೇನೋ ಆಸೆ ಇದೆ ಅದನ್ನ ಪೂರೈಸ್ಕೊಂಡ್ರೆ ಸಾಕು ಅಂತ ನಾವ್ ಅನ್ಕೋತಾ ಇದೀವಿ ಅಲ್ವಾ. ನಮ್ಗೆ ಈ ಪ್ರಪಂಚವನ್ನು ಅಷ್ಟೇನೆ, ನಾವ್ ಇವಾಗ ಇಲ್ಲಿ ಏನ್ ವಾಸ ಮಾಡ್ತಾ ಇದೀವಿ, ಈ ಪ್ರಪಂಚವನ್ನು ಸಹ ನಾವು ಹೋಟೆಲ್ ಅನ್ಕೊಂಡ್ಬಿಟ್ಟಿದೀವಿ. ನಾವಿಲ್ಲಿ ಮಜಾ ಮಾಡ್ಲಿಕ್ಕೆ ಬಂದಿದೀವಿ ಅಂತ ನಾವ್ ಅನ್ಕೊಂಡಿದೀವಿ ಅಲ್ವಾ. ನಮಗ್ ಗೊತ್ತೇ ಆಗ್ತಾ ಇಲ್ಲ ನಾವು ತಪ್ಪನ್ನ ಮಾಡಿರೋದಕ್ಕೆ ಭಗವಂತ ನಮ್ಮನ್ನ ಈ ಭೌತಿಕ ಪ್ರಪಂಚಕ್ಕೆ ಕಳಿಸಿ ನಮ್ಮನ್ನ ರಿಫಾರ್ಮ್ ಮಾಡ್ತಾ ಇದ್ದಾರೆ, ಅವರು ಶಿಕ್ಷಣವನ್ನ ಕೊಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಾವ್ ಅದನ್ನ ಅರ್ಥನೇ ಮಾಡ್ಕೋತಾ ಇಲ್ಲ ಅಲ್ವಾ. ಸೊ ನಾವ್ ಏನನ್ನ ಯೋಚನೆ ಮಾಡ್ತಿದೀವಿ ಅಂದ್ರೆ, ಇವಾಗ ಅಕಸ್ಮಾತ್ ನಾನೇನಾದ್ರು C ಕ್ಲಾಸ್ ಜೈಲಲ್ಲಿ ಇದ್ರೆ ನಾನು B ಕ್ಲಾಸ್ ಜೈಲಿಗೆ ಹೋಗ್ಬೇಕು ಅಂತ ಯೋಚನೆ ಮಾಡ್ತಾ ಇದೀನಿ. ಅಕಸ್ಮಾತ್ B ಕ್ಲಾಸ್ ಜೈಲಿಗೆ ಹೋದ್ರೆ ನಾನು ಅಲ್ಲಿಂದ ನಾನು A ಕ್ಲಾಸ್ ಜೈಲಿಗೆ ಹೋಗ್ಬೇಕಂತ ಯೋಚನೆ ಮಾಡ್ತಿದ್ದೀನಿ ಹೊರತು ಈ ಜೈಲಿನಿಂದನೇ ಹೇಗೆ ತಪ್ಪಿಸ್ಕೋಬೇಕು ಅಂತ ನಾವ್ ಯಾವತ್ತೂ ಯೋಚನೆ ಮಾಡ್ಲಿಲ್ಲ ಅಲ್ವಾ. ನಾವ್ ಇವಾಗ ಇಷ್ಟು ವರ್ಷಗಳ ಕಾಲ ನಾವ್ ಯಾವತ್ತಾದ್ರೂ ಯೋಚನೆ ಮಾಡಿದ್ವಾ ನಾವ್ ಈ ಭೌತಿಕ ಪ್ರಪಂಚದಲ್ಲಿ ನಾವು ಹೇಗೆ ಪಾರಾಗ್ಬೇಕು ಅಂತ? ಮಾಡ್ತಾ ಇಲ್ಲ. ನಾವೇನಂದ್ರೆ ನಮ್ಮ ಸ್ಥಿತಿಯನ್ನ ಒಂದ್ ಸ್ವಲ್ಪ ಭೌತಿಕವಾಗಿ ನಾವು ಇಂಪ್ರೂವ್ ಮಾಡ್ಕೊಬೇಕು ಅಂತ ಹೋಗ್ತಾ ಇದೀವಿ ಹೊರತು ನಾವು ಈ ಜೈಲನ್ನೇ ನಾವು ಬಿಟ್ಟು ಹೋಗ್ಬೇಕಂತ ನಾವ್ ಯಾವತ್ತೂ ಯೋಚನೆ ಮಾಡ್ಲಿಲ್ಲ ಅಲ್ವಾ. ಇವಾಗ ಜೈಲಿರುವ ಕೈದಿ ಅವ್ನು ಇವಾಗ ಏನಾದ್ರು C ಕ್ಲಾಸ್ ಜೈಲಲ್ಲಿ ಇದ್ರೆ ಅವನು B ಕ್ಲಾಸ್ ಜೈಲಿಗೆ ಹೋಗ್ಬೇಕು, B ಕ್ಲಾಸ್ ಜೈಲಿಗೆ ಹೋದ್ರೆ ಇನ್ನೊಂದ್ ಕ್ಲಾಸ್ ಜೈಲಲ್ಲಿ ಒಂದ್ ಸ್ವಲ್ಪ ಏನು ಬೆಡ್ ಎಲ್ಲ ಸಿಗುತ್ತೆ, ಅಥವಾ ಇನ್ನ ಒಂದ್ ಎಕ್ಸ್ಟ್ರಾ ಚಪಾತಿ ಸಿಗುತ್ತೆ, ಅಥವಾ ನೋಡ್ಲಿಕ್ಕೆ ಟಿವಿ ಸಿಗುತ್ತೆ ಅಂತ ಅವ್ನು ಯೋಚನೆ ಮಾಡ್ತಾ ಇದ್ದಾನೆ ಹೊರತು ನಾನು ಇಲ್ಲಿ ಬಂಧನಕ್ಕೆ ಒಳಗಾಗ್ಬಿಟ್ಟಿದೀನಲ್ವಾ, ನಾನು ಇಲ್ಲಿಂದ ಹೊರಗಡೆ ಬರ್ಬೇಕಂತಾನೆ ಅವ್ನು ಯೋಚನೆ ಮಾಡ್ತಾ ಇಲ್ಲ ಅಲ್ವಾ. ಸೊ ಇವಾಗ ಬಂಧನಕ್ಕೆ ನಾವು ಒಳಗಾಗ್ತಾ ಇದೀವಿ, ಅದಕ್ಕೆ ಏನ್ ಕಾರಣ ಅಂತ ನಾವು ಯೋಚನೆ ಮಾಡ್ತಾ ಇಲ್ಲ ಅಲ್ವಾ. ನೋಡಿ, ಇಲ್ಲಿ ಇನ್ನೊಂದು ನಾವು ನಿದರ್ಶನವನ್ನ ನಾವು ನೋಡ್ಬೋದು. ಇವಾಗ ಕೋತಿಯನ್ನ ಹಿಡಿಯೋರು ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಒಂದು ಚಿಕ್ಕ ಏನು ಮೌತ್ ಅಂತ ನಾವೇನ್ ಹೇಳ್ತೀವಿ, ಅಂತಹ ಒಂದು ಹೂಜಿಯಲ್ಲಿ ಅವರು ಕೋತಿಗೆ ಇಷ್ಟ ಆಗಿರುವಂತಹ ತಿಂಡಿಗಳನ್ನ ಅವ್ರು ಹಾಕ್ತಾರೆ. ಸೊ ಅವಾಗ ಏನಾಗುತ್ತೆ, ಕೋತಿಗೆ ತಿನ್ಲಿಕ್ಕೆ ಅಂದ್ರೆ ತುಂಬಾ ಇಷ್ಟ ಅಲ್ವಾ. ಅದೇನ್ ಮಾಡುತ್ತೆ, ಅಲ್ಲಿ ಬಂದು ಆ ಹೂಜಿ ಒಳಗಡೆ ಕೈ ಹಾಕುತ್ತೆ. ಅದರ ಮೂತಿ ತುಂಬಾ ಚಿಕ್ಕದಿರೋದ್ರಿಂದ ಅದು ಅದ್ರಲ್ಲಿ ಏನಾದ್ರು ಬಾಳೆಹಣ್ಣನ್ನು ಏನನ್ನೋ ಹಾಕಿದ್ರೆ ಅದನ್ನ ಇಟ್ಕೊಂಡು ಅದ್ರ ಸಮೇತ ಅದು ಕೈಯನ್ನ ತಕೊಂಡ್ಲಿಕ್ಕೆ ಆಗೋದಿಲ್ಲ. ಯಾಕೆ ಅಂತಂದ್ರೆ ಅದು ಅಡ್ಡ ಬರುತ್ತೆ ಅಲ್ವಾ. ಇವಾಗ ಅದೇನಾಗುತ್ತೆ, ಇದೇ ತರ ಆಟ ಆಡ್ತಿರ್ಬೇಕಾದ್ರೆ ಆ ಕೋತಿ ಹಿಡಿಯೋನ್ ಬಂದ್ಬಿಟ್ಟು ಆ ಕೋತಿಯನ್ನ ಕರ್ಕೊಂಡ್ ಹೋಗ್ಬಿಟ್ಟು ಇಡೀ ಜೀವನ ಅದನ್ನ ಬಂಧನದಲ್ಲಿ ಇರೋ ತರ ಮಾಡ್ತಾರೆ ಅಲ್ವಾ. ಸೊ ಇವಾಗ ಕೋತಿಗೆ ಯಾಕೆ ಆ ಬಂಧನಕ್ಕೆ ಒಳಗಾಗೋ ತರ ಆಯ್ತು, ಅದು ಆಸೆಯನ್ನ ಪಡ್ತು, ಇಚ್ಛೆಯನ್ನ ಪಡ್ತು, ನಾನು ಅದನ್ನ ಅನುಭವಿಸ್ಬೇಕು ಅಂತ ಹೇಳ್ಬಿಟ್ಟು ಆ ಇಚ್ಛೆಯನ್ನ ಪಟ್ಟಿರೋದ್ರಿಂದ ಈಗ ಅದು ಬಂಧನಕ್ಕೆ ಸಿಕ್ಕಾಕೋತಾ ಇದೆ. ಅದೇ ತರನೇ ನಾವು ಸಹ ಒಡೆಯರಾಗ್ಬೇಕು, ಈ ಪ್ರಕೃತಿಯನ್ನ ನಾವು ಅನುಭವಿಸ್ಬೇಕು ಅಂತ ನಾವು ಇಚ್ಛೆನ ಪಟ್ಟಿರೋದಕ್ಕೆ ನಾವು ಈ ಭೌತಿಕ ಪ್ರಪಂಚದಲ್ಲಿ ನಾವಿದೀವಿ, ಇಚ್ಛೆನ ಪಟ್ಟಿರೋದಕ್ಕೆ. ಇವಾಗ ಈ ಕೋತಿ ಏನಾದ್ರು ಬುದ್ಧಿವಂತರಾಗಿದ್ರೆ ಏನ್ ಮಾಡ್ಬೇಕಾಗಿತ್ತು, ಅದು ತನ್ನ ಕೈಯಲ್ಲಿರುವ ವಸ್ತುವನ್ನ ಕೆಳಗಡೆ ಬಿಟ್ಬಿಟ್ಟು ಕೈಯನ್ನ ಮಾತ್ರ ಅದು ತೆಕ್ಕೋಬಹುದಾಗಿತ್ತು ಅಲ್ವಾ. ಅವಾಗ ಅದು ಬಂಧನಕ್ಕೆ ಒಳಗಾಗ್ತಾ ಇರ್ಲಿಲ್ಲ ಅಲ್ವಾ. ಸೊ ಅದೇ ತರನೇ ನಾವು ಸಹ ಇಚ್ಛೆಯನ್ನ ಪಟ್ಟಿರೋದಕ್ಕೆ ನಾವಿಲ್ಲಿ ಬಂಧನಕ್ಕೆ ಒಳಗಾಗಿದ್ದೀವಿ. ನಾವು ಈ ಭೌತಿಕ ಪ್ರಪಂಚಕ್ಕೆ ಬಂದಿದ ತಕ್ಷಣವೇ, ಮಗು ತಾಯಿಯ ಗರ್ಭದಿಂದ ಹೊರಗಡೆ ಬಂದಿದ ತಕ್ಷಣವೇ ಅದು ಈ 3 ಗುಣಗಳಿಗೆ ಬಂಧಿತರಾಗ್ಬಿಡುತ್ತೆ ಅದು ಮಗು. ಅದನ್ನ ನಮ್ಗೆ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾರೆ. ಇವಾಗ 3 ಗುಣದಲ್ಲಿ ಸತ್ವ ರಜೋ ತಮೋ ಗುಣದಲ್ಲಿ ನಮಗ್ ಗೊತ್ತಿರೋ ಹಾಗೆ ಸತ್ವಗುಣ ತುಂಬಾ ಶ್ರೇಷ್ಠವಾದದ್ದು. ಆದ್ರೆ ನೋಡಿ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾರೆ ಅದನ್ನು ಸಹ ನಮ್ಮನ್ನ ಬಂಧನಕ್ಕೆ ಒಳಗಾಗುತ್ತೆ ಅಂತ ಹೇಳ್ಬಿಟ್ಟು. ಈಗ 3 ಗುಣಗಳ ಬಗ್ಗೆ ಅವರು ಲಕ್ಷಣಗಳನ್ನ ಹೇಳ್ತಾರೆ. ಆ ಗುಣದಲ್ಲಿರುವ ವ್ಯಕ್ತಿ ಯಾವ ತರ ಇರುತ್ತೆ, ಅವನ ಸ್ವಭಾವ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅದಾದ್ಮೇಲೆ ಅದರ ಫಲ ಏನು, ಆ ವ್ಯಕ್ತಿ ಆ ಗುಣದಲ್ಲಿ ಇಟ್ಕೊಂಡು ಜೀವನವನ್ನ ಮಾಡಿದ್ರೆ ಅವ್ರಿಗೆ ಎಂತಹ ಫಲ ಸಿಗುತ್ತೆ ಅನ್ನೋದನ್ನ ನಮ್ಗೆ ಕೃಷ್ಣ ತಿಳಿಸಿಕೊಡ್ತಾ ಇದ್ದಾರೆ ಇವತ್ತಿನ ಅಧ್ಯಾಯದಲ್ಲಿ. ಸೊ ನಾವ್ ಅದನ್ನ ತಿಳ್ಕೊಳ್ಳೋಣಂತೆ ಎಲ್ಲರನ್ನ ಮ್ಯೂಟ್ ಮಾಡ್ತಾ ಇದೀನಿ ನಾನೀಗ. ಸೊ ಇವಾಗ ಈ 3 ಗುಣಗಳನ್ನ ಮಾಯೆ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಸೊ ಇವಾಗ ನಾವು ಈ ಭೌತಿಕ ಪ್ರಪಂಚಕ್ಕೆ ಬಂದಿರೋದೇನೆ ನಾವು ಏನು ಮಾಯೆಯಿಂದ ನಾವು ಶಿಕ್ಷಣಕ್ಕೆ ಒಳಗಾಗ್ಲಿಕ್ಕೆ ಅಲ್ವಾ. ಇವಾಗ ಇಲ್ಲಿ ಮಾಯೆ ಅಂತಂದ್ರೆ ಏನ್ ಅರ್ಥ ಅಂತಂದ್ರೆ ಇಲ್ಲದನ್ನ ಇದೆ ಅಂತ ಹೇಳ್ಬಿಟ್ಟು ನಾವು ಒಪ್ಕೊಳೋದು ಅಲ್ವಾ. ನೋಡಿ ನಾವಿವಾಗ ದೇಹ ಅಲ್ಲ,
ಆದ್ರೆ ನಾವ್ ಇವಾಗ ಇಷ್ಟು ದಿವಸ ನಾವು ನಾವು ದೇಹ ಅಂತ ಒಪ್ಕೊಂಡು ನಾವು ಜೀವನವನ್ನ ನಾವು ಮಾಡ್ತಾ ಇದೀವಿ ಅಲ್ವಾ. ಸೊ ಏನ್ ಇರೋದಿಲ್ವೋ ಅದನ್ನ ನಾವು ಒಪ್ಕೊಳ್ಳೋದನ್ನೇ ಮಾಯೆ ಅಂತ ಹೇಳ್ಬಿಟ್ಟು ಕರೀತಾರೆ. ಸೊ ಈ ಭೌತಿಕ ಪ್ರಪಂಚನೂ ಅಷ್ಟೇನೆ, ಇದನ್ನ ಮಾಯೆ ಅಂತ ಹೇಳ್ಬಿಟ್ಟು ಯಾಕೆ ಕರಿತೀವಿ ಅಂತಂದ್ರೆ, ಇದು ನಾವಿವಾಗ ನಮ್ಮ ಮಗು ಏನಾದ್ರು ಅಡಿಗೆ ಮನೇಲಿ ನಾನು ಕೆಲಸ ಮಾಡ್ತಿದ್ರೆ ಗಲಾಟೆ ಮಾಡಿದ್ರೆ ನಾವ್ ಬಂದ್ಬಿಟ್ಟು ಅಮ್ಮ ನಾನು ಸಹ ಚಪಾತಿ ಮಾಡ್ತೀನಿ ಅಂದ್ರೆ ನಾವೇನ್ ಮಾಡ್ತೀವಿ, ಮಗುಗೆ ಆಟ ಸಾಮಾನನ್ನ ಕೊಡ್ತೀವಿ ಅಲ್ವಾ. ಸೊ ಆಟ ಸಾಮಾನು ಏನದು, ಅದು ನಿಜವಾದ ಅಡಿಗೆ ಮನೆ ಅಲ್ಲ ಅಲ್ವಾ. ಆದ್ರೆ ಮಗು ಏನಂತ ಅನ್ಕೊಳುತ್ತೆ, ಅದನ್ನ ಒಪ್ಕೊಳುತ್ತೆ, ಅದು ಇಲ್ಲದನ್ನ ಇದೆ ಅಂತ ಹೇಳ್ಬಿಟ್ಟು ಒಪ್ಕೊಳುತ್ತೆ, ಅದು ಮಾಯೆಗೆ ಒಳಗಾಗತ್ತೆ ಅಲ್ವಾ. ಸೊ ಅದೇ ತರ ನಾವು ಇವಾಗ ಮಾಯೆಗೆ ಒಳಗಾಗಿದ್ವಿ. ಭಗವಂತ ಅವರು ಸೃಷ್ಟಿಕರ್ತ ಅಲ್ವಾ, ಅವ್ರು ನಮ್ಗೇನ್ ಮಾಡಿದ್ರು, ನಾನು ಒಡೆಯನಾಗ್ಬೇಕು ಅನ್ನೋದಕ್ಕೆ ಅವ್ರು ಒಂದು ಪ್ರಪಂಚವನ್ನೇ ಸೃಷ್ಟಿ ಮಾಡಿ ಕೊಟ್ರು, ಆಯ್ತು ನಿಮ್ಮ ಆಸೆನ ನೀವು ಪೂರೈಸ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಸೊ ಇವಾಗ ನಾವಿವಾಗ ಅರ್ಥ ಮಾಡ್ಕೊಳ್ಳೋಣಂತೆ ಇದನ್ನ 3 ಗುಣಗಳ ಬಗ್ಗೆ ಕೃಷ್ಣ ಏನಂತ ಹೇಳ್ತಾರೆ ಅಂತ ಹೇಳ್ಬಿಟ್ಟು. ಇವಾಗ ಮೊದಲನೇದಾಗಿ ಅವರು ನಮ್ಗೆ ಸತ್ವಗುಣದ ಗುಣಲಕ್ಷಣಗಳನ್ನ ವಿವರಿಸ್ತಾ ಇದ್ದಾರೆ. ತತ್ರ ಸತ್ವಂ ನಿರ್ಮಲತ್ವಾತ್ ಪ್ರಕಾಶಕಮನಾಮಯಂ ಸುಖ ಸಂಗೇನ ಬಧ್ನಾತಿ ಜ್ಞಾನ ಸಂಗೇನ ಚಾನಘ. ಪಾಪರಹಿತನೇ ಸಾತ್ವಿಕ ಗುಣವು ಇತರ ಗುಣಗಳಿಗಿಂತ ನಿರ್ಮಲವಾದದ್ದು, ಆ ಕಾರಣದಿಂದ ಅದು ಪ್ರಕಾಶಮಾನವಾದದ್ದು, ಅದು ಮನುಷ್ಯನನ್ನು ಎಲ್ಲ ಪಾಪಕರ ಪ್ರತಿಕ್ರಿಯೆಗಳಿಂದ ಬಿಡುಗಡೆ ಮಾಡುತ್ತದೆ. ಈ ಗುಣವನ್ನು ಹೊಂದಿದವರನ್ನು ಸುಖ ಮತ್ತು ಜ್ಞಾನಗಳ ಪ್ರಜ್ಞೆಯು ಬಂಧಿಸುತ್ತದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ನೋಡಿ, ಇಲ್ಲಿ ಕೃಷ್ಣನೇ ಹೇಳ್ತಾ ಇದ್ದಾರೆ, ಈ 3 ಗುಣದಲ್ಲಿ ಸಾತ್ವಿಕ ಗುಣ ತುಂಬಾ ನಿರ್ಮಲವಾದದ್ದು, ಪ್ರಕಾಶಕವಾದದ್ದು ಅಂತ, ಪ್ರಕಾಶಮಾನವಾದದ್ದು ಅಂತ ಹೇಳ್ತಾ ಇದ್ದಾರೆ. ಈ ಗುಣದಲ್ಲಿ ಇದ್ದವರು ಅವರು ಪಾಪವಾದ ಕಾರ್ಯಗಳನ್ನ ಮಾಡೋದಿಲ್ಲ, ಯಾಕಂದ್ರೆ ಅವರು ಜ್ಞಾನವನ್ನ ಪಡೆದಿರ್ತಾರೆ. ಜ್ಞಾನವನ್ನ ಪಡೆದಾಗ ಏನಾಗುತ್ತೆ, ನಮ್ಗೆ ಯಾವ್ದು ಸರಿ ಯಾವ್ದು ತಪ್ಪು ಅಂತ ನಮ್ಗೆ ವಿಶ್ಲೇಷಣೆ ಮಾಡುವಂತಹ ಶಕ್ತಿ ಇರುತ್ತೆ. ಅದಕ್ಕೋಸ್ಕರ ಖಂಡಿತವಾಗಿಯೂ ಅವರು ಪಾಪದ ಕೆಲಸಗಳನ್ನ ಮಾಡೋದಿಲ್ಲ, ಅವ್ರು ಪುಣ್ಯದ ಕೆಲಸಗಳನ್ನೇ ಮಾಡ್ತಾರೆ. ಅದಕ್ಕೋಸ್ಕರ ಅವರು ಏನು ಸುಖವನ್ನು ಸಹ ಅವರು ಅನುಭವಿಸ್ತಾರೆ. ಅವರು ಜ್ಞಾನವಂತರು ಆಗಿರ್ತಾರೆ, ಸುಖವನ್ನು ಅವರು ಅನುಭವಿಸ್ತಾರೆ. ಆದ್ರೆ ಇಲ್ಲಿ ಕೃಷ್ಣ ಏನನ್ನ ಹೇಳ್ತಾ ಇದಾರೆ ಅಂತಂದ್ರೆ, ಅವರು ಜ್ಞಾನವನ್ನ ಹೊಂದಿರೋದ್ರಿಂದ ಮತ್ತು ಸುಖವನ್ನ ಪಡೆದಿರೋದ್ರಿಂದ ಅವ್ರಿಗೆ ಈ ಆಧ್ಯಾತ್ಮಿಕ ಮಾರ್ಗದಲ್ಲಿ ತಮ್ಮನ್ನ ತಾವು ಕರ್ಕೊಂಡ್ ಬರ್ಬೇಕು ಅಂತಾನೆ ಅವ್ರಿಗೆ ಇಚ್ಛೆ ಇರೋದಿಲ್ಲ ಅಲ್ವಾ. ಮನುಷ್ಯನಿಗೆ ಬೇಕಾಗಿರೋದೆಲ್ಲ ಸಿಕ್ಕಿದಾಗ ಅವ್ರಿಗೆ ದೇವರೇ ಬೇಡ ಅಂತ ಅನ್ಸುತ್ತೆ ಅಲ್ವಾ. ನಾವು ಸಂಕಟ ಬಂದಾಗ ವೆಂಕಟರಮಣ ಅಂತ ನಾವು ಕೇಳಿದೀವಿ ಅಲ್ವಾ. ಇವಾಗ ಅದಕ್ಕೆ ನಮ್ಗೆ ಏನಾದ್ರು ಕಷ್ಟಗಳು ಬಂತು ಅಂದ್ರೆ ನಾವು ಭಗವಂತನ ಕೃಪಾ ಕಟಾಕ್ಷವನ್ನ ಹೊಂದಿದೀವಿ ಅಂತ ನಾವು ತಿಳ್ಕೊಬೇಕಾಗತ್ತೆ ಅಲ್ವಾ. ನಾವು ಅವಾಗಾದ್ರೂ ಭಗವಂತನ ನಾಮಸ್ಮರಣೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಕುಂತಿ ಮಹಾರಾಣಿ ಅವರು ಕುಂತಿ ಪ್ರಾರ್ಥನೆಯಲ್ಲಿ ಅವ್ರು ಅದನ್ನೇ ಹೇಳ್ತಾರೆ, ವಿಪದ ತಂತು ಶಾಶ್ವತ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅಂದ್ರೆ ನಮ್ಗೆ ವಿಪತ್ತುಗಳನ್ನ ನೀನು ಕೊಡು, ಅವಾಗಾದ್ರೂ ನೀನು ನನ್ನ ಜೊತೆ ಇರ್ತೀಯಾ, ನೀನು ನನ್ನ ಜೊತೆ ಇದ್ರೆ ನಾನು ಮತ್ತೆ ನಾನು ಈ ಪುನರ್ ಭವ ದರ್ಶನಂ ಅಂತ ಹೇಳ್ತಾರೆ, ಮತ್ತೆ ನಾನು ಈ ಭೌತಿಕ ಪ್ರಪಂಚದ ದರ್ಶನವನ್ನ ಮಾಡೋದು ಬೇಕಾಗಿಲ್ಲ ಪ್ರಾರ್ಥನೆ ಮಾಡ್ಕೊತಾರೆ. ಸ್ವಲ್ಪ ವಾಯ್ಸ್ ಬೇಕಾಗ್ತಾ ಇದೆ ಮಾತಾಜಿ, ಸ್ವಲ್ಪ ವಾಯ್ಸ್ ಬೇಕಾಗ್ತಾ ಇದೆ. ಹರೇ ಕೃಷ್ಣ. ಸ್ವಲ್ಪ ವಾಯ್ಸ್ ಬೇಕಾಗ್ತಾ ಇದೆ. ಹರೇ ಕೃಷ್ಣ. ಓಕೆ ಮಾತಾಜಿ, ನಾನು ಹಾಟ್ಸ್ಪಾಟ್ ಅಲ್ಲೇ ಕನೆಕ್ಷನ್ ಕೊಟ್ಟಿದ್ದೀನಿ, ನೋಡೋಣ ಮಾತಾಜಿ. ಓಕೆ ಮಾತಾಜಿ, ಸ್ವಲ್ಪ ಆಯ್ತಾ? ಓಕೆ ಮಾತಾಜಿ. ಸೊ ಇವಾಗ ಅವಾಗ ಏನಾಗುತ್ತೆ, ಅವ್ರು ಬಂಧನಕ್ಕೆ ಒಳಗಾಗ್ತಾರೆ. ಅವ್ರು ಈ ಭೌತಿಕ ಪ್ರಪಂಚದಿಂದ ಹೊರಗಡೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಅವರು ಆಧ್ಯಾತ್ಮಿಕ ಮಾರ್ಗದಲ್ಲಿ ತಮ್ಮನ್ನ ತಾವು ಕರ್ಕೊಂಡು ಹೋಗ್ಲಿಕ್ಕೆ ಹೋಗೋದೇ ಇಲ್ಲ ಅಲ್ವಾ. ಅದಕ್ಕೋಸ್ಕರ ಇಲ್ಲಿ ಕೃಷ್ಣ ಹೇಳ್ತಾ ಇದಾರೆ, ಸತ್ವಗುಣವೂ ಸಹ ಅವರನ್ನ ಬಂಧಿಸುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸತ್ವಗುಣಕ್ಕೆ ಎಕ್ಸಾಂಪಲ್ಸ್ ಯಾರು ಅಂದ್ರೆ ವಿಜ್ಞಾನಿಗಳು, ತತ್ವಶಾಸ್ತ್ರಜ್ಞರು, ಅವರೆಲ್ಲೂ ಸಹ ಸತ್ವಗುಣದಲ್ಲಿ ಇರೋರಿಗೆ ಎಕ್ಸಾಂಪಲ್. ಸೊ ಇವಾಗ ನಾವು ರಜೋಗುಣವನ್ನ ನೋಡೋಣಂತೆ. ರಜೋರಾಗಾತ್ಮಕಂ ವಿದ್ಧಿ ತೃಷ್ಣಾ ಸಂಗ ಸಮುದ್ಭವಂ ತನ್ನಿಬಧ್ನಾತಿ ಕೌಂತೆಯ ಕರ್ಮ ಸಂಗೇನ ದೇಹಿನಂ. ಕುಂತಿಯ ಮಗನಾದ ಅರ್ಜುನನೇ, ರಜೋಗುಣವು ಮಿತಿ ಇಲ್ಲದ ಆಸೆಗಳು ಮತ್ತು ಬಯಕೆಗಳಿಂದ ಹುಟ್ಟುತ್ತದೆ. ಇದರಿಂದಾಗಿ ದೇಹದಾರಿಯಾದ ಜೀವಿಯು ಐಹಿಕ ಕಾಮ್ಯ ಕರ್ಮಗಳಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತಾನೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ. ಸೊ ಇವಾಗ ಇಲ್ಲಿ ರಜೋಗುಣದಲ್ಲಿರೋರು ಯಾವ ತರ ಇರ್ತಾರೆ ಅಂತಂದ್ರೆ, ಅವ್ರು ತುಂಬಾ ಚಟುವಟಿಕೆಯಿಂದ ಇರ್ತಾರೆ. ಯಾಕೆ ಅವ್ರು ತುಂಬಾ ಚಟುವಟಿಕೆಯಿಂದ ಇರ್ತಾರೆ ಅಂತಂದ್ರೆ, ಅವ್ರಿಗೆ ಅಷ್ಟು ಆಸೆಗಳಿರುತ್ತೆ. ಆ ಆಸೆಗಳನ್ನೆಲ್ಲ ಪೂರೈಸ್ಕೋಬೇಕು ಅಂತಂದ್ರೆ ಅವ್ರು ಹೆಚ್ಚು ಕಷ್ಟಪಟ್ಟು ಅವ್ರು ದುಡಿತಾರೆ. ಬೆಳಗ್ಗೆಯಿಂದ ರಾತ್ರಿ ತನಕ ಅವರು ದುಡಿತಾ ಇರ್ತಾರೆ ಅಲ್ವಾ. ಇಷ್ಟೆಲ್ಲವನ್ನ ಅವ್ರು ಯಾರಿಗೋಸ್ಕರ ಮಾಡ್ತಾ ಇದ್ರೆ, ಅವರ ಇಂದ್ರಿಯ ಸುಖಗಳ ತೃಪ್ತಿಗೆ, ಮತ್ತೆ ಅವರ ಮೇಲೆ ಡಿಪೆಂಡ್ ಆಗಿರೋರು ಅಂದ್ರೆ ಅವ್ರ ಹೆಂಡತಿ, ಮಕ್ಕಳು, ಮತ್ತೆ ಅವ್ರಿಗೆ ಇನ್ನ ಆಸೆ ಇರುತ್ತೆ ಅಂದ್ರೆ ಸಮಾಜದಲ್ಲೂ ಸಹ ನಾನು ಒಳ್ಳೆ ಕಾರ್ಯಗಳನ್ನ ನಾನು ಮಾಡ್ಬೇಕಾಗತ್ತೆ, ಕಲ್ಯಾಣ ಕಾರ್ಯಗಳನ್ನ ಮಾಡ್ಬೇಕು, ಅಲ್ಲೂ ಸಹ ನಾನು ಹೆಚ್ಚು ಹೆಸರನ್ನ ಗಳಿಸ್ಬೇಕು, ನಾನು ಒಳ್ಳೆಯ ಅಂತಸ್ತಿಗೆ ನಾನು ಬರ್ಬೇಕು ಅಂತ ಹೇಳ್ಬಿಟ್ಟು ಅವ್ರಿಗೆ ಆಸೆ ಇರುತ್ತೆ, ಅಪರಿಮಿತವಾದ ಆಸೆ ಇರುತ್ತೆ. ಅದಕ್ಕೋಸ್ಕರ ಅಲ್ಲಿ ಕಾಮ್ಯ ಕರ್ಮಗಳಲ್ಲಿ ತಮ್ಮನ್ನ ತಾವು ಸಿಲುಕಿಸ್ಕೊಳ್ಳೋದ್ರಿಂದ ಅವ್ರು ಇವಾಗ ಭಗವಂತನ ಹತ್ರ ಬರ್ತಿಲ್ಲ ಅಲ್ವಾ. ಇವಾಗ ನಾವ್ ಎಷ್ಟೊಂದ್ ಜನನ ಕರೆದ್ರೆ ಬನ್ನಿ ನೀವು ಭಗವದ್ಗೀತೆ ಕ್ಲಾಸಿಗೆ ಬನ್ನಿ ಅಂದ್ರೆ ನಾವು ತುಂಬಾ ಬಿಸಿ, ನಮ್ಮ ಹತ್ರ ಟೈಮೇ ಇಲ್ಲ ಅಂತ ಹೇಳ್ತಾರೆ ಅಲ್ವಾ. ಯಾಕೆ ಅವ್ರಿಗೆ ಟೈಮ್ ಇಲ್ಲ ಅಂತಂದ್ರೆ, ಅವರು ಎಲ್ಲಾ ಸಮಯವನ್ನ ಅವರು ತಮ್ಮ ಇಂದ್ರಿಯ ಸುಖಗಳಿಗೆ ಅವ್ರಿಗೆ ಏನ್ ಬೇಕೋ ಅದನ್ನ ಕೊಡ್ಲಿಕ್ಕೆ ಅವ್ರು ಉಪಯೋಗಿಸ್ತಾ ಇದಾರೆ. ಅದಕ್ಕೋಸ್ಕರ ಭಗವಂತನ ಬಗ್ಗೆ ಕೇಳಲಿಕ್ಕೆ ಅವ್ರಿಗೆ ಆಗ್ತಾ ಇಲ್ಲ ಸಮಯ. ಅದಕ್ಕೋಸ್ಕರ ಅವರು ಖಂಡಿತ ಮತ್ತೆ ಅವರು ಬಂಧನಕ್ಕೆ ಒಳಗಾಗ್ತಾರೆ. ಅದನ್ನ ನಮ್ಗೆ ಇಲ್ಲಿ ಕೃಷ್ಣ ತಿಳಿಸಿಕೊಡ್ತಾ ಇದ್ದಾರೆ.
ಸೊ ಇವಾಗ ರಜೋಗುಣದ ಲಕ್ಷಣ ಏನು ಅಂತಂದ್ರೆ ಸ್ತ್ರೀ ಪುರುಷರ ಮಧ್ಯ ಇರೋ ಆಕರ್ಷಣನೇ ರಜೋಗುಣದ ಲಕ್ಷಣ. ಇವಾಗ ಸ್ತ್ರೀ ಅಂತಂತಂದ್ರೆ ಅದನ್ನ ಏನಂತ ಅರ್ಥ ನಮ್ಗೆ ಭಾಗವತದಲ್ಲಿ ಕೊಡ್ತಾರೆ ಅಂತಂದ್ರೆ ವಿಸ್ತರಿಸುವವಳು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇವಾಗ ಸ್ತ್ರೀಯನ್ನ ಪುರುಷ ಮದುವೆ ಆಗಿದ ತಕ್ಷಣನೇ ಅವ್ರೆಲ್ಲ ವಿಸ್ತರಿಸ್ಕೋಬೇಕಾಗತ್ತೆ ಅಲ್ವಾ. ಮಕ್ಕಳು ಬರ್ತಾರೆ, ಮಕ್ಳು ಎಲ್ಲರನ್ನ ಇಟ್ಕೋಬೇಕಂದ್ರೆ ಒಂದು ಮನೆ ಬೇಕಾಗತ್ತೆ ಅಲ್ವಾ. ಸೊ ಹಾಗೆ ಸಂಸಾರ ಬೆಳೆಯುತ್ತೆ, ಹೆಚ್ಚು ಹೆಚ್ಚು ಸಂಪಾದನೆ ಮಾಡ್ಬೇಕಾಗತ್ತೆ, ಹೆಚ್ಚು ಹೆಚ್ಚು ಅಗತ್ಯಗಳು ಬರುತ್ತೆ ಅಲ್ವಾ. ಮತ್ತೆ ಅದಾದ್ಮೇಲೆ ಸಮಾಜದಲ್ಲಿ ನನಗೊಂದು ಗೌರವ ಸ್ಥಾನ ಬರ್ಬೇಕು ಅಂತ ಹೇಳ್ಬಿಟ್ಟು ಇನ್ನ ಹೆಚ್ಚು ದುಡಿತಾರೆ, ಅಲ್ಲೂ ಕಲ್ಯಾಣ ಕಾರ್ಯಗಳಿಗೆ ಉಪಯೋಗಿಸ್ಬೇಕಾಗತ್ತೆ ಅಲ್ವಾ. ಮತ್ತೆ ಬಂಧು ಬಾಂಧವರ ಹತ್ರ ನನ್ನ ಹೆಸರನ್ನ ಗಳಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಅಲ್ಲೂ ಒಳ್ಳೆ ತರ ಇರ್ಬೇಕು ಅಂತ ಹೇಳ್ಬಿಟ್ಟು ಅದನ್ನ ಅವರು ಪೂರೈಸ್ಲಿಕ್ಕೂ ಹೆಚ್ಚು ಹೆಚ್ಚು ಹಣ ಎಲ್ಲ ಬೇಕಾಗತ್ತೆ ಅಲ್ವಾ. ಅದಕ್ಕೋಸ್ಕರ ಇಲ್ಲಿ ರಜೋಗುಣವು ಸಹ ನಮ್ಮನ್ನ ಬಂಧನಕ್ಕೆ ಒಳಗಾಗೋ ತರ ಮಾಡುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾರೆ. ಸೊ ಮತ್ತೆ ಇಲ್ಲಿ ತಮೋ ಗುಣದ ಬಗ್ಗೆ ಹೇಳ್ತಾ ಇದ್ದಾರೆ. ತಮಸ್ತ್ವಾಜ್ಞಾನ ಜಂಬಿದ್ದಿ ಮೋಹನಂ ಸರ್ವದೇಹಿನಾಂ ಪ್ರಮಾದಾಲಸ್ಯ ನಿದ್ರಾಭಿಹಿ ತನ್ನಿ ಬಧ್ನಾತಿ ಭಾರತ. ಭರತ ವಂಶಜನಾದ ಅರ್ಜುನನೇ, ಅಜ್ಞಾನದಿಂದ ಹುಟ್ಟಿದ ತಮೋಗುಣವು ದೇಹದಾರಿಗಳಾದ ಎಲ್ಲ ಜೀವಿಗಳ ಭ್ರಮೆ. ಈ ಗುಣದ ಪರಿಣಾಮಗಳೆಂದರೆ ಹುಚ್ಚು, ಪ್ರಮಾದ ಮತ್ತು ನಿದ್ರೆ. ಇವು ಬದ್ಧ ಆತ್ಮವನ್ನ ಬಂಧಿಸುತ್ತದೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇವಾಗ ಇಲ್ಲಿ ಏನ್ ಹೇಳ್ತಾ ಇದಾರೆ ಅಂತಂದ್ರೆ ತಮೋಗುಣ ಹುಟ್ಟಿರೋದೇ ಅಜ್ಞಾನದಿಂದ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಮತ್ತೆ ಎಲ್ಲ ಜೀವಿಗಳನ್ನು ಸಹ ಭ್ರಮೆಯಲ್ಲಿ ಇರ್ತಾರೆ ಅಲ್ವಾ. ಇಲ್ಲದನ್ನ ಇದೆ ಅಂತ ಅವರು ಒಪ್ಕೋತಾರೆ. ನಮ್ಮ ಶಾಸ್ತ್ರದಲ್ಲಿ ಏನನ್ನ ಹೇಳಿದಾರೋ ಅದನ್ನ ಅವ್ರು ಒಪ್ಕೊಳೋದಿಲ್ಲ. ನಮ್ಗೆ ಏನ್ ಹೇಳಿದಾರೆ, ನಾವು 4 ಮಾಡಬಾರ್ದು ಅಂತ ಹೇಳ್ತಾರೆ ಅಲ್ವಾ. ಮದ್ಯಪಾನ ಮಾಡೋದು, ಜೂಜಾಡೋದು, ಮಾಂಸವನ್ನ ತಿನ್ಕೂಡ್ದು, ಪರಸ್ತ್ರೀ ಸಂಘ ಮಾಡಬಾರ್ದು ಅಂತ ನಮ್ಗೆ ಹೇಳಿದ್ದಾರೆ. ಏನ್ ಮಾಡಬಾರ್ದು ಅಂತ ಹೇಳಿದಾರೋ ಅದನ್ನ ಇವ್ರು ಮಾಡ್ಲಿಕ್ಕೆ ಹೋಗ್ತಾರೆ. ಮತ್ತೆ ಇವ್ರು ಏನ್ ಮಾಡ್ತಾರೆ, ಯಾವಾಗ್ಲೂ ಅವ್ರಿಗೆ ಸೋಮಾರಿತನ ಅಲ್ವಾ. ಸೊ ಅವ್ರಿಗೆ ಆಲ್ಮೋಸ್ಟ್ ಪ್ರಾಣಿಗಳ ತರನೇ ಅಂತ ಅನ್ಕೊಳ್ಳಿ ನೀವು ತಮಸ್ಸಿನ ತಮೋ ಗುಣದಲ್ಲಿ ಇರೋರು. ಇವಾಗ ಪ್ರಾಣಿಗಳು ಏನ್ ಮಾಡ್ತಾರೆ, ಅವ್ರು ಚೆನ್ನಾಗಿ ಊಟ ಮಾಡುತ್ತಾರೆ ಮತ್ತೆ ನಿದ್ದೆ ಮಾಡ್ತಾರೆ ಅಲ್ವಾ. ಮ್ಯಾಕ್ಸಿಮಮ್ ಅಂತಂದ್ರೆ ಅದೇ ಮಾಡೋದು. ಇಲ್ಲಿ ತಮೋ ಗುಣದಲ್ಲಿರೋರು ಅಷ್ಟೇನೆ, ಸೋಮಾರಿಗಳು ಅವರು. ಅವ್ರು ಚೆನ್ನಾಗಿ ತಿಂತಾರೆ ಮತ್ತೆ ಮಲ್ಕೋತಾರೆ. ಪ್ರಾಣಿಗಳಿಗೂ ಅವ್ರಿಗೂ ಏನು ವ್ಯತ್ಯಾಸ ಇಲ್ಲ. ಮಾನವ ಜೀವನದ ಆ ಸಾರ್ಥಕತೆ ಏನಿದೆ ಅದನ್ನ ಮಾಡ್ಕೊಳ್ಲಿಕ್ಕೂ ಅವರು ಯಾವುದೇ ಒಂದು ಪ್ರಯತ್ನವನ್ನ ಅವ್ರು ಮಾಡೋದಿಲ್ಲ. ಮತ್ತೆ ಇವರು ದಿನದಲ್ಲಿ ಇವಾಗ 6 ಗಂಟೆಗಳ ಕಾಲ ನಿದ್ರೆ ಮಾಡ್ಬೇಕು ಅಂತ ನಮ್ಗೆ ಹೇಳಿದ್ದಾರೆ ಅಲ್ವಾ. ಒಬ್ಬೊಬ್ರು ಇನ್ನೊಂದ್ ಸ್ವಲ್ಪ ಜಾಸ್ತಿ ಬೇಕಾಗ್ಬೋದು ಅವ್ರ ದೇಹಕ್ಕೆ. ಆದ್ರೆ ಇವರು ಅರ್ಧ ದಿನ ಅಂದ್ರೆ 24 ಗಂಟೆಗಳಲ್ಲಿ 12 ಗಂಟೆಗಳ ತನಕ ಅವರು ನಿದ್ದೆಯನ್ನ ಅವ್ರು ಮಾಡ್ತಾರೆ. ಸೊ ಅಷ್ಟು ಸೋಮಾರಿಗಳಿರ್ತಾರೆ. ಸೊ ಮಾನವ ಜನ್ಮವನ್ನ ಅವರು ವ್ಯರ್ಥ ಮಾಡ್ಕೋತಾ ಇದ್ದಾರೆ ಇಲ್ಲಿ. ಸೊ ಅದಕ್ಕೋಸ್ಕರ ಇವೆಲ್ಲವೂ ಸಹ ಇಂತಹ ತಾಮಸ ಗುಣದಲ್ಲಿರೋರನ್ನ ಬಂಧನಕ್ಕೆ ಒಳಗಾಗುತ್ತೆ. ಖಂಡಿತ ಅವರು ಭಗವಂತನನ್ನ ಅವರು ಒಪ್ಕೊಳೋದು ಇಲ್ಲ. ಅವರು ಭಗವಂತನ ಕುರಿತಾಗಿ ಅವರು ಯಾವುದೇ ಒಂದು ಏನು ಭಕ್ತಿ ಮಾರ್ಗಕ್ಕೆ ಅವರು ತಮ್ಮನ್ನ ತಾವು ಕರ್ಕೊಂಡು ಹೋಗೋದಿಲ್ಲ. ಸೊ ಅದಕ್ಕೋಸ್ಕರ ಇವಾಗ ಏನ್ ಗೊತ್ತಾಯ್ತು ನಮ್ಗೆ, 3 ಗುಣಗಳು ಸಹ ನಮ್ಮನ್ನ ಬಂಧಿಸುತ್ತದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಮತ್ತೆ ಅವ್ರಿಗೆ ಏನು ಅಂತಂದ್ರೆ ಎಲ್ಲ ಕೆಟ್ಟ ಅಭ್ಯಾಸಗಳು ಸಹ ಇರುತ್ತೆ. ಏನನ್ನ ಮಾಡಬಾರ್ದು ಅದೆಲ್ಲನೂ ಸಹ ಅವರಲ್ಲಿ ಇರುತ್ತೆ. ಸತ್ವಂ ಸುಖೇ ಸಂಜಯತಿ ರಜಃ ಕರ್ಮಣಿ ಭಾರತ ಜ್ಞಾನಮಾವೃತ್ಯತು ತಮಃ ಪ್ರಮಾದೇ ಸಂಜಯತ್ಯುತ. ಭರತ ವಂಶಜನಾದ ಅರ್ಜುನನೇ, ಸತ್ವಗುಣವು ಮನುಷ್ಯನನ್ನು ಸುಖವಾಗಿರಲು ಬದ್ಧಗೊಳಿಸುತ್ತದೆ. ರಜೋಗುಣವು ಕಾಮ್ಯ ಕರ್ಮಗಳನ್ನ ಮಾಡಲು ಬದ್ಧಗೊಳಿಸುತ್ತದೆ. ತಮಸ್ಸು ಮನುಷ್ಯನ ಜ್ಞಾನವನ್ನು ಆವರಿಸಿ ಅವನನ್ನ ಹುಚ್ಚಿಗೆ ಬದ್ಧಗೊಳಿಸುತ್ತದೆ ಅಂತ ಹೇಳ್ಬಿಟ್ಟು ಇಲ್ಲಿ ಕೃಷ್ಣ ಮತ್ತೆ ಅದರದ ಈ 3 ಗುಣಗಳ ಏನು ಸಾರಾಂಶವನ್ನ ನಮ್ಗೆ ಕೊಡ್ತಾ ಇದ್ದಾರೆ. ಅಂದ್ರೆ ನಮ್ಗೆ ಸತ್ವಗುಣದಲ್ಲಿ ಇದ್ರೆ ಮನುಷ್ಯ ಅವನನ್ನ ಸುಖವಾಗಿರೋದಕ್ಕೆ ಅದು ತಯಾರಿಯನ್ನ ಮಾಡ್ತಾ ಇದೆ ಸತ್ವಗುಣ. ಮತ್ತೆ ರಜೋಗುಣ ಏನಕ್ಕೆ ತಯಾರಿ ಮಾಡ್ತಾ ಇದೆ, ಮನುಷ್ಯನನ್ನ ಕಾಮ್ಯ ಕರ್ಮಗಳನ್ನ ಅವರ ಆಸೆಗಳನ್ನ ಪೂರೈಸ್ಕೊಳ್ಲಿಕ್ಕೆ ಅವ್ರನ್ನ ಬದ್ಧಗೊಳಿಸ್ತಾ ಇದೆ ಅದು. ಮತ್ತೆ ತಮೋ ಗುಣ ಏನ್ ಮಾಡ್ತಾ ಇದೆ, ಅವ್ರನ್ನ ಹುಚ್ಚಿಗೆ ಬದ್ಧಗೊಳಿಸ್ತಾ ಇದೆ. ಅವ್ರಿಗೆ ಎಲ್ಲ ಮಾಡ್ಲಿಕ್ಕೆ ಶಕ್ತಿ ಇದೆ, ಆದ್ರೂ ಸಹ ಅವ್ರು ಏನನ್ನೋ ಅವ್ರು ಮಾಡ್ದಲೆ ಸೋಮಾರಿಗಳಾಗಿ ಭ್ರಾಂತಿಯಲ್ಲಿ ಭ್ರಮೆಯಲ್ಲಿ ಅವರು ತಮ್ಮ ಜೀವನವನ್ನ ಕಳಿಲಿಕ್ಕೆ ಅವ್ರನ್ನ ಬದ್ಧಗೊಳಿಸ್ತಾ ಇದೆ. ಸೊ ಅದಕ್ಕೆ ಈ 3 ಗುಣಗಳನ್ನು ಸಹ ಬದ್ಧತೆಗೆ ಒಳಗಾಗ್ಸ್ತಾ ಇದೆ ಮನುಷ್ಯನನ್ನ. ರಜಸ್ತಮಶ್ಚಾಭಿಭೂಯ ಸತ್ವಂ ಭವತಿ ಭಾರತ ರಜಸ್ಸತ್ವಂ ತಮಶ್ಚೈವ ತಮಸ್ಸತ್ವಂ ರಜಸ್ತತ. ಭರತ ವಂಶಜನಾದ ಅರ್ಜುನನೇ, ಒಮ್ಮೊಮ್ಮೆ ಸತ್ವಗುಣವು ರಜೋಗುಣವನ್ನು ತಮೋಗುಣವನ್ನು ಸೋಲಿಸಿ ತಾನು ಪ್ರಬಲವಾಗುತ್ತದೆ. ಕೆಲವೊಮ್ಮೆ ರಜೋಗುಣವು ಸತ್ವ ಮತ್ತು ತಮೋ ಗುಣಗಳನ್ನ ಸೋಲಿಸುತ್ತದೆ. ಇನ್ನೂ ಕೆಲವು ಬಾರಿ ತಮೋ ಗುಣವು ಸತ್ವ ಮತ್ತು ರಜೋಗುಣಗಳನ್ನ ಸೋಲಿಸುತ್ತದೆ. ಈ ರೀತಿಯಲ್ಲಿ ಮೇಲುಗೈಯಾಗಲು ಸದಾ ಸ್ಪರ್ಧೆ ಇರುತ್ತದೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ನೋಡಿ, ನಾವಿವಾಗ ಸತ್ವಗುಣದಲ್ಲೇ ಯಾವಾಗ್ಲೂ 24 ಗಂಟೆಗಳ ಕಾಲ ಇರ್ಲಿಕ್ಕೆ ಆಗೋದಿಲ್ಲ. ಇವಾಗ ಏನಾಗುತ್ತೆ, ರಜೋಗುಣ ಮತ್ತೆ ತಮೋಗುಣ ಅದು ಸ್ಪರ್ಧೆಯಲ್ಲಿ ಇರುತ್ತೆ. ಸೊ ಇವಾಗ ಅದು ಯಾವ್ದು ಮೇಲ್ಗೈಯನ್ನ ಸಾಧಿಸುತ್ತೋ ಅಂತಹ ಗುಣದಲ್ಲಿ ನಾವಿರ್ತೀವಿ. ಸೊ ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು. ಸೊ 3ರ ಮಧ್ಯೆನೂ ಯಾವಾಗ್ಲೂ ಜಟಾಪಟಿ ಅನ್ನೋದು ಇದ್ದೇ ಇರುತ್ತೆ, ತಮೋಗುಣ, ಸತ್ವಗುಣ, ರಜೋಗುಣ. ಸೊ ನಾವು ದೃಢ ಮನಸ್ಕರಾಗಿದ್ರೆ ಅಷ್ಟೇ ನಾವು ಆ ಸತ್ವಗುಣದಲ್ಲಿ ನಾವು ಇರ್ಲಿಕ್ಕೆ ಸಾಧ್ಯ ಆಗತ್ತೆ. ಮತ್ತೆ ಯಾವುದೇ ಒಬ್ಬ ಮನುಷ್ಯನೇ ಆಗ್ಲಿ ಪರಿಪೂರ್ಣವಾಗಿ 100% ಅವ್ರ ಸತ್ವಗುಣದಲ್ಲಿ ಇರ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. 100% ತಮೋಗುಣದಲ್ಲಿ ಇರ್ಲಿಕ್ಕೆ ಆಗೋದಿಲ್ಲ. 100% ರಜೋಗುಣದಲ್ಲಿ ಇರ್ಲಿಕ್ಕೆ ಆಗೋದಿಲ್ಲ. ಈವನ್ ತಮೋಗುಣದಲ್ಲಿರುವ ಮನುಷ್ಯನು ಸಹ ಅವನು ಎಷ್ಟು ಕುಡುಕ ಇರ್ಬೋದು. ಅವನು ಬೆಳಗ್ಗೆ ಎದ್ದಾಗ
ಅವನು ಒಳ್ಳೆ ಮನಸ್ಸಲ್ಲಿ ಅವನು ಎದ್ದೋಳ್ತಾನೆ, ನಾನು ಇವತ್ತಾದ್ರೂ ಕುಡಿಬಾರ್ದು ಅಂತ ಹೇಳ್ಬಿಟ್ಟು. ಅಂದ್ರೆ ಅವನಿಗೆ ಅಟ್ಲೀಸ್ಟ್ ಒಂದು ಒಳ್ಳೆಯ ಥಾಟ್ ಅನ್ನೋದು, ಭಾವನೆ ಅನ್ನೋದು ಅವ್ರಿಗೆ ಬರುತ್ತೆ. ಆದ್ರೆ ಅದನ್ನ ಅವನು ಪಾಲಿಸ್ತಲೇ ಇರಬಹುದು ಅಲ್ವಾ. ಅದೇ ತರನೇ ರಜೋಗುಂಡ್ಲಿಯವ್ರಿಗೂ ಅಷ್ಟೇ, ನಾನು ಎಷ್ಟು ಆಸೆ ಪಡ್ತಾ ಇದೀನಿ, ಇನ್ನಾದ್ರೂ ಈ ಆಸೆಗೆ ಫುಲ್ ಸ್ಟಾಪ್ ಅನ್ನ ಇಡೋಣ ಅಂತ ಹೇಳ್ಬಿಟ್ಟು ಅವನಿಗೆ ಆ ಒಳ್ಳೆಯ ಮನಸ್ಸು ಬರುತ್ತೆ. ಮತ್ತೆ ಏನಾಗತ್ತೆ, ಅವನಿಗೆ ಆ ರಜೋಗುಣದ ಕಡೆಗೆ ಅವನು ವಾಲ್ತಾನೆ ಅಲ್ವಾ. ಅದೇ ತರ ಸತ್ವಗುಣದವ್ರಿಗೂ ಅಷ್ಟೇನೆ, ಅವ್ರಿಗೆ ಏನನ್ನೋ ನೋಡಿದಾಗ, ಇವಾಗ ಅವ್ರ ಸ್ನೇಹಿತರ ಮನೆಗೆ ಹೋದಾಗ ಅವರು ತುಂಬಾ ಐಶ್ವರ್ಯವನ್ನ ಅಥವಾ ಇನ್ನೇನನ್ನೋ ಅವ್ರು ನೋಡಿದಾಗ, ಓ ಇದನ್ನು ನಾನೂ ಪಡಿಬೇಕು ಅಂತ ಅವ್ರಿಗೆ ಆಸೆ ಆಗೋದು ಅಲ್ವಾ. ಈ ತರ ಬೆಳಗ್ಗೆಯಿಂದ ರಾತ್ರಿ ತನಕ ನಾವು ಒಂದೇ ಗುಣದಲ್ಲಿ ನಾವ್ ಇರ್ಲಿಕ್ಕೆ ಆಗೋದಿಲ್ಲ, ಅಲ್ಲಿ ವ್ಯತ್ಯಾಸ ಇರುತ್ತೆ. ನಮ್ಗೆ ಈ ಒಂದು ದಿನದಲ್ಲಿ 24 ಗಂಟೆಲೂ ಸಹ ನಮ್ಗೆ ಏನನ್ನ ಹೇಳ್ತಾರೆ, ಆ ಬೆಳಗಿನ ಜಾವ ಅಂತ ನಮ್ಗೆ ಏನ್ ಹೇಳ್ತಾರೋ ಅದು ಅಲ್ಲಿ ಹೆಚ್ಚು ಸತ್ವಗುಣದಲ್ಲಿ ಅದು ಕೂಡಿರುತ್ತೆ. ಅದು ಅದರ ಇನ್ಫ್ಲೂಯೆನ್ಸ್ ಅಂತ ನಾವ್ ಏನ್ ಹೇಳ್ತೀವಿ, ಅದರ ಪರಿಣಾಮ ನಮ್ಮ ಮೇಲೆ ಆಗುತ್ತೆ. ಅದಕ್ಕೆ ನಾವು ಈ ಭೌತಿಕ ಪ್ರಪಂಚದಲ್ಲಿ ಆಗ್ಲಿ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನ ಮಾಡ್ಬೇಕಂದ್ರೆ ನಾವು ಬೆಳಗಿನ ಜಾವದಲ್ಲಿ ಎದ್ದು ನೀವು ಮಾಡಿ ಅಂತ ಹೇಳ್ಬಿಡ್ತಿರ್ತಾರೆ. ವಿದ್ಯಾರ್ಥಿಗಳಿಗೂ ಅಷ್ಟೇ ಅಲ್ವಾ, ನೀವು ಬೆಳಗ್ಗೆ ಎದ್ದು ಓದ್ಕೊಳ್ಳಿ, ಅವಾಗ ನಿಮ್ಗೆ ಚೆನ್ನಾಗಿ ಅದು ಮನಸ್ಸಿಗೆ ಮುಟ್ಟುತ್ತೆ. ಯಾಕಂದ್ರೆ ಮನಸ್ಸು ಪ್ರಶಾಂತವಾಗಿರುತ್ತೆ, ನೀವೆಲ್ಲವನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅದೇ ತರ ನಮ್ಗೆ ಇವಾಗ ಆಧ್ಯಾತ್ಮಿಕ ಜೀವನದಲ್ಲೂ ಏನ್ ಹೇಳ್ತಾ ಇದಾರೆ ನಮ್ಗೆ, ಆ ಬ್ರಹ್ಮ ಮುಹೂರ್ತದ ಎದ್ದಲ್ಲೇ ಎದ್ದು ನೀವು ಮಂಗಳಾರತಿ ಅಟೆಂಡ್ ಮಾಡಿ ಜಪವನ್ನ ಮಾಡಿ, ಆ ಜಪದ ಪರಿಣಾಮ ಇನ್ನ ಹೆಚ್ಚು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಲ್ವಾ. ಸೊ ಇವಾಗ ನಮ್ಗೆ ಆ ಬೆಳಗಿನ ಸಮಯ ಅದು ಸತ್ವಗುಣವನ್ನ ಅದು ಪ್ರತಿನಿಧಿಸುತ್ತೆ. ಮತ್ತೆ ಮಧ್ಯಾಹ್ನದ ಸಮಯದಲ್ಲಿ ಅದು ರಜೋಗುಣವನ್ನ ಪ್ರತಿನಿಧಿಸುತ್ತೆ ಅಲ್ವಾ. ಎಲ್ಲರೂ ಸಹ ಅವ್ರೆಲ್ಲರೂ ಬ್ಯುಸಿ ಆಗಿರ್ತಾರೆ, ಏನ್ರಲ್ಲಿ ಬ್ಯುಸಿ ಆಗಿರ್ತಾರೆ, ಹೆಚ್ಚು ಹೆಚ್ಚು ಕೆಲಸವನ್ನ ಮಾಡಿ ಹೆಚ್ಚು ಹೆಚ್ಚು ಹಣವನ್ನ ಸಂಪಾದನೆ ಮಾಡೋದ್ರಲ್ಲಿ ಅವರು ಬ್ಯುಸಿ ಆಗಿರ್ತಾರೆ. ಮತ್ತೆ ಈ ರಾತ್ರಿ ಸಮಯ ತಮೋ ಗುಣವನ್ನ ಪ್ರತಿನಿಧಿಸುತ್ತೆ. ನೋಡಿ, ನಾವೇನಾದ್ರೂ ಇವಾಗ ತುಂಬಾ ಅಪರಾಧಗಳಾಗಿದೆ ಅಂತಂದ್ರೆ ಅದ್ ಯಾವಾಗ ಸಮಯದಲ್ಲಿ ಆಗಿದೆ ಅಂತ ನಾವೇನಾದ್ರೂ ಸ್ಟ್ಯಾಟಿಸ್ಟಿಕ್ಸ್ ನ ನೋಡಿದ್ರೆ ಅದು ಹೆಚ್ಚು ರಾತ್ರಿ ಹೊತ್ತೇ ಇರುತ್ತೆ ಅಲ್ವಾ. ಕಳ್ಳತನವೇ ಆಗ್ಲಿ, ದರೋಡೆನೇ ಆಗ್ಲಿ, ಅಥವಾ ಏನಾದ್ರೂ ಮಾನ ಅಪಹರಣ ಮಾಡೋದು, ಅದೆಲ್ಲಾನು ಸಹ ಈ ರಾತ್ರಿ ಹೊತ್ತೇನೆ ಜಾಸ್ತಿ ಆಗುತ್ತೆ. ಯಾಕಂದ್ರೆ ರಾತ್ರಿ ಸಮಯ ಅದು ತಮೋ ಗುಣವನ್ನ ಅದು ಪ್ರತಿನಿಧಿಸುತ್ತೆ. ಸೊ ಅದಕ್ಕೋಸ್ಕರ ಇವಾಗ ನಮ್ಮ ಮನಸ್ಸು ಅದು ಏನು ಸ್ಥಿಮಿತದಲ್ಲಿ ಇಲ್ಲ, ಅದು ಡಿಟರ್ಮೈಂಡ್ ಆಗಿ ನಾವಿಲ್ಲ ಅಂತಂತಂದ್ರೆ ಅದು ಯಾವ ಕಡೆಗೆ ಬೇಕಾದ್ರೂ ಅದು ವಾಲ್ಬಹುದು. ಸೊ ಯಾವ ಕಡೆಗೆ ವಾಲುತ್ತೋ ಅಂತಹ ಗುಣದಲ್ಲಿ ನಾವು ಇರ್ತೀವಿ. ಇವಾಗ ನಮ್ಗೆ ಕೃಷ್ಣ ಹೇಳ್ತಾ ಇದಾರೆ, ಹಾಗಾದ್ರೆ ನಮ್ಗೆ ಯಾವ ಗುಣ ಇದೆ ಅಂತ ಹೇಳ್ಬಿಟ್ಟು ನಾವ್ ಹೇಗೆ ಅರ್ಥ ಮಾಡ್ಕೊಳೋದು ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ತೋರಿಸ್ಕೊಡ್ತಾ ಇದಾರೆ, ಈಗ ಅರ್ಥ ಮಾಡಿಸ್ತಾ ಇದಾರೆ. ನಾನ್ ಸತ್ವಗುಣನ, ನಾನ್ ರಜೋಗುಣನ, ನಾನ್ ತಮೋ ಗುಣನ ಅಂತ ನಮಗೆ ಯೋಚನೆ ಬರುತ್ತೆ ಅಲ್ವಾ. ನಾವ್ ಯಾವ ಕಡೆ ವಾಲ್ತಾ ಇದೀವಿ ಅಂತ ಹೇಳ್ಬಿಟ್ಟು ಇವಾಗ ನೋಡಿ, ಯಾವ ಗುಣಲಕ್ಷಣಗಳಿದ್ರೆ ಯಾವ ಕಡೆ ನಾವು ವಾಲಿದೀವಿ ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಅರ್ಥ ಮಾಡ್ಬೋದು. ಕೃಷ್ಣನೇ ನಮ್ಗೆ ಇಲ್ಲಿ ತಿಳಿಸಿ ಕೊಡ್ತಾ ಇದಾರೆ. ಸರ್ವದ್ವಾರೇಷು ದೇಹೇಸ್ಮಿನ್ ಪ್ರಕಾಶ ಉಪಜಾಯತೆ ಜ್ಞಾನಂ ಯದಾ ತದಾ ವಿದ್ಯಾತ್ ವಿವೃತಂ ತ್ವಮ್ಯುತ ಅಲ್ವಾ. ಇವಾಗ ನಮ್ಗೆ ಕೃಷ್ಣ ಇವಾಗ ನಮ್ಗೆ ಈ ದೇಹವನ್ನ ಕೊಟ್ಟಿದ್ದಾರೆ, ಈ ದೇಹದಲ್ಲಿ 9 ರಂಧ್ರಗಳನ್ನ ಇಟ್ಟಿದ್ದಾರೆ. ಅದಕ್ಕೋಸ್ಕರ ನವದ್ವಾರ ಪುರೇ ದೇಹೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. 9 ದ್ವಾರಗಳನ್ನ ಹೊಂದಿರುವ ದೇಹ ನಮ್ದು, ನಮ್ಮ ಆತ್ಮ ವಾಸ ಮಾಡ್ತಾ ಇರುವಂತಹ ದೇಹ, ಅದನ್ನ ನಗರ ಅಂತ ಹೇಳ್ತಾರೆ. 9 ದ್ವಾರಗಳು ಅಥವಾ 9 ಬಾಗಿಲುಗಳಿದೆ ಅಂತಾನು ನಾವು ಅರ್ಥ ಮಾಡ್ಕೋಬಹುದು. ಆ 9 ಬಾಗಿಲುಗಳು ಅಥವಾ 9 ರಂಧ್ರಗಳು ಯಾವುದು ಅಂತಂದ್ರೆ 2 ಕಣ್ಣುಗಳು, 2 ಮೂಗಿನ ಹೊರಳೆಗಳು, 2 ಕಿವಿ, 1 ಬಾಯಿ, ಗುದದ್ವಾರ ಮತ್ತೆ ಜನನೇಂದ್ರಿಯ. ಸೊ ಇದೆಲ್ಲ 9 ರಂಧ್ರಗಳನ್ನ ಸೇರಿ ಅದು ನಮ್ಮ ದೇಹ ಆಗಿದೆ. ಆ ದೇಹದಲ್ಲಿ ನಮ್ಮ ಆತ್ಮ ವಾಸ ಮಾಡ್ತಾ ಇರೋದು. ಸೊ ಈ ದೇಹದಲ್ಲಿರುವ ಈ 9 ರಂಧ್ರಗಳು ಪ್ರಕಾಶಮಾನವಾಗಿದ್ದಾಗ ನಾವು ಸತ್ವಗುಣದಲ್ಲಿದ್ದೀವಿ ಅಂತ ಹೇಳ್ಬಿಟ್ಟು ನಾವು ಅರ್ಥ ಮಾಡ್ಕೋಬಹುದು. ಪ್ರಕಾಶಮಾನವಾಗಿದೆ ಅಂತಂದ್ರೆ ಏನು, ಎಲ್ಲ ಹೊಳೆಯುತ್ತಾ ಹಿಂಗೆ ಪಳಪಳ ಆತರ ಅಲ್ಲ. ಇವಾಗ ಕಣ್ಣುಗಳಿಂದ ನಾವ್ ಏನನ್ನ ಮಾಡ್ಬೇಕು, ಕಣ್ಣುಗಳಿಂದ ನಾವು ಒಳ್ಳೆದನ್ನೇ ನಾವು ನೋಡ್ಬೇಕಾಗತ್ತೆ ಅಲ್ವಾ. ನಾವ್ ಇವಾಗ ಕೃಷ್ಣ ಪ್ರಜ್ಞೆಗೆ ಬಂದಾಗ ನಮ್ಗೆ ಏನ್ ಹೇಳ್ತಾರೆ, ಕಣ್ಣುಗಳಿಂದ ನಾವು ಕೃಷ್ಣನನ್ನೇ ನಾವು ನೋಡ್ಬೇಕು, ಕಿವಿಗಳಿಂದ ನಾವು ಕೃಷ್ಣನ ಬಗ್ಗೆ ನಾವು ಶ್ರವಣವನ್ನ ಮಾಡ್ಬೇಕು ಅಲ್ವಾ. ಬಾಯಿನಿಂದ ನಮ್ಗೆ ನಾವು ಕೃಷ್ಣನ ಪ್ರಸಾದವನ್ನ ತಿನ್ಬೇಕು, ಮತ್ತೆ ಹರಿನಾಮವನ್ನ ನಾವು ಹೇಳ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ತೀವಿ ಅಲ್ವಾ. ಮತ್ತೆ ಈ ಕೈ ಕಾಲುಗಳು, ಅದರಿಂದನೂ ಸಹ ನಾವು ಭಗವಂತನ ಸೇವೆನೇ ನಾವು ಮಾಡ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ತೀವಿ ಅಲ್ವಾ. ಇವು ಸತ್ವಗುಣದಲ್ಲಿದ್ದಾಗ ಈ ಎಲ್ಲಾ ರಂಧ್ರಗಳಿಂದ ನಾವು ಏನನ್ನ ಮಾಡ್ಬೇಕು ಅದನ್ನೇ ನಾವು ಮಾಡ್ತಾ ಇದೀವಿ. ನಮ್ಮ ಶಾಸ್ತ್ರದಲ್ಲಿ ಏನನ್ನ ಹೇಳ್ತಾ ಇದಾರೋ ಅದನ್ನೇ ನಾವು ಮಾಡ್ತಾ ಇದೀವಿ. ಯಾವಾಗ ಈ ಎಲ್ಲಾ ರಂಧ್ರಗಳು ಸಹ ಪ್ರಕಾಶಮಾನವಾಗಿದೆಯೋ ಅಂತಹವರು ಸತ್ವಗುಣದಲ್ಲಿ ಇದ್ದಾರೆ ಅಂತ ಹೇಳ್ಬಿಟ್ಟು ನಾವ್ ಇಲ್ಲಿ ಅರ್ಥ ಮಾಡ್ಕೋಬಹುದು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದಾರೆ. ದೇಹದ ಎಲ್ಲ ದ್ವಾರಗಳನ್ನ ಜ್ಞಾನವು ಬೆಳಗಿದಾಗ ಸತ್ವಗುಣದ ಅಭಿವ್ಯಕ್ತಿಯನ್ನ ಅನುಭವಿಸಬಹುದು ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ. ನೋಡಿ, ನನ್ನ ಈ ಸಂದರ್ಭದಲ್ಲಿ ಒಂದು ಶ್ರವಣದ ಬಗ್ಗೆ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ಏನು ಅಂತಂದ್ರೆ ನೋಡಿ, ನಮ್ಗೆ ಈ ಭಕ್ತಿಯ ನವವಿಧ ಭಕ್ತಿಯಲ್ಲಿ ಅದು ಶುರುವಾಗದೆ ಶ್ರವಣದಿಂದ ಅಲ್ವಾ. ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇವಾಗ ಅದು ಶುರುವಾಗ್ತಾ ಇರೋದು ಶ್ರವಣದಿಂದ ಅಲ್ವಾ. ನಾವ್ ಇವಾಗ ಎಲ್ಲಾ ದ್ವಾರದ ಎಲ್ಲಾ ರಂಧ್ರಗಳನ್ನ ನಾವು ನೋಡಿದ್ರೆ ಎಲ್ಲದಕ್ಕೂ ಸಹ ಬಾಗಿಲು ಅನ್ನೋದು ಇದೆ ಅಲ್ವಾ. ಸೊ ನಮ್ಮ ಮೂಗಿಗೆ ಬಾಗಿಲಿಲ್ಲ, ಮತ್ತೆ ಕಿವಿಗೆ ಬಾಗಿಲಿಲ್ಲ, 2 ಕಿವಿಗೂ ಸಹ ಬಾಗಿಲು ಅನ್ನೋದೇ ಇಲ್ಲ. ಅದಕ್ಕೋಸ್ಕರ ಯಾರೇ ಏನೇ ಕೇಳಿದ್ರು ಸಹ ಅದು ಕೇಳಿಸ್ಕೊಳ್ಲಿಕ್ಕೆ ಅದು ತಯಾರಿರುತ್ತೆ ಅಲ್ವಾ. ಕಣ್ಣಿಂದ ನಾವು ನೋಡ್ಬೇಕು ಅಂದ್ರೆ ನಾವು ಕಣ್ಣುಗಳನ್ನ ನಾವು ತೆಗಿಬೇಕಾಗತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ನಮ್ಗೆ ಈ ಶ್ರವಣವನ್ನ ನಮ್ಗೆ ಕೃಷ್ಣ ಕೊಟ್ಟಿದ್ದಾರೆ. ನಾವು ಈ ಕೃಷ್ಣನ ಬಗ್ಗೆ ತಿಳ್ಕೊಬೇಕು ಅಂತಂದ್ರೆ ಈ ಶ್ರವಣದ ಮೂಲಕವೇ ಸಾಧ್ಯ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಕಿವಿಗಳಿಗೆ ಯಾವುದೇ ಒಂದು ದ್ವಾರ ಅನ್ನೋದಿಲ್ಲ ಅಂತ ಹೇಳ್ಬಿಟ್ಟು. ಸೊ ಇವಾಗ ಇಲ್ಲಿ ನಮ್ಗೆ ಏನಂತ ಗೊತ್ತಾಯ್ತು, ಈಗ
ಎಲ್ಲ ನವದ್ವಾರಗಳು ಸಹ ಏನನ್ನ ಮಾಡ್ಬೇಕೋ ಅದನ್ನ ಮಾಡ್ತಾ ಇದೆ, ನಮ್ಮ ಶಾಸ್ತ್ರದಲ್ಲಿ ಹೇಳಿರೋ ತರದೇ ಮಾಡ್ತಾ ಇದೆ. ಅದಕ್ಕೋಸ್ಕರ ಅಂತಹ ಕೆಲಸಗಳನ್ನ ಮಾಡ್ತಾ ಇದ್ರೆ ನಾವು ಸತ್ವಗುಣದಲ್ಲಿ ಇದೀವಿ ಅಂತ ಹೇಳ್ಬಿಟ್ಟು ನಾವು ಇಲ್ಲಿ ಅರ್ಥ ಮಾಡ್ಕೋಬಹುದು. ಹಾಗಾದ್ರೆ ರಜೋಗುಣದಲ್ಲಿ ನಾವ್ ಇದೀವಿ ಅಂತ ಹೇಳ್ಬಿಟ್ಟು ಯಾವಾಗ ನಾವು ಅರ್ಥ ಮಾಡ್ಕೋಬಹುದು ಅಂತಂದ್ರೆ ಲೋಭ ಪ್ರವೃತ್ತಿ ಆರಂಭ ಕರ್ಮಣಾಮ ಶಮಸ್ಪೃಹ ರಜಸ್ಯೇತಾನಿ ಜಾಯಂತೆ ವಿವೃದ್ಧೆ ಭರತರ್ಷಭ. ಭರತ ವಂಶದಲ್ಲಿ ಮುಖ್ಯನಾದ ಅರ್ಜುನನೇ, ರಜೋಗುಣವು ಹೆಚ್ಚಿದಾಗ ಅತಿ ಮೋಹ, ಫಲಾಪೇಕ್ಷೆ ಇರುವ ಕರ್ಮ, ಅಧಿಕ ಶ್ರಮ, ತಡೆಯಲಾಗದ ಬಯಕೆ ಮತ್ತು ಹಂಬಲ ಈ ಲಕ್ಷಣಗಳು ಹೆಚ್ಚುತ್ತವೆ ಅಲ್ವಾ. ನಾವಿವಾಗ ನೋಡಿದ್ರೆ ನಾವೆಲ್ಲರೂ ಸಹ ಹೆಚ್ಚಾಗಿ ಜನಗಳು ಎಲ್ಲರೂ ಸಹ ಈ ಭೂಮಿ ಮೇಲೆ ಇರೋರೆಲ್ಲರೂ ಸಹ ಈ ರಜೋಗುಣದಲ್ಲಿ ಇದೀವಿ ಅಂತಾನೆ ಅನ್ಸುತ್ತೆ ಅಲ್ವಾ. ಎಲ್ಲರೂ ಎಷ್ಟು ಓಟ ಅಲ್ವಾ, ನಾಗಾ ಲೋಟದಲ್ಲಿ ಓಡ್ತಾ ಇದ್ದಾರೆ ಅಲ್ವಾ. ನಮ್ಗೆ ಒಬ್ರು ಮಧ್ಯೆ ಒಬ್ರು ಎಷ್ಟು ಸ್ಪರ್ಧೆ ಇದೆ ಅಲ್ವಾ. ನಾನು ಇನ್ನ ಹೆಚ್ಚಿನ ಅಂತಸ್ತಲ್ಲಿ ಇರ್ಬೇಕು, ಅಯ್ಯೋ ಪಕ್ಕದ ಮನೆಯವ್ರಿಗೆ 2 ಕಾರ್ ಇದೆ, ನನಗೆ 3 ಕಾರ್ ಇರ್ಬೇಕು, ಅವ್ರಿಗೆ 5 ಮನೆಗಳಿದೆ, ನನಗೆ 10 ಮನೆಗಳಿರ್ಬೇಕು ಅಂತ ಹೇಳ್ಬಿಟ್ಟು ನಾವ್ ಹತ್ರ ಒಬ್ರಿಗೊಬ್ರು ನಾವು ಸ್ಪರ್ಧೆನ ಹಾಕೊಂಡು ನಾಗಾಲೋಟದಲ್ಲಿ ಹೋಗ್ತಾ ಇದೀವಿ ಅಲ್ವಾ. ನಮ್ಗೆ ಒಂದನ್ನ ತಗೊಂಡ್ರೆ ಇನ್ನ ಬೇಕು ಅಂತ ಆಸೆ. ನಮ್ ಕಬೋರ್ಡ್ ತುಂಬಾ ಬಟ್ಟೆಗಳಿದೆ ಅಲ್ವಾ, ಹಿಂಗ್ ತೆಗೆದ್ರೆ ಕೆಳಗಡೆ ಎಲ್ಲ ಡಪ್ಟಪ ಅಂತ ಬೀಳುತ್ತೆ, ಆದ್ರೂ ಸಹ ನನ್ಗೆ ಇನ್ನ ಬೇಕು ಅಲ್ವಾ. ಒಂದೊಂದ್ ಡ್ರೆಸ್ಗೆ ಇನ್ನೊಂದು ಮ್ಯಾಚಿಂಗ್ ಇರುವಂತಹ ಎಲ್ಲಾನು ಬೇಕು ಅಲ್ವಾ. ಇದನ್ನೆಲ್ಲ ನೋಡಿದ್ರೆ ನಮ್ಗೆ ಈ ತರ ಮನಸ್ಥಿತಿ ಇದೆ ಅಂದ್ರೆ ನಮ್ಮಲ್ಲಿ ನಾವು ಲೋಭದ ಕಡೆ ನಮ್ದು ವಾಲ್ತಾ ಇದೆ ನಮ್ಮ ಮನಸ್ಸು ಅಂತ ಹೇಳ್ಬಿಟ್ಟು ಅರ್ಥ. ಅಂದ್ರೆ ರಜೋಗುಣದ ನಮ್ಮ ಮನಸ್ಸು ವಾಲ್ತಾ ಇದೆ ಅಂತ ಹೇಳ್ಬಿಟ್ಟು ಅರ್ಥ. ಸೊ ಇವಾಗ ಕಾಮ ಮತ್ತೆ ಮೋಹಕ್ಕೆ ಏನು ವ್ಯತ್ಯಾಸ ಅಂತಂದ್ರೆ, ನಾವು ಕಾಮ ಅಂತಂದ್ರೆ ಪ್ರೀತಿ ಅಲ್ವಾ. ಕಾಮ ಮತ್ತೆ ಪ್ರೀತಿ ಎರಡೂನು ಒಂದೇನೆ. ಆದ್ರೆ ಪ್ರೀತಿ ಅಂತಂದ್ರೆ ನಾವು ಕೃಷ್ಣನ ಸಂತೋಷಕ್ಕೋಸ್ಕರ ಏನಾದ್ರು ಮಾಡಿದ್ರೆ ಅದನ್ನ ಪ್ರೀತಿ ಅಂತ ಹೇಳ್ಬಿಟ್ಟು ಪರಿಗಣಿಸಲಾಗತ್ತೆ ಅಂತ ಹೇಳ್ತಾರೆ. ನಾವು ನಮ್ಮ ಇಂದ್ರಿಯ ಸಂತೋಷಕ್ಕೋಸ್ಕರ ನಾವ್ ಏನನ್ನಾದ್ರೂ ಮಾಡಿದ್ರೆ ಅದು ಕಾಮ ಅಂತ ಹೇಳ್ಬಿಟ್ಟು ಪರಿಗಣಿಸಲಾಗತ್ತೆ ಅಂತ ಹೇಳ್ತಾರೆ. ಹಾಗಾದ್ರೆ ಲೋಭ ಅಂತಂದ್ರೆ ಏನು ಅಂತಂದ್ರೆ, ಕಾಮ ಅನ್ನೋದು ನಮ್ಗೆ ಕಾಣೋದಿಲ್ಲ, ಆದ್ರೆ ಲೋಭ ಅನ್ನೋದು ಕಾಣುತ್ತೆ. ಒಬ್ಬ ವ್ಯಕ್ತಿ ಲೋಭಿ ಅನ್ನೋದು ಗೊತ್ತಾಗುತ್ತೆ. ಇವಾಗ ಅವ್ನ ಮನೆ ಮುಂದೆ 1 ಕಾರು ಅಥವಾ 2 ಕಾರು ಓಕೆ, ಅವನ ಹತ್ರ ಏನಾದ್ರು 10 ಕಾರ್ ಇದೆ ಅಂತಂದ್ರೆ ಅವನು ಲೋಭಿ ಅಂತಾನೆ ಅದನ್ನ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಸೊ ಇಲ್ಲಿ ಈ ಎಲ್ಲಾ ಗುಣಗಳು, ಅತಿ ಮೋಹ, ಫಲಾಪೇಕ್ಷೆ ಇರುವ ಕರ್ಮ, ಅಧಿಕ ಶ್ರಮ ಅಲ್ವಾ, ಇಷ್ಟೆಲ್ಲ ಗಳಿಸ್ಬೇಕು ಅಂತಂದ್ರೆ ಅವ್ರು ಹೆಚ್ಚು ದುಡಿಬೇಕಾಗತ್ತೆ ಅಲ್ವಾ. 24 ಗಂಟೆಗಳ ಕಾಲನೂ ದುಡಿಬೇಕಾಗತ್ತೆ. ಮತ್ತೆ ಎಂತಹ ಅಪಾಯದ ಪರಿಸ್ಥಿತಿ ಇದೆ ಅಂತಂದ್ರೆ, ಇವಾಗ ಅವರ ಆಸೆಗಳನ್ನ ಪೂರೈಸ್ಕೋಬೇಕು ಅಂತಂದ್ರೆ ಅವ್ರಿವಾಗ ಅವ್ರು ಮಾಡ್ತಾ ಇರೋ ಶ್ರಮದಿಂದ ಅವ್ರಿಗೆ ಹೆಚ್ಚು ಹಣ ಸಿಗ್ತಾ ಇಲ್ಲ ಅಂತಂದ್ರೆ ಅವ್ರಿವಾಗ ಪಾಪದ ಹಾದಿಯನ್ನು ಹಿಡಿಬೇಕಾಗತ್ತೆ ಅಲ್ವಾ. ಲಂಚವನ್ನ ತಗೋಬೇಕು ಅಥವಾ ಇನ್ನೇನೋ ಒಂದು ಅಧರ್ಮದ ಹಾದಿಯನ್ನು ಹಿಡಿಯಲಿಕ್ಕೆ ಅವ್ರಿಗೆ ಅಂತಹ ಅಪಾಯದ ದಾರಿಗೂ ಹೋಗುವಂತಹ ಸಾಧ್ಯತೆನೂ ಇರುತ್ತೆ ಅಲ್ವಾ. ಸೊ ಅದಕ್ಕೆ ಈ ಎಲ್ಲ ಗುಣಗಳಿದ್ದಾಗ ಅವರು ರಜೋಗುಣದಲ್ಲಿ ಇದ್ದಾರೆ ಅಂತ ಹೇಳ್ಬಿಟ್ಟು ನಾವು ಅರ್ಥ ಮಾಡ್ಕೋಬಹುದು. ಹಾಗಾದ್ರೆ ತಮೋ ಗುಣದಲ್ಲಿರೋರು ಹೇಗಿರ್ತಾರೆ? ಅಪ್ರಕಾಶೋ ಪ್ರವೃತ್ತಿಶ್ಚ ಪ್ರಮಾದೋ ಮೋಹ ಏವ ಚ ತಮಸ್ಯೇತಾನಿ ಜಾಯಂತೆ ವಿವೃದ್ಧೆ ಕುರು ನಂದನ. ಕುರು ವಂಶಜನಾದ ಅರ್ಜುನನೇ, ತಮೋ ಗುಣವು ವೃದ್ಧಿಯಾದಾಗ ಕತ್ತಲು, ಜಡತ್ವ, ಹುಚ್ಚು ಮತ್ತು ಭ್ರಾಂತಿಗಳು ಕಾಣಿಸಿಕೊಳ್ಳುತ್ತವೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ತಮೋ ಗುಣ ಬಂದಿರೋದೇ ನಮ್ಗೆ ಅಜ್ಞಾನದಿಂದ ಅಲ್ವಾ. ನಮ್ಮ ಶಾಸ್ತ್ರದಲ್ಲಿ ಏನನ್ನ ಮಾಡ್ಬೇಕು ಅಂತ ಹೇಳಿದ್ರು ಅದನ್ನ ನಾವು ಮಾಡೋದಿಲ್ಲ. ಅಲ್ಲಿ ಏನ್ ಹೇಳಿದ್ರೆ ಅದಕ್ಕೆ ಉಲ್ಟಾನೇ ನಾವು ಮಾಡೋದು ಅಲ್ವಾ. ಕುಡಿಬಾರ್ದು ಅಂದ್ರೆ ಕುಡಿತೀವಿ ಅಲ್ವಾ, ಮಾಂಸವನ್ನ ತಿನ್ಬಾರ್ದು ಅಂದ್ರೆ ಮಾಂಸವನ್ನ ತಿಂತೀವಿ, ಜೂಜಾಡ್ಬಾರ್ದು ಅಂದ್ರೆ ಜೂಜಾಡ್ತೀವಿ, ಮದ್ಯಪಾನ ಅಥವಾ ಅಮಲು ಬರುವಂತಹ ಏನು ವಸ್ತುಗಳನ್ನ ಉಪಯೋಗಿಸ್ಬಾರ್ದು ಅಂತಂದ್ರೆ ಅಂತದನ್ನ ನಾವು ಉಪಯೋಗಿಸ್ತೀವಿ ಅಲ್ವಾ. ಮತ್ತೆ ನೋಡಿ ಇಲ್ಲಿ ಎಕ್ಸಾಂಪಲ್ ನೀವು ನೋಡ್ತಾ ಇರೋ ಹಾಗೆ ಅವ್ನು ಎಷ್ಟು ಸದೃಢವಾದ ಯುವಕ ಅಲ್ವಾ. ಅವನಿಗೆ ಎಲ್ಲಾ ಕೆಲಸವನ್ನ ಮಾಡುವಂತಹ ಶಕ್ತಿ ತಾಕತ್ತಿದೆ, ಆದ್ರೆ ಅವನು ಇವಾಗ ಸೋಮಾರಿ ಆಗಿದ್ದಾನೆ, ಮದ್ಯ ವ್ಯಸನಿ ಆಗಿದ್ದಾನೆ ಅಲ್ವಾ, ಡ್ರಗ್ ಅಡಿಕ್ಟ್ ಆಗಿದ್ದಾನೆ. ಮತ್ತೆ ಅವನು ತನ್ನ ಆಸೆಗಳನ್ನ ಪೂರೈಸ್ಕೊಳ್ಳಿಕ್ಕೆ ಅವನು ಶ್ರಮ ವಹಿಸಿ ಕೆಲಸ ಮಾಡ್ತಾ ಇಲ್ಲ. ಅವನು ಇವಾಗ ಅಲ್ಲಿ ಭಿಕ್ಷೆಯನ್ನ ಬೇಡ್ಲಿಕ್ಕೆ ಅವನು ಕೂತಿದ್ದಾನೆ, ನನಗೆ ಸಹಾಯ ಮಾಡಿ ಅಂತ ಹೇಳ್ಬಿಟ್ಟು. ಅಂದ್ರೆ ನೋಡಿ, ಕೆಲಸ ಮಾಡುವ ಶಕ್ತಿ ಇದ್ರೂ ಸಹ ಪ್ರಯತ್ನ ಮಾಡ್ತಾ ಇಲ್ಲ ಒಬ್ಬ ಮನುಷ್ಯ ಅಂತಂದ್ರೆ ಅವನು ಭ್ರಾಂತಿಗೆ ಒಳಗಾಗಿದ್ದಾನೆ ಅಂತ ಹೇಳ್ಬಿಟ್ಟು ಇಲ್ಲಿ ನಮ್ಗೆ ಪ್ರಭುಪಾದರು ತಿಳಿಸಿಕೊಡ್ತಾ ಇದ್ದಾರೆ. ಕೆಲಸ ಮಾಡುವ ಶಕ್ತಿ ಇದ್ದರೂ ಪ್ರಯತ್ನ ಪಡುವುದಿಲ್ಲ ಅಂತಂದ್ರೆ ನಾವು ಭ್ರಾಂತಿಯಲ್ಲಿ ಇದೀವಿ ಅಂತ ಹೇಳ್ಬಿಟ್ಟು. ಮತ್ತೆ ಜಡತ್ವ ಅಲ್ವಾ. ಸೊ ಜಡತ್ವ ಅಂದ್ರೆ ಸೋಮಾರಿತನ, ಹುಚ್ಚು, ಮತ್ತೆ ಕತ್ತಲಲ್ಲಿ ಅವ್ರು ಇರ್ತಾರೆ. ಸೊ ಇವೆಲ್ಲನೂ ಸಹ ಇದ್ದಾಗ ಅವರು ತಮೋ ಗುಣದಲ್ಲಿ ಇದ್ದಾರೆ ಅಂತ ಹೇಳ್ಬಿಟ್ಟು ಅರ್ಥ ಮಾಡ್ಬೋದು. ಇವಾಗ ನಾವು ಭೌತಿಕ ಪ್ರಪಂಚದಲ್ಲಿ ನಾವು ನೋಡ್ತೀವಲ್ವಾ, ಎಷ್ಟೊಂದ್ ಜನ ಇವಾಗ ಆಫೀಸ್ ಬಂದ್ರು ಸಹ ಅವರು ಎಲ್ಲಾ ಕೆಲಸವನ್ನ ಮುಂದೂಡ್ತಾ ಇರ್ತಾರೆ. ಇವತ್ತಿಂದು ನಾಳೆ ಮಾಡ್ತೀನಿ ಅಂತಾರೆ, ನಾಳೆ ನಾಡ್ದು ಮಾಡ್ತೀನಿ ಅಂತಾರೆ, ಕೊನೆಗೆ ಅವ್ರು ಮಾಡದೇ ಇಲ್ಲ ಅಲ್ವಾ. ಸೊ ಈ ತರ ಅವರು ಸೋಮಾರಿತನದಲ್ಲಿ ಅವರು ತಮ್ಮ ಜೀವನವನ್ನ ಅವರು ಕಳೀತಾ ಇರ್ತಾರೆ. ಯದಾ ಸತ್ವೇ ಪ್ರವೃದ್ಧೇತು ಪ್ರಳಯಂ ಯಾತಿ ದೇಹಭೃತ್ ತದೋತ್ತಮ ವಿಧಾಂ ಲೋಕಾನ್ ಅಮಲಾನ್ ಪ್ರತಿಪದ್ಯತೆ. ಇವಾಗ ನಮ್ಗೆ ಕೃಷ್ಣ ಈ 3 ಗುಣದಲ್ಲಿ ಇದ್ದು ನಾವು ಜೀವನವನ್ನ ಮಾಡಿದ್ರೆ ನಮ್ಗೆ ಎಂತಹ ಗತಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಮ್ಗೆ ಹೇಳ್ತಾ ಇದಾರೆ ನೋಡಿ. ಅದಕ್ಕೇನೆ ತುಂಬಾ ಮುಖ್ಯವಾಗಿರೋದು, ನಾವೇನ್ ಅನ್ಕೊಂಡ್ಬಿಟ್ಟಿದ್ವಿ ಇಷ್ಟ ದಿವಸ ನಾನು ಹೆಂಗ್ ಬೇಕಾದ್ರೂ ಜೀವನ ಮಾಡಿ ಹೋಗ್ಬೋದು ಅಂತ ಅನ್ಕೊಂಡಿದ್ವಿ ಅಲ್ವಾ. ಬೆಳಗ್ಗೆಯಿಂದ ರಾತ್ರಿ ತನಕ ನಾವ್ ಇವಾಗ ಮಾತಾಡದೆ ಹಾಗಲ್ವಾ, ಅದ್ ನನ್ನ ಇಷ್ಟ, ನೀನ್ ಯಾರು ಕೇಳೋದಕ್ಕೆ ಅಂತ ಹೇಳ್ತಾರೆ. ಇವಾಗ ನಮ್ಮ ಮಕ್ಕಳು ಹಾಗೆ ಹೇಳೋದು, ಅಮ್ಮ ನನ್ಗಿದ್ ಇಷ್ಟ, ನಾನ್ ಇದ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಲ್ವಾ. ಹಂಗ್ ಮಾಡೋ ಹಾಗಿಲ್ಲ. ಹಂಗ್ ಮಾಡಿದ್ರೆ ಏನಾಗುತ್ತೆ,
ನೋಡಿ ನಮ್ಮ ಗತಿ ಏನಾಗುತ್ತೆ ನಮ್ಗೆ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾರೆ. ನಾವ್ ಯಾವ ಗುಣದಲ್ಲಿ ಇದ್ದು ನಾವು ಜೀವನವನ್ನ ಮಾಡಿ ನಾವು ದೇಹವನ್ನ ಬಿಟ್ರೆ ಅದಕ್ಕನುಗುಣವಾದ ಲೋಕವನ್ನ ನಾವು ಪಡಿತೀವಿ, ಅದಕ್ಕನುಗುಣವಾದ ದೇಹವನ್ನ ನಾವು ಪಡಿತಾ ಇದೀವಿ. ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬಹುದು. ನನಗೆ ಇಷ್ಟ ಬಂದಂಗೆ ಜೀವನ ಮಾಡೋ ಹಾಗಿಲ್ಲ. ನಮ್ಗೆ ಹೇಳಿದಾರಲ್ವಾ ಈ ಭೌತಿಕ ಪ್ರಪಂಚದಲ್ಲಿ ಏನ್ ಹೇಳಿದ್ದಾರೆ, ನಮಗ್ ಗೊತ್ತಿಲ್ಲ ಮುಂದಿನ ಜನ್ಮ ಇದೆಯೋ ಇಲ್ವಾ, ನಮಗ್ ಕಾಣ್ತಾ ಇರೋದು ಈ ಜನ್ಮ ಅಷ್ಟೇ. ನೀನು ಸಾಲ ಸೋಲ ಮಾಡಿ ಆದ್ರೂ ತುಪ್ಪ ತಿನ್ನು ಅಂತ ಹೇಳ್ತಾ ಇದಾರೆ. ಇಲ್ಲ, ಆತರ ಇಲ್ಲ. ನೋಡಿ ಕೃಷ್ಣ ಇವಾಗ ಹೇಳ್ತಾ ಇದಾರೆ, ಸತ್ವಗುಣದಲ್ಲಿ ಮನುಷ್ಯನು ಸತ್ತರೆ ಅವನು ಮಹರ್ಷಿಗಳ ಪರಿಶುದ್ಧವಾದ ಉನ್ನತ ಲೋಕಗಳನ್ನ ಪಡಿತಾನೆ ಅಂತ ಹೇಳ್ಬಿಟ್ಟು ಕೃಷ್ಣ ಹೇಳ್ತಾ ಇದ್ದಾರೆ ಅಲ್ವಾ. ನಾವು ಸತ್ವಗುಣದಲ್ಲಿ ಇದ್ರೆ ನೋಡಿ ನಮ್ಗೆ ಎಂತಹ ಫಲ ಸಿಗ್ತಾ ಇದೆ. ನಮ್ಗೆ ಈ ಭೌತಿಕ ಪ್ರಪಂಚದಲ್ಲಿ ಮಹರ್ಷಿಗಳಿರುವಂತಹ ಮಹರ್ ಲೋಕಕ್ಕೆ ನಾವು ಹೋಗ್ತೀವಿ ಅಂತ ಹೇಳ್ಬಿಟ್ಟು ಕೃಷ್ಣ ಹೇಳ್ತಾ ಇದ್ದಾರೆ. ರಜಸಿ ಪ್ರಲಯಂ ಗತ್ವಾ ಕರ್ಮ ಸಂಗಿಷು ಜಾಯತೆ ತಥಾ ಪ್ರಲಿನಸ್ತಮಸಿ ಮೂಢಯೋನಿಷು ಜಾಯತೆ. ರಜೋಗುಣದಲ್ಲಿ ಮರಣ ಹೊಂದುವ ಮನುಷ್ಯನು ಫಲಾಪೇಕ್ಷೆ ಇರುವ ಕರ್ಮಗಳಲ್ಲಿ ತೊಡಗಿರುವವರ ಮಧ್ಯೆ ಹುಟ್ಟುತ್ತಾನೆ. ತಮೋ ಗುಣದಲ್ಲಿ ಮನುಷ್ಯನು ಸತ್ತರೆ ಪ್ರಾಣಿ ವರ್ಗದಲ್ಲಿ ಹುಟ್ಟುತ್ತಾನೆ ಅಂತ ಹೇಳ್ತಾರೆ. ನೋಡಿ ಇವಾಗ ರಜೋಗುಣದಲ್ಲಿ ಏನಾದ್ರು ನಾವು ಮರಣವನ್ನು ಹೊಂದ್ರೆ ನಾವೆಲ್ಲಿ ಹುಡ್ತೀವಿ ಅಂತಂದ್ರೆ ಮತ್ತೆ ಮನುಷ್ಯರ ಮಧ್ಯೆ ನಾವು ಹುಡ್ತೀವಿ. ನನಗೆ ತುಂಬಾ ಆಸೆ ಆಕಾಂಕ್ಷೆಗಳಿದೆ, ಅದಕ್ಕೋಸ್ಕರ ಅದೇ ತರನ ನಾನು ಜೀವನವನ್ನ ಮಾಡಿ ದೇಹವನ್ನ ಬಿಟ್ಟೆ ಅನ್ಕೊಳ್ಳಿ, ನಾನ್ ಮತ್ತೆ ಅದೇ ತರ ಶ್ರೀಮಂತರ ಮನೆಯವರು ಬೆಳಗ್ಗೆ ಅಂದ್ರೆ ಹುಟ್ಟದಾಗ್ಲೇನೆ ಅವ್ರಿಗೆ ಏನು ಅಮ್ಮ ಅಷ್ಟೆಲ್ಲ ಅವ್ರು ನೋಡ್ಕೊಂಡಿರ್ತಾರೆ. ಮತ್ತೆ ಅವ್ರಿನ್ನ ಗರ್ಭದಲ್ಲಿ ಇದ್ದಾಗ್ಲೇನೆ ಅವ್ರಿಗೆ ಒಂದು ಚೆನ್ನಾಗಿರೋ ಒಂದು ಸ್ಕೂಲ್ಗೆ ಇಂಟರ್ನ್ಯಾಷನಲ್ ಸ್ಕೂಲ್ಗೆ ಅವ್ರು ಬುಕ್ ಮಾಡ್ಬಿಟ್ಟಿರ್ತಾರೆ. ಆತರ ಪ್ರತಿಯೊಂದು ಸಹ ನಾವ್ ಏನೆಲ್ಲ ಕಾಮ್ಯ ಕರ್ಮಗಳನ್ನ ನಾವು ಅಥವಾ ಇಷ್ಟಗಳನ್ನೆಲ್ಲ ನಾವು ಅನುಭವಿಸ್ಬೋದು, ಅದೆಲ್ಲವನ್ನ ನಾವು ಅನುಭವಿಸುವಂತಹ ಅವರ ಮಧ್ಯೆ ನಾವು ಹುಡ್ತೀವಿ. ಸೊ ಇಲ್ಲಿ ಅಂದ್ರೆ ನಮ್ಗೆ ಅದೆಲ್ಲ ಪುಣ್ಯನೂ ಇರ್ಬೇಕು ಅನ್ಕೊಳ್ಳಿ, ಅದನ್ನೆಲ್ಲ ಅನುಭವಿಸ್ಬೇಕು ಅಂತ ಹೇಳ್ಬಿಟ್ಟು ಅದಕ್ಕೆ ಅನುಗುಣವಾಗಿ ನಾವು ಈ ಮನುಷ್ಯರ ಮಧ್ಯೆ ನಾವು ಹುಡ್ತೀವಿ. ರಜೋಗುಣದಲ್ಲಿ ಏನಾದ್ರೂ ನಾವು ಜೀವನವನ್ನ ಮಾಡಿ ದೇಹವನ್ನ ಬಿಟ್ರೆ. ಅದೇ ನಾವು ತಮೋ ಗುಣದಲ್ಲಿ ಇಟ್ಕೊಂಡು ನಾವು ಜೀವನವನ್ನ ಮಾಡಿ ನಮ್ಮ ಈ ದೇಹವನ್ನ ಬಿಟ್ರೆ ನೋಡಿ ನಾವೆಲ್ಲಿ ಹುಡ್ತಾ ಇದೀವಿ, ನಾವು ನಮ್ಮನ್ನ ಎಷ್ಟು ಹೀನ ಸ್ಥಿತಿಗೆ ನಾವು ತಂದ್ಕೋತಾ ಇದೀವಿ ಅಂತಂದ್ರೆ ಪ್ರಾಣಿ ವರ್ಗದಲ್ಲಿ ಹುಡ್ತೀವಿ ಅಂತ ಹೇಳ್ಬಿಟ್ಟು ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾರೆ ಅಲ್ವಾ. ನಾವೇ ಅನ್ಕೊಂಡ್ಬಿಟ್ಟಿದೀವಿ ಒಂದ್ಸತಿ ಮನುಷ್ಯ ಜನ್ಮ ಬಂದ್ರೆ, ಅಕಸ್ಮಾತ್ ನಾವು ಪುನರ್ಜನ್ಮವನ್ನ ನಂಬಿದ್ರೆ ಒಂದ್ಸತಿ ಮನುಷ್ಯ ಜನ್ಮ ಬಂದ್ರೆ ನಾವು ನೆಕ್ಸ್ಟ್ ಸಹ ನಾವು ಮನುಷ್ಯ ಜನ್ಮವನ್ನೇ ನಾವು ಪಡಿತೀವಿ ಅಂತ ನಾವು ಅನ್ಕೊಂಡಿದ್ವಿ. ಇಲ್ಲ, ನಾವು ತಾಮಸ ಗುಣದಲ್ಲಿ ಏನಾದ್ರು ಇದ್ದು ನಾವು ಜೀವನವನ್ನ ಮಾಡಿದ್ರೆ ನಾವು ಪ್ರಾಣಿ ವರ್ಗಗಳ ಮಧ್ಯೆ ನಾವು ಹುಡ್ತೀವಿ. ಕೃಷ್ಣ ಎಷ್ಟು ಸತಿ ನಮ್ಗೆ ಇದನ್ನ ಎಕ್ಸಾಂಪಲ್ ಅನ್ನ ಕೊಡ್ತಾ ಇದ್ದಾರೆ ಅಲ್ವಾ. ನಾವೇನಾದ್ರೂ ಮನುಷ್ಯ ದೇಹವನ್ನ ಕೊಟ್ಟಾಗ ನಾವು ಜವಾಬ್ದಾರಿಯಿಂದ ನಾವು ಜೀವನವನ್ನ ಮಾಡ್ಲಿಲ್ಲ, ನಾವು ಅಂಗಾಂಗಗಳ ಪ್ರದರ್ಶನವನ್ನ ಮಾಡಿದ್ವಿ ಅಂತಂದ್ರೆ ನಮ್ಗೆ ಕೃಷ್ಣ ಏನ್ ಹೇಳ್ತಾರೆ, ಮನುಷ್ಯ ಜನ್ಮ ಇರೋದು ಅದಕ್ಕೋಸ್ಕರ ಅಲ್ಲ, ನಿನ್ಗೆ ಆತರ ಆಸೆ ಇದೆಯಾ ಇನ್ನ, ಹಾಗಾದ್ರೆ ಅದಕ್ಕೆ ಸರಿ ಹೊಂದುವ ದೇಹವನ್ನ ನನಗೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ನಮ್ಮನ್ನು ಮರಗಿಡಗಳಾಗಿ ಹುಟ್ಟಿಸ್ತಾರೆ ಅಲ್ವಾ. ಮರಗಿಡಗಳಿಗೆ ಯಾರು ಬಟ್ಟೆ ಹಾಕುವಂತ ಯಾರು ಇದು ಫೋರ್ಸ್ ಮಾಡೋದಿಲ್ಲ ಅಲ್ವಾ. ಅಲ್ಲಿ ನಾವು ಸಂತೋಷವಾಗಿ ನಮ್ಗೆ ಇಷ್ಟ ಬಂದಾಗೆ ನಾವು ಇರಬಹುದು. ಅದೇ ತರ ಇವಾಗ ನನಗೆ ಮಾಂಸಾಹಾರವನ್ನ ತಿನ್ಬೇಕು ಅಂತಂದ್ರೆ ನಮ್ಮ ದೇಹವನ್ನ ರಚನೆ ಮಾಡಿರೋದು ಭಗವಂತ ಮಾಂಸಾಹಾರವನ್ನ ತಿನ್ಲಿಕ್ಕೆ ಅನುಕೂಲಕ್ಕೆ ಇರೋ ತರ ಮಾಡಿಲ್ಲ ಅವರು ಮನುಷ್ಯ ದೇಹವನ್ನ. ಅದಕ್ಕೆ ಅವ್ರೇನ್ ಹೇಳ್ತಾರೆ, ನಿನ್ಗಿನ್ನ ಆ ಆಸೆ ಹೋಗಿಲ್ವಾ, ನೀನ್ ಅದನ್ನೆಲ್ಲ ಮುಗಿಸ್ಕೊಂಡೇ ಬಂದಿದ್ಯಾ, ಆ ಎಲ್ಲಾ ಅನುಭವಗಳನ್ನ ಮುಗಿಸ್ಕೊಂಡೇ ಬಂದಿದ್ಯಾ, ನಿನಗೆ ಇನ್ನ ಅಷ್ಟು ಹೆಚ್ಚು ಆಸೆ ಇದೆಯಾ ಅಂತ ಹೇಳ್ಬಿಟ್ಟು ಸರಿ ನಾನು ನಿನಗೆ ಮುಂದಿನ ಜನ್ಮದಲ್ಲಿ ಅದಕ್ಕೆ ಸರಿ ಹೊಂದುವ ದೇಹವನ್ನ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರು ನಮ್ಗೆ ಈ ಮಾಂಸವನ್ನ ತಿನ್ನುವ ಏನು ಕಾಡು ಮೃಗಗಳಾಗಿ ಹುಟ್ಟಿಸ್ತಾರೆ. ಅದ್ರಲ್ಲೂ ಒಂದಲ್ಲ ಎಷ್ಟೊಂದು ವೆರೈಟೀಸ್ ಅಲ್ವಾ, ಎಷ್ಟೆಲ್ಲ ತರ ಕಾಡು ಮೃಗಗಳಿದೆ. ಯಾವ ಕಾಡು ಮೃಗಗಳು ಬೇಕೋ ಆ ಕಾಡು ಮೃಗಗಳಾಗಿ ನಮ್ಗೆ ಕೃಷ್ಣ ಹುಟ್ಟಿಸ್ತಾರೆ. ಮತ್ತೆ ನಮ್ಗೆ ಮನುಷ್ಯ ಜನ್ಮವನ್ನ ಕೊಟ್ಟಾಗ ನಮ್ಗೆ ಹರಿನಾಮವನ್ನ 24 ಗಂಟೆಗಳ ಕಾಲ ಮಾಡ್ಕೋಬೇಕು ಅಂತ ಹೇಳಿದ್ದಾರೆ. ಆದ್ರೆ ನಾವು 3 ಹೊತ್ತು ತಮೋಗುಣದಲ್ಲಿ ಇಟ್ಕೊಂಡು 12 ಗಂಟೆಗಳ ಕಾಲ ಸ್ವಲ್ಪ ಟೈಮ್ ಸಿಕ್ಕಿದ್ರೆ ಸಾಕು ಅಲ್ವಾ, ಹೋಗಿ ನಿದ್ದೆ ಮಾಡ್ಬಿಡೋದು. ಇದನ್ನ ಈ ತರದೆಲ್ಲ ಅಭ್ಯಾಸ ಇದ್ರೆ ಕೃಷ್ಣ ಏನ್ ಮಾಡ್ತಾರೆ, ನಿನಗಿನ್ನ ಆ ತರ ನಿದ್ದೆ ಮಾಡೋದು ಇನ್ನ ನಿನಗೆ ಆಸೆ ಹೋಗಿಲ್ವಾ, ಹಾಗಾದ್ರೆ ನಿನಗೆ ಅದಕ್ಕೆ ಅನುಗುಣವಾದ ದೇಹವನ್ನ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹಿಮಕರಡಿಯಾಗೋ ಅಥವಾ ಇನ್ಯಾವುದೋ ಒಂದು ಪ್ರಾಣಿ 3 ಹೊತ್ತು ಮಲ್ಕೊಳ್ಳೋ ಪ್ರಾಣಿಯಾಗಿ ನಮ್ಮನ್ನ ಮತ್ತೆ ನಮ್ಗೆ ಈ ಮನುಷ್ಯ ಜನ್ಮ ಸಿಕ್ಕಿದಾಗ ನಾವು ಏನನ್ನ ತಿನ್ಬೇಕು ಏನನ್ನ ತಿನ್ಬಾರ್ದು ಅಂತ ಹೇಳ್ಬಿಟ್ಟು ನಾವು ಅದನ್ನ ವಿಶ್ಲೇಷಣೆ ಮಾಡ್ಕೊಂಡು ನಾವು ತಿನ್ಬೇಕಾಗತ್ತೆ, ಡಿಫ್ರೆನ್ಶಿಯೇಷನ್ ಮಾಡ್ಬೇಕಾಗತ್ತೆ. ಆ ಮನಸ್ಥಿತಿ ನಮ್ಗಿಲ್ಲ ಅಂತಂದ್ರೆ ಸರಿ ನಾನು ನಿನಗೆ ಅದಕ್ಕೆ ಹೊಂದುವಂತಹ ದೇಹವನ್ನ ಕೊಡ್ತೀನಿ, ನೀನು ಹಂದಿಯಾಗಿ ಹುಟ್ಟು, ಹಂದಿಗೆ ಯಾವುದೇ ಒಂದು ವ್ಯತ್ಯಾಸ ಇಲ್ಲ, ಅದಕ್ಕೆ ಮಲವೂ ಒಂದೇ ಅದಕ್ಕೆ ಪ್ರಸಾದವೂ ಒಂದೇ ಅಂತ ಹೇಳ್ಬಿಟ್ಟು ನಮ್ಗೆ ಹಂದಿಯ ಜನ್ಮವನ್ನ ಕೊಡ್ತಾರೆ. ಸೊ ಈ ತರ ನಮ್ಗೆ ಎಷ್ಟು ಸತಿ ನಮ್ಗೆ ಇದರ ಎಕ್ಸಾಂಪಲ್ ಅನ್ನ ಕೊಡ್ತಾ ಇದಾರಲ್ವಾ. ಸೊ ನಮ್ಗೆ ಇಷ್ಟ ಬಂದ ಹಾಗೆ ನಾವು ಜೀವನವನ್ನ ಮಾಡೋ ಹಾಗಿಲ್ಲ. ನಮ್ದು ತುಂಬಾ ಜವಾಬ್ದಾರಿಯುತವಾದ ಜನ್ಮ ಮಾನವ ಜನ್ಮ ಅಲ್ವಾ. ಪ್ರಾಣಿಗಳಿಗೆ ಇದೆಲ್ಲ ಇಲ್ಲ. ಪ್ರಾಣಿಗಳು ಬರೀ ಅನುಭವವನ್ನ ಪಡಿಲಿಕ್ಕೆ ಮಾತ್ರನೇ ಅದು ಶರೀರವನ್ನ ಪಡ್ಕೊಂತ ಹೋಗುತ್ತೆ, ಅದು ಬರೀ ಅನುಭವವನ್ನ ಮಾತ್ರ ಪಡೆಯುತ್ತೆ. ಇವಾಗ ಹುಲಿಗೇನಾದ್ರೂ ಸಹ ಯಾರು ಹೋಗಿ ಫೋರ್ಸ್ ಮಾಡೋದಿಲ್ಲ, ನೀನು ಏನು ವೆಜಿಟೇರಿಯನ್ ಆಗು ಅಂತ ಹೇಳ್ಬಿಟ್ಟು ಯಾರು ಫೋರ್ಸ್ ಮಾಡೋದಿಲ್ಲ. ಅದು ಪ್ರಕೃತಿಯ ನಿಯಮ ಆದಿ, ಅದನ್ನೇ ತಿನ್ಬೇಕು, ಅದು ಮಾಂಸವನ್ನೇ ಭಕ್ಷಣೆ ಮಾಡ್ಬೇಕು ಅಲ್ವಾ. ಆದ್ರೆ ಮನುಷ್ಯನಿಗೆ ಮಾತ್ರ ಅದು ಚಾಯ್ಸ್ ಇರೋದು ಅಲ್ವಾ, ನಾವ್ ಏನನ್ನ ತಿನ್ಬೇಕು ಏನನ್ನ ತಿನ್ಬಾರ್ದು ಅಂತ ಆದ್ರೂ ಜ್ಞಾನವನ್ನ ಕೊಟ್ರೆ ಅರ್ಥ ಮಾಡ್ಕೊಳ್ಳುವಂತ ಶಕ್ತಿ ಇರೋದು ಮನುಷ್ಯನಿಗೆ. ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಕರ್ಮಣ ಸುಕೃತಸ್ಯಾಹೋ ಸಾತ್ವಿಕಂ ನಿರ್ಮಲಂ ಫಲಂ ರಜಸಸ್ತು ಫಲಂ ದುಃಖಂ ಅಜ್ಞಾನಂ ತಮಸಃ ಫಲಂ
ಸುಕೃತದ ಫಲ ಪರಿಶುದ್ಧವಾದದ್ದು, ಅದು ಸಾತ್ವಿಕ ಎಂದು ಹೇಳುತ್ತಾರೆ. ಆದರೆ ರಜೋಗುಣದಿಂದ ಮಾಡಿದ ಕೆಲಸದಿಂದ ದುಃಖವು ಬರುತ್ತದೆ, ತಮೋ ಗುಣದಲ್ಲಿ ಮಾಡಿದ ಕೆಲಸದಿಂದ ಅಜ್ಞಾನವು ಬರುತ್ತದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ. ನಾವಿವಾಗ ಇದು ಸತ್ವಗುಣದಲ್ಲಿದ್ರೆ ನಾವು ಏನ್ ಮಾಡ್ತೀವಿ ಅಂತಂದ್ರೆ, ನಾವು ಒಳ್ಳೇದನ್ನ ನಾವು ಮಾಡ್ಲಿಕ್ಕೆ ಹೋಗ್ತೀವಿ. ನಾವು ಎಲ್ಲರೂ ಲೋಕ ಕಲ್ಯಾಣ ಆಗುವಂತದನ್ನ ನಾವು ಮಾಡ್ತೀವಿ. ಅಂದ್ರೆ ಇವಾಗ ಆಸ್ಪತ್ರೆಯನ್ನು ಅಥವಾ ಅನಾಥಾಲಯವನ್ನ ಕಟ್ಸೋದು ಅಥವಾ ದೇವಸ್ಥಾನವನ್ನ ಕಟ್ಸೋದು, ಈ ತರದನ್ನ ಮಾಡ್ತೀವಿ. ಅದರಿಂದ ಏನಾಗುತ್ತೆ, ಪುಣ್ಯ ನಮ್ಗೆ ಸಿಗುತ್ತೆ. ಮತ್ತೆ ರಜೋಗುಣದವ್ರು ಏನ್ ಮಾಡ್ತಾರೆ, ಅವರು ತಮ್ಮ ಆಸೆಗೋಸ್ಕರ ಅವ್ರು ಏನ್ ಮಾಡ್ತಾರೆ, ಅವರು ಮಹಡಿ ಕಟ್ಟಡವನ್ನ ಅವರು ಕಟ್ತಾರೆ. ಆ ಬಹುಮಡಿ ಕಟ್ಟಡವನ್ನ ಕಟ್ಬೇಕಂದ್ರೆ ಅವ್ರು ಎಷ್ಟು ಉಗ್ರ ಕರ್ಮವನ್ನ ಮಾಡ್ಬೇಕಾಗತ್ತೆ ಅಲ್ವಾ, ಎಷ್ಟು ಕಷ್ಟವನ್ನ ಅವ್ರು ಪಡ್ಬೇಕಾಗತ್ತೆ. ಮತ್ತೆ ಅದಾದ್ಮೇಲೆ ಅದ್ರ ಸುತ್ತಲೂ ಸ್ಲಮ್ಸ್ ಎಲ್ಲ ಬರುತ್ತೆ. ಒಂದು ದೊಡ್ಡ ಮಹಡಿ ಕಟ್ಟಡ ಬಂತು ಅಂದ್ರೆ ಅದ್ರ ಸುತ್ತಲೂ ಸ್ಲಮ್ಸ್ ಬರುತ್ತೆ. ಅಂದ್ರೆ ಅಲ್ಲಿ ಕೊನೆಗೆ ಅಲ್ಲಿ ದುಃಖ ಬರುತ್ತೆ ಆಕ್ಚುಲಿ. ಸೊ ರಜೋಗುಣದಿಂದ ಮಾಡುವ ಕೆಲಸದಿಂದ ನಮ್ಗೆ ದುಃಖ ಸಿಗುತ್ತೆ. ಅದನ್ನ ನಾವು ಸಿಂಪಲ್ ಆಗಿ ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ನನಗೆ ಇವಾಗ ಏನೋ ಒಂದು ಇಷ್ಟ ಆಗಿರೋದು ತಿನ್ಬೇಕು, ಜಾಮೂನ್ ತಿನ್ಬೇಕು ಅಂತ ಆಸೆ, ನಾನು 5 ತಿಂತಿನ 10 ತಿಂತಿನ, ಓಕೆ, ಇನ್ನ ಹೆಚ್ಚು ತಿಂದ್ರೆ ಏನಾಗುತ್ತೆ. ಸೊ ನನ್ಗೆ ಅದು ಕೊನೆಗೆ ನನಗೆ ಅದರಿಂದ ಹೊಟ್ಟೆ ನೋವು ಬರುತ್ತೆ ಅಲ್ವಾ, ನನ್ನ ಆರೋಗ್ಯ ಕೆಡುತ್ತೆ. ಅಂದ್ರೆ ನನಗೆ ನನ್ನ ಇಂದ್ರಿಯಗಳಿಗೋಸ್ಕರ ನಾನು ಸುಖವನ್ನ ಅನುಭವಿಸ್ಬೇಕು ಅಂತ ಹೊರಟ್ರೆ ನನಗೆ ಅದು ದುಃಖವೇ ಆಗೋದು. ಅದು ಅದನ್ನ ಇಲ್ಲಿ ಕೃಷ್ಣ ಹೇಳ್ತಾ ಇದಾರೆ. ಇವಾಗ ರಾಜಸ ಗುಣದಲ್ಲಿರೋರು ಅವ್ರು ಮಾಡಿರೋ ಕೆಲಸದಿಂದ ಅವರು ದುಃಖವನ್ನ ಪಡ್ಕೋತಾರೆ ಅಂತ ಹೇಳ್ಬಿಟ್ಟು. ಮತ್ತೆ ತಮೋ ಗುಣದಲ್ಲಿರೋರು ಅವ್ರು ಮಾಡೋ ಕೆಲಸದಿಂದ ಯಾರಿಗೂ ಒಳ್ಳೇದಲ್ಲ, ಅವ್ರಿಗೂ ಕೆಟ್ಟದಾಗುತ್ತೆ, ಬೇರೆಯವ್ರಿಗೂ ಕೆಟ್ಟದಾಗುತ್ತೆ ಅಲ್ವಾ. ನಾವಿವಾಗ ಹಿರಣ್ಯಕಶಿಪವನ್ನ ನೋಡಿದ್ವಿ ಅಲ್ವಾ, ಅವನು ಪಡ್ಕೊಂಡಿರೋ ಒಂದು ವರದಿಂದ, ಅಥವಾ ಭಸ್ಮಾಸುರನ ನೋಡಿದ್ರು ಅಷ್ಟೇ, ಭಸ್ಮಾಸುರ ಪಡ್ಕೊಂಡಿರೋ ವರದಿಂದ ಅದು ಯಾರಿಗೂ ಒಳ್ಳೇದಾಗೋ ವರವನ್ನ ಅವ್ನು ಪಡ್ಕೊಳ್ಳಿಲ್ಲ ಅಲ್ವಾ. ಯಾರ ತಲೆ ಮೇಲಾದ್ರೂ ಕೈ ಇಟ್ರೆ ಅವ್ರು ಭಸ್ಮವಾಗಿ ಹೋಗ್ಬೇಕು ಅಂತ ಅಷ್ಟು ಉಗ್ರ ತಪಸ್ ಮಾಡಿ ಅಂತಹ ವರವನ್ನ ಪಡ್ಕೊಂಡಿದ್ದಾನೆ ಅಲ್ವಾ. ಅದರಿಂದ ಏನಾದ್ರೂ ಒಂದು ಉಪಯೋಗ ಇದೆಯಾ? ಅವನಿಗೂ ಉಪಯೋಗ ಇಲ್ಲ. ಮತ್ತೆ ಬೇರೆಯವ್ರಿಗೂ ಲೋಕ ಕಲ್ಯಾಣ ಆಗುವಂತಹ ವರವನ್ನು ಅವನು ಪಡ್ಕೊಳ್ಳಿಲ್ಲ. ಅಂತಹವ್ರು ತಮೋಗುಣದಲ್ಲಿ ಇರ್ತಾರೆ. ಅದರಿಂದ ಬರೀ ಅಜ್ಞಾನವೇ ಸಿಗುತ್ತೆ ತಮೋಗುಣದಲ್ಲಿ ಕೆಲಸ ಮಾಡಿದ್ರೆ ಅಂತ ಹೇಳ್ಬಿಟ್ಟು ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾರೆ. ಸತ್ವ ಸಂಜಾಯತೆ ಜ್ಞಾನಂ ರಜಸೋ ಲೋಭ ಏವಚ ಪ್ರಮಾದ ಮೋಹ ತಮಸೋ ಭವತೋ ಅಜ್ಞಾನಮೇವಚ. ಸತ್ವಗುಣದಿಂದ ನಿಜವಾದ ಜ್ಞಾನವು ಬೆಳೆಯುತ್ತದೆ, ರಜೋಗುಣದಿಂದ ಲೋಭವು ಬೆಳೆಯುತ್ತದೆ, ತಮೋ ಗುಣದಿಂದ ಅಜ್ಞಾನ, ಬಹು ಮೂರ್ಖತನ, ಹುಚ್ಚು ಮತ್ತು ಭ್ರಾಂತಿಗಳು ಬೆಳೆಯುತ್ತವೆ. ಸೊ ಇದನ್ನ ಮುಂಚಿನ ಸಹ ನಾವು ಚರ್ಚೆ ಮಾಡಿದ್ವಿ. ನಾವಿವಾಗ ನೋಡಿ, ಇಲ್ಲಿ ಮನುಷ್ಯನ ಮುಖವನ್ನ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ ನೋಡಿ, ರಜೋಗುಣದಲ್ಲಿರೋರು ಎಷ್ಟು ಸಂತೋಷವಾಗಿರ್ತಾರೆ, ಸತ್ವಗುಣದಲ್ಲಿರೋರು ಯಾವಾಗ್ಲೂ ಸಂತೋಷವಾಗಿರ್ತಾರೆ. ರಜೋಗುಣದಲ್ಲಿರೋರು ಯಾವಾಗ್ಲೂ ಆತಂಕದಲ್ಲಿ ಇರ್ತಾರೆ. ಯಾಕಂದ್ರೆ ಅವ್ರಿಗೆ ಏನೋ ಒಂದು ಆಸೆ, ಏನೋ ಒಂದು ಗುರಿ ಇರುತ್ತೆ, ಅದನ್ನ ಮುಟ್ಬೇಕು ಅನ್ನೋದ್ರಲ್ಲಿ ಅವ್ರು ಯಾವಾಗ್ಲೂ ಅವರು ಆತಂಕದಲ್ಲಿ ಇರ್ತಾರೆ. ಮತ್ತೆ ನೋಡಿ, ಈ ತಮೋಗುಣದಲ್ಲಿರೋರು ಯಾವಾಗ್ಲೂ ಎಷ್ಟು ಚಿಂತಾಜನಕವಾಗಿದೆ ಅವರ ಮುಖ ಅಲ್ವಾ, ಆ ತರ ಅವರು ಇರ್ತಾರೆ. ಇವಾಗ ಮತ್ತೆ ನಮ್ಗೆ ಕೃಷ್ಣ ಇವಾಗ 3 ಗುಣದಲ್ಲಿದ್ದವರು ಅವರು ಎಂತಹ ಗತಿಯನ್ನ ಪಡಿತಾರೆ ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಮತ್ತೊಮ್ಮೆ ಅವರು ಸ್ಪಷ್ಟೀಕರಣವನ್ನ ನಮ್ಗೆ ಕೊಡ್ತಾ ಇದ್ದಾರೆ. ಊರ್ಧ್ವಂ ಗಚ್ಚಂತಿ ಸತ್ವಸ್ಥ ಮಧ್ಯೆ ತಿಷ್ಟಂತಿ ರಾಜಸಾಹ ಜಗನ್ಯ ಗುಣ ವೃತ್ತಿಸ್ಥ ಅಧೋ ಗಚ್ಚಂತಿ ತಾಮಸಾಹ. ಸತ್ವ ಗುಣದಲ್ಲಿರುವವರು ಕ್ರಮೇಣ ಊರ್ಧ್ವ ಲೋಕಗಳಿಗೆ ಏರಿ ಹೋಗುವವರು. ರಜೋ ಗುಣದಲ್ಲಿರುವವರು ಭೂಲೋಕದಲ್ಲಿ ವಾಸ ಮಾಡುವವರು. ಅಸಹ್ಯಕರವಾದ ತಾಮಸ ಗುಣದಲ್ಲಿರುವವರು ನರಕ ಲೋಕಗಳಿಗೆ ಇಳಿಯುವರು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಇವಾಗ ನಾವೇನಾದ್ರೂ ಸತ್ವಗುಣದಲ್ಲೇ ಇದ್ದು ನಾವು ಜೀವನವನ್ನ ಮಾಡಿದ್ರೆ, ನಾವು ಎಷ್ಟು % ಸತ್ವಗುಣದಲ್ಲಿದೀವೋ ಅಷ್ಟು %ಗೆ ಅನುಗುಣವಾಗಿ ನಮ್ಗೆ ಊರ್ಧ್ವ ಲೋಕಕ್ಕೆ ನಾವು ಹೋಗ್ಬೋದು. ನಮ್ಗೆ ಗೊತ್ತಿರೋ ಹಾಗೆ ನಮ್ಮ ಭೂಮಿಯ ಮೇಲೆ ಮತ್ತೆ 6 ಲೋಕಗಳಿದೆ ಅಲ್ವಾ. ಸುವರ್ಲೋಕ, ಸ್ವರ್ಗಲೋಕ, ಜನಲೋಕ, ತಪೋಲೋಕ, ಮಹರ್ಲೋಕ ಮತ್ತೆ ಬ್ರಹ್ಮಲೋಕ ಅಂತ ಇದೆ ಅಲ್ವಾ. ಇವಾಗ ನಾನು ಏನಾದ್ರೂ ತುಂಬಾ ಹೆಚ್ಚು ಪುಣ್ಯವನ್ನ ಮಾಡಿದ್ರೆ ನಾನು ಬ್ರಹ್ಮನ ಲೋಕಕ್ಕೂ ಹೋಗ್ಬೋದು, ನಾನು ಬ್ರಹ್ಮನಾಗೂ ಬೇಕಾದ್ರೆ ಆಗಬಹುದು. ಸೊ ಅದನ್ನ ನಮ್ಗೆ ಇಲ್ಲಿ ಹೇಳ್ತಾ ಇದಾರೆ. ಊರ್ಧ್ವ ಲೋಕಕ್ಕೆ ನಾವು ಹೋಗ್ತೀವಿ, ನಾವ್ ಎಷ್ಟು ಸತ್ವಗುಣದಲ್ಲಿ ಇರ್ತೀವೋ ಊರ್ಧ್ವ ಲೋಕಕ್ಕೆ ನಾವು ಹೋಗ್ಬೋದು. ನಾವೇನಾದ್ರೂ ರಜೋಗುಣದಲ್ಲಿದ್ರೆ ನಾವು ಈ ಭೂಲೋಕದಲ್ಲೇ ನಾವು ವಾಸವನ್ನ ಮಾಡ್ತೀವಿ. ನಾವೇನಾದ್ರೂ ತಮ್ಮ ಗುಣದಲ್ಲಿದ್ರೆ ನೋಡಿ, ನಾವು ಮನುಷ್ಯ ಜೀವನವನ್ನ ನಾವು ಬಿಟ್ಟು ನಾವು ಈಗ ಅದೋ ಲೋಕಕ್ಕೆ, ಕತ್ತಲಿನ ಲೋಕಕ್ಕೆ ಹೋಗ್ತೀವಿ. ಇವಾಗ ನಮಗೆ ಗೊತ್ತಿರೋ ಹಾಗೇನೆ ಈ ಭೌತಿಕ ಪ್ರಪಂಚದಲ್ಲಿ ಒಂದು ಸೂರ್ಯ ಒಂದು ಚಂದ್ರ ಇದ್ದಾರೆ ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಂಡಿವಲ್ವಾ. ಆ ಸೂರ್ಯನ ಬೆಳಕು ಈ ಮೇಲಿನ ಗ್ರಹಗಳಿಗೆ ಮಾತ್ರನೇ ಬರೋದು, ಮೇಲಿನ ಲೋಕಗಳಿಗೆ ಮಾತ್ರ ಬರೋದು, ಕೆಳಗಿನ ಅದೋ ಲೋಕಗಳಿಗೆ ಬರೋದಿಲ್ಲ. ಅದಕ್ಕೆ ಅದನ್ನ ಕತ್ತಲಿನ ಲೋಕಗಳು ಅಂತ ಹೇಳ್ಬಿಟ್ಟು ಕರೀತಾರೆ. ಅಲ್ಲೂ ಬೇಕಾದ್ರೆ ಮನುಷ್ಯನಾಗಿ ಹುಟ್ಟಿದ್ರು ಸಹ ಆ ಕತ್ತಲಿನ ಲೋಕದಲ್ಲಿ ನಾವು ಇರ್ಬೇಕಾಗತ್ತೆ. ಅದನ್ನ ನಮ್ಗೆ ಇಲ್ಲಿ ಕೃಷ್ಣ ಹೇಳ್ತಾ ಇದಾರೆ. ಆದ್ರೆ ನಾವಿಲ್ಲಿ ತುಂಬಾ ಮುಖ್ಯವಾಗಿ ಅರ್ಥ ಮಾಡ್ಕೊಳ್ಳೋದು ಏನು ಅಂತಂದ್ರೆ, ನಾವು ಈ 3 ಗುಣದಲ್ಲಿ ಇದ್ರೂ ಸಹ ನಾವು ಈ ಭೌತಿಕ ಪ್ರಪಂಚವನ್ನ ಬಿಟ್ಟು ನಾವು ಹೋಗ್ಲಿಕ್ಕೆ ಆಗೋದಿಲ್ಲ. ನಾವ್ ಈ ಭೌತಿಕ ಪ್ರಪಂಚದಲ್ಲಿ ನಾವ್ ಇದೀವಿ ಅಂದ್ರೆ ನಾವು ಬಂಧನದಲ್ಲೇ ಇದೀವಿ ಅಂತ ನಾವ್ ಅರ್ಥ ಮಾಡ್ಕೋಬಹುದು. ಅಂತಂದ್ರೆ ಊರ್ಧ್ವ ಲೋಕಗಳನ್ನ A ಕ್ಲಾಸ್ ಜೈಲ್ ಅಂತ ನಾವ್ ಅರ್ಥ ಮಾಡ್ಕೋಬಹುದು, ಈ ಭೂಮಿಯನ್ನ ನಾವು B ಕ್ಲಾಸ್ ಜೈಲ್ ಅಂತ ನಾವ್ ಅರ್ಥ ಮಾಡ್ಕೋಬಹುದು, ಈ ಊರ್ಧ್ವ ಲೋಕವನ್ನ C ಕ್ಲಾಸ್ ಜೈಲ್ ಅಂತ ನಾವ್ ಅರ್ಥ ಮಾಡ್ಕೋಬಹುದು. ಅಷ್ಟೇ ಹೊರತು ನಾವು ಈ ಭೌತಿಕ ಪ್ರಪಂಚವನ್ನ ಬಿಟ್ಟು ನಾವು ಆಧ್ಯಾತ್ಮಿಕ ಪ್ರಪಂಚಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ. ಸತ್ವಗುಣದಲ್ಲಿ ನಾವಿದ್ರೆ 100% ಸತ್ವಗುಣದಲ್ಲಿ ಇದ್ರೂ ಸಹ ನಾವು ಬ್ರಹ್ಮನ ಲೋಕಕ್ಕೆ ಬ್ರಹ್ಮನೇ ಆಗ್ಬೋದೇ ಹೊರತು ನಾವು ಈ ಭೌತಿಕ
ಹೋಗ್ಲಿಕ್ಕೆ ಆಗೋದಿಲ್ಲ. ಅದನ್ನ ನಾವಿಲ್ಲಿ ಸ್ಪಷ್ಟವಾಗಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು. ಸೊ ಈಗ ನಾವು ನಾವ್ ಹೇಳುವ ಏನಾದ್ರು ತುಂಬಾ ಬೆಳಗಿನ ಜಾವ ಇದ್ರೆ ನಾವು ಸತ್ತುಕೊಂಡಿದ್ದೀವಿ ಅಂತ ಹೇಳ್ಬೋದು. ನಾವು ಬೆಳಗ್ಗೆ ಎದ್ದ ತಕ್ಷಣ ನಾವು ಈ ತರ ಏನು ನಮ್ಮ ಹೋಮ್ ವರ್ಕ್ ಅಥವಾ ನಮ್ಮ ಮಕ್ಕಳಾದ್ರೆ ಹೋಮ್ ವರ್ಕ್ ಅಥವಾ ನಾವಾದ್ರೆ ಗೃಹಿಣಿಯಾಗಿ ಯಾವ ಕರ್ತವ್ಯವನ್ನ ಮಾಡ್ಬೇಕು ಆ ಕರ್ತವ್ಯನ ನಾವು ಮಾಡಿದ್ರೆ ನಾವು ಸತ್ತುಕೊಂಡಿದ್ದೀವಿ ಅಂತ. ಅದೇ ರಜಗುಣಿಯವರು ಏನ್ ಮಾಡ್ತಾರೆ, ಅವ್ರಿಗೆ ತಮ್ಮ ದೇಹದ ಮೇಲೆ ತುಂಬಾ ಅವ್ರಿಗೆ ಆಸೆ. ಅವ್ರಿಗೆ ಏನಕ್ಕೆ ಆಸೆ ಅಂತಂದ್ರೆ ಭಗವಂತನ ಕೆಲಸವನ್ನ ಮಾಡ್ಲಿಕ್ಕೋಸ್ಕರ ದೇಹವನ್ನ ಸದೃಢವಾಗಿ ಇಟ್ಕೋಬೇಕು ಅಂತ ಅವ್ರಿಗೆ ಆಸೆ ಇಲ್ಲ. ನನ್ನನ್ನ ಮೆಚ್ಚಿ ಎಲ್ಲರೂ ವಾವ್ ಶಬಾಷ್ ಅಂತ ಹೇಳಿ ಅಂತ ಹೇಳ್ಬಿಟ್ಟು ಅವರ ಮನಸ್ಥಿತಿ ಇರುತ್ತೆ. ಅದಕ್ಕೋಸ್ಕರ ಅವ್ರು ಏನ್ ಮಾಡ್ತಾರೆ, ಅವರ ಹೆಚ್ಚು ಆ ಬೆಳಗ್ಗಿನ ಅಂತಹ ಅಮೂಲ್ಯವಾದ ಸಮಯವನ್ನ ಅವರು ತಮ್ಮ ದೇಹವನ್ನ ಸದೃಢವಾಗಿ ಇಟ್ಕೊಳ್ಲಿಕ್ಕೆ ಅವರು ಉಪಯೋಗಿಸ್ಕೋತಾರೆ. ಹಿಂಗಂದ್ರೆ ಹಾಗಾದ್ರೆ ನಾವು ವಾಕಿಂಗ್ಗೆ ಹೋಗ್ಬಾರ್ದ ಅಂತಲ್ಲ, ಅದಕ್ಕೆ ಎಷ್ಟು ಸಮಯವನ್ನ ಕೊಡ್ಬೇಕು ಅಷ್ಟು ಸಮಯವನ್ನ ಕೊಡ್ಬೇಕು ಅಷ್ಟೇನೆ. ಮತ್ತೆ ತಮೋಗುಣದವ್ರು ನೋಡಿ ಏನ್ ಮಾಡ್ತಾರೆ, ಅವ್ರು ಎದ್ದೊಳದೆ ಲೇಟು, 11 ಗಂಟೆಗೆ ಎದ್ದೊಳ್ತಾರೆ. ಅದಾದ್ಮೇಲೆ ಹಾಸಿಗೆ ಮೇಲೆ ಎಷ್ಟೊತ್ತು ಮಲ್ಕೊಂಡು ನೋಡಿ ಕೆಲ್ಸಕ್ಕೆ ಬರ್ಲಿರೋದನ್ನೆಲ್ಲ ಅವ್ರು ನೋಡ್ಕೊಂಡು ಟ್ವೀಟ್ ಮಾಡ್ಕೊಂಡು ಚಾಟ್ ಮಾಡ್ಕೊಂಡು ಇರ್ತಾರೆ. ಮತ್ತೆ ನಾವ್ ಯಾವ ಪುಸ್ತಕಗಳನ್ನ ಓದ್ತೀವಿ ಅದ್ರ ಮೇಲೆ ನಾವು ಯಾವ ಗುಣದಿದ್ದೀವಿ ಅಂತ ನಾವು ಅರ್ಥ ಮಾಡ್ಕೋಬಹುದು. ಇವಾಗ ನಾವು ಒಳ್ಳೆಯ ಪುಸ್ತಕಗಳನ್ನ ಓದಿದ್ರೆ, ನಮ್ಮ ಜ್ಞಾನವನ್ನ ಹೆಚ್ಚು ಮಾಡುವಂತಹ ಪುಸ್ತಕಗಳನ್ನ ಓದಿದ್ರೆ ನಾವು ಸತ್ವಗುಣದಿದ್ದೀವಿ ಅಂತ. ಮತ್ತೆ ನಾವು ನಾನು ಇನ್ನ ಹೆಚ್ಚು ಹಣವನ್ನ ಸಂಪಾದನೆ ಮಾಡ್ಬೋದು ಅಥವಾ ಇನ್ನೂ ಹೆಚ್ಚು ಹೆಸರನ್ನ ಹೇಗೆ ಗಳಿಸ್ಬೋದು, ಲೀಡರ್ಶಿಪ್ ಕ್ವಾಲಿಟೀಸ್ ನ ಹೇಗೆ ಬೆಳೆಸ್ಕೋಬಹುದು ಅಂತ ಅದರ ಕುರಿತಾಗಿ ನನ್ನ ಪುಸ್ತಕಗಳನ್ನ ಓದಿದ್ರೆ ನಾನು ರಜೋಗುಣದಲ್ಲಿ ಇದ್ದೀನಿ ಅಂತ. ತಮೋಗುಣದಲ್ಲಿರೋರು ವೇಸ್ಟ್ ಆಗಿರುವಂತ ಪುಸ್ತಕಗಳನ್ನೇ ಓದೋದು. ಇವಾಗ ಕಾಮಿಕ್ಸ್ ಅಲ್ಲಿ ಏನೂ ಇಲ್ಲ, ನಾವು ಸುಮ್ಮನೆ ಸಮಯವನ್ನ ನಾವು ವ್ಯರ್ಥ ಮಾಡ್ತೀವಿ ಅಲ್ವಾ. ಆದ್ರೆ ನಮ್ಗೆ ಇವಾಗ ಬ್ರಿಟಿಷ್ ಅವರು ಬಂದು ಏನಂತ ಹೇಳಿದರೆ, ನಮ್ಮ ಈ ಧರ್ಮ ಗ್ರಂಥಗಳನ್ನ ಅವರು ಮೈಥಾಲಜಿ, ಮಿತ್ ಅದೆಲ್ಲನೂ ಸಹ ಕಲ್ಪನೆ, ಯಾರೋ ಒಬ್ಬ ತುಂಬಾ ಜ್ಞಾನವಂತ ತುಂಬಾ ಬುದ್ಧಿವಂತ ಅವನು ಈ ಎಲ್ಲಾ ಪುರಾಣಗಳನ್ನ ಬರೆದಿದ್ದಾರೆ ಅಂತ ಹೇಳ್ಬಿಟ್ಟು ನಮ್ಮ ಗ್ರಂಥಗಳನ್ನ ಅವರು ಮೈಥಾಲಜಿ, ಮಿತ್ ಅಂತ ಹೇಳ್ಬಿಟ್ಟು ಕಲ್ಪನೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಲ್ವಾ. ಆದ್ರೆ ಅವ್ರ ಕಾಮಿಕ್ಗಳು, ಅವ್ರು ಟಾಮ್ ಅಂಡ್ ಜೆರಿ ಅಥವಾ ಹ್ಯಾರಿ ಪ್ಯಾಟರ್ ಅಂತ ಏನ್ ಹೇಳ್ತಾರೋ ಅದೆಲ್ಲನೂ ಸಹ ಮಿತ್ ಅಲ್ವಾ, ಅದೆಲ್ಲನೂ ಸಹ ಕಲ್ಪನೆ. ಅಂತವ್ರು ಯಾರೂನು ಇಲ್ಲ ಅಲ್ವಾ. ಸ್ವಂತದನ್ನ ಓದಿದ್ರೆ ಏನೂ ಪ್ರಯೋಜನ ಇಲ್ಲ, ನಮ್ಮ ಸಮಯವನ್ನ ಅವರು ವ್ಯರ್ಥ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಮತ್ತೆ ನಾವು ಮಲ್ಕೊಳ್ಳೋ ಸಮಯವನ್ನ ನೋಡಿ ನಾವು ಯಾವ ಗುಣದಲ್ಲಿದ್ದೀವಿ ಅಂತ ನಾವು ಅರ್ಥ ಮಾಡ್ಕೋಬಹುದು. ಸೊ ನಾವೇನಾದ್ರೂ ಬೇಗ ಮಲ್ಕೊಂಡ್ರೆ ಅಷ್ಟೇ ನಾವು ಬೇಗ ಎದ್ದೊಳಿಕ್ಕೆ ಸಾಧ್ಯ. ಅದಕ್ಕೋಸ್ಕರ ನಾವು ಬೇಗ ಮಲ್ಕೊಳ್ಳೋದಂದ್ರೆ 9 ಗಂಟೆ ಅಷ್ಟೊತ್ತಿಗೆ ಮಲ್ಕೊಂಡ್ರೆ ನಾವು ಸತ್ವಗುಣದಲ್ಲಿದ್ದೀವಿ ಅಂತ. ರಜೋಗುಣದಲ್ಲಿರೋರು 11 ಗಂಟೆ ಸಮಯಕ್ಕೆ ಮಲ್ಕೋತಾರೆ. ತಮೋಗುಣದಲ್ಲಿರೋರು ಅವರು ಇನ್ನೇನು ಶುದ್ಧ ಸತ್ವಗುಣದಲ್ಲಿರೋರು ಎದ್ದೊಳ್ಬೇಕು ಆ ಸಮಯದಲ್ಲಿ ಅವರು ಮಲ್ಕೋತಾರೆ. ನೋಡಿ, ಸತ್ವಗುಣದಲ್ಲಿರೋರು ಯಾವಾಗ್ಲೂ ಆನಂದಮಯವಾಗಿರ್ತಾರೆ. ರಾಜಸಿಕ ಗುಣದಲ್ಲಿ ಇರೋರು ಅವ್ರು ಯಾವಾಗ್ಲೂ ಸಹ ಅವರು ಟೆನ್ಷನ್ ಅಲ್ಲಿ ಇರ್ತಾರೆ. ಮತ್ತೆ ತಾಮಸಿಕ ಗುಣದವರು ಯಾವಾಗ್ಲೂ ಹುಚ್ಚರಾಗಿ ಭ್ರಾಂತಿಯಲ್ಲಿ ಅವರು ಇರ್ತಾರೆ. ಮತ್ತೆ ಇವಾಗ ಇವನ್ ಎಲ್ಲಾ ಜೀವರಾಶಿಗಳು ಸಹ ಯಾವ ಗುಣದಲ್ಲಿ ಇದ್ದಾರೆ ಅಂತ ಹೇಳ್ಬಿಟ್ಟು ನಾವು ಅವ್ರು ಮಾಡೋ ಆ ಜೀವರಾಶಿ ಮಾಡೋ ಕೆಲಸವನ್ನ ನಾವು ಅದನ್ನ ನೋಡಿ ನಾವು ಹೇಳ್ಬೋದು. ಇವಾಗ ನೋಡಿ, ಕಾಗೆ ತಮೋಗುಣವನ್ನ ಅದು ಪ್ರತಿನಿಧಿಸುತ್ತೆ. ಮತ್ತೆ ದುಂಬಿ ಏನ್ ಮಾಡುತ್ತೆ, ಅದು ಎಷ್ಟು ಕಷ್ಟಪಡುತ್ತೆ, ಅಲ್ಲಿ ಆ ಹೂವಿಂದ ಈ ಹೂವಿಗೆ ಹಾರಿ ಅದೆಲ್ಲ ಮಕರಂದವನ್ನ ಅದು ಸಂಗ್ರಹಿಸುತ್ತೆ ಅಲ್ವಾ, ಅದು ರಜೋಗುಣದಲ್ಲಿ ಇದೆ. ಅದೇ ಹಂಸ ಅದು ಯಾವಾಗ್ಲೂ ಶುದ್ಧವಾದ ನೀರಿರೋ ಕಡೆನೆ ಅದು ಇರುತ್ತೆ ಅಲ್ವಾ. ಮತ್ತೆ ಹಸುನು ಸಹ ಅದು ಸಾತ್ವಿಕವಾದ ಪ್ರಾಣಿ ಅಂತ ನಾವು ಹೇಳ್ತೀವಿ. ಸೊ ಈ ತರ ನಾವು ಅವ್ರು ಮಾಡೋ ಕೆಲಸವನ್ನ ನೋಡಿ ಯಾವ ಗುಣದಿದ್ದೀವಿ ಅಂತ ಹೇಳ್ಬಿಟ್ಟು ನಾವು ಅರ್ಥ ಮಾಡ್ಬೋದು. ಇವಾಗ ನಾವಿಲ್ಲಿ ಏನನ್ನ ನೋಡ್ತಾ ಇದೀವಿ ಅಂತಂದ್ರೆ, ನಾವ್ ಇವಾಗ ಭೂಮಿ ಮೇಲೆ ಇದೀವಿ. ಸೊ ಭೂಮಿ ಮೇಲಿರುವ ಲೋಕಗಳೆಲ್ಲ ಭೂವರ್ಲೋಕ, ಸ್ವರ್ಗಲೋಕ, ಮಹರ್ಲೋಕ, ಜನಲೋಕ, ತಪೋಲೋಕ, ಸತ್ಯಲೋಕ ಇವೆಲ್ಲನೂ ಸಹ ಮೇಲಿನ ಗ್ರಹಗಳು, ಊರ್ಧ್ವ ಲೋಕಗಳು. ಮತ್ತೆ ಈ ಭೂಮಿಗಿನ ಕೆಳಗಡೆ ಇರೋದು ಅತಲ, ವಿತಲ, ಸುತಲ, ತಲಾತಲ, ಮಹಾತಲ, ರಸತಲ, ಪಾತಾಲ ಇವೆಲ್ಲನೂ ಸಹ ಕೆಳಗಿನ ಲೋಕಗಳು. ಇದ್ರ ಕೆಳಗಡೆ ಇರೋದು ನರಕ ಲೋಕಗಳು. ಸೊ ಇವಾಗ ನಾವೇನಾದ್ರೂ ಸಹ ಸತ್ವಗುಣದಲ್ಲಿದ್ರೆ ನಾವು ಈ ಊರ್ಧ್ವ ಲೋಕಕ್ಕೆ ಹೋಗ್ತೀವಿ, ನಾವು ಬ್ರಹ್ಮನ ಲೋಕ ತನಕನೂ ನಾವು ಹೋಗ್ಬೋದು. ಅದೇ ನಾವು ರಜೋಗುಣದಲ್ಲಿದ್ರೆ ನಾವು ಮತ್ತೆ ಈ ಭೂಮಿ ಮೇಲೆ ಹುಡ್ತೀವಿ. ಅದೇ ನಾವೇನಾದ್ರೂ ತಮೋಗುಣದಲ್ಲಿದ್ರೆ ನಾವು ಈ ಕೆಳಗಿನ ಲೋಕಕ್ಕೆ ಹೋಗ್ತೀವಿ. ಆದ್ರೆ ನಾವು ಈ ಭೌತಿಕ ಪ್ರಪಂಚವನ್ನ ನಾವು ಮೀರಿ ಹೋಗಕ್ಕಾಗಲ್ಲ. ನಾವ್ ಇಲ್ಲಿ ಏನನ್ನ ನೋಡ್ತಾ ಇದೀವಿ, ಮೊಟ್ಟೆ ಆಕಾರದಲ್ಲಿರೋದು ಇದು ಒಂದು ಬ್ರಹ್ಮಾಂಡ. ನಾವು ಈ ಬ್ರಹ್ಮಾಂಡವನ್ನ ಬಿಟ್ಟು ನಾವು ಛೇದಿಸ್ಕೊಂಡು ನಾವು ಆಧ್ಯಾತ್ಮಿಕ ಲೋಕಕ್ಕೆ ನಾವು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ನಾವಿಲ್ಲಿ ಯಾರನ್ನ ನೋಡ್ತಾ ಇದೀವಿ ಅಂತಂದ್ರೆ, ರತ್ನಾಕರ ಅನ್ನೋ ಒಬ್ಬ ದರೋಡೆಕಾರನನ್ನ ನಾವು ನೋಡ್ತಾ ಇದೀವಿ. ಅವರು ಒಂದು ಕಾಡಲ್ಲಿ ಇರ್ತಾರೆ. ಆ ಕಾಡಿನ ಮೂಲಕ ಯಾರೇ ಪ್ರಯಾಣಿಕರು ಬಂದ್ರು ಸಹ ಅವರನ್ನ ಅಡ್ಡಗಟ್ಟಿ ಅವರ ತಿರೋದನ್ನೆಲ್ಲ ಅವರು ಕಿತ್ಕೋತಾ ಇರ್ತಾರೆ. ಸೊ ಒಂದ್ಸತಿ ನಾರದ ಮುನಿಗಳು ಅದೇ ದಾರಿಯಲ್ಲಿ ಹೋದಾಗ ರತ್ನಾಕರ ಅವನನ್ನ ಅಡ್ಡ ಹಾಕಿ ನಿಮ್ಮ ತಿರೋದನ್ನೆಲ್ಲ ಕೊಡಿ ಅಂತ ಹೇಳ್ತಾರೆ. ಅದಕ್ಕೆ ನಾರದರು ಹೇಳ್ತಾರೆ, ಸರಿ ನಾನು ಕೊಡ್ತೀನಿ, ಆದ್ರೆ ನೀನು ಒಂದು ಪ್ರಶ್ನೆಗೆ ಉತ್ತರವನ್ನ ಕೊಡು. ನೀನು ಇಷ್ಟೆಲ್ಲಾ ಕೆಟ್ಟ ಕೆಲಸಗಳನ್ನ ಮಾಡ್ತಾ ಇದೆಯಲ್ಲ, ನಿನಗ್ ಗೊತ್ತಾ ಎಷ್ಟು ಪಾಪ ಬರ್ತಾ ಇದೆ ಅಂತ ಹೇಳ್ಬಿಟ್ಟು, ನೀನ್ ಇದನ್ನ ನಿನ್ನ ಮನೆಯಲ್ಲಿರೋರ್ನ ಪೋಷಣೆ ಮಾಡ್ಲಿಕ್ಕೆ ನೀನು ಈ ಕೆಲಸಗಳನ್ನ ಮಾಡ್ತಾ ಇದೆಯಲ್ಲ, ನೀನ್ ಹೋಗ್ಬಿಟ್ಟು ನಿಮ್ ಮನೆಯವ್ರನ್ನ ಕೇಳು, ಯಾರಾದ್ರೂ ನಿನ್ನ
ಈ ಪಾಪದಲ್ಲಿ ಭಾಗಿಯಾಗ್ತಾರಾ ಅಂತ ಹೇಳ್ಬಿಟ್ಟು ಕೇಳ್ಕೊಂಡ್ ಬಾ, ಅದಾದ್ಮೇಲೆ ನಾನು ನಿನಗೆ ನನ್ನ ಹತ್ರ ಇರೋದನ್ನೆಲ್ಲ ಕೊಡ್ತೀನಿ ಅಂತ ಹೇಳಿದಾಗ ಈ ರತ್ನಾಕರ ನಾರದರ ಮಾತಿಗೆ ಒಪ್ಪಿ ಅವ್ರೇನ್ ಮಾಡ್ತಾರೆ, ಮನೆಗೆ ಹೋಗ್ಬಿಟ್ಟು ತನ್ನ ಹೆಂಡತಿಯನ್ನ ಕೇಳ್ತಾರೆ. ಹೆಂಡತಿ ಹೇಳ್ತಾರೆ, ನಾನು ನಿಮ್ಮ ಪಾಪದಲ್ಲಿ ಭಾಗಿಯಾಗೋದಿಲ್ಲ ಅಂತ. ಅವಾಗ ಮಕ್ಕಳನ್ನ ಕೇಳ್ತಾರೆ, ಮಕ್ಕಳು ಅದನ್ನೇ ಹೇಳ್ತಾರೆ. ತಂದೆ ತಾಯಿಗಳನ್ನ ಕೇಳ್ತಾರೆ, ಅವರು ಅದನ್ನೇ ಹೇಳ್ತಾರೆ. ಅವಾಗ ರತ್ನಾಕರನಿಗೆ ಆಶ್ಚರ್ಯ ಆಗೋಗುತ್ತೆ, ಏನಿದು, ನಾನು ನಿಮ್ಗೋಸ್ಕರನೇ ಅಲ್ವಾ ನಾನು ಇಷ್ಟೆಲ್ಲ ಮಾಡಿದ್ದು ಅಂತ. ಆಗ ಅವ್ರು ಹೇಳ್ತಾರೆ, ನಾವ್ಯಾರಾದ್ರೂ ಹೇಳಿದ್ವಾ ನಿನಗೆ ಈ ತರ ಕೆಟ್ಟ ಕೆಲಸಗಳನ್ನ ಮಾಡಿ ನಮ್ಮನ್ನ ಸಾಕು ಪೋಷಣೆ ಮಾಡುವಂತ ನಾವ್ಯಾರಾದ್ರೂ ಹೇಳಿದ್ವಾ? ನಿನ್ನ ಈ ಕರ್ಮ ಫಲಕ್ಕೆ, ಈ ಪಾಪ ಕರ್ಮಕ್ಕೆ ನೀನೇ ಕಾರಣ ಅಂತ ಹೇಳಿದಾಗ ಅವ್ರಿಗೆ ರತ್ನಾಕರನಿಗೆ ಅವ್ರಿಗೆ ಭೂಮಿಗೆ ಒಳಗಡೆನೆ ಹೋದಂಗ ಆಗೋಗ್ಬಿಡುತ್ತೆ. ಅವನು ದಿಗ್ಭ್ರಾಂತನಾಗ್ತಾನೆ. ಅವನು ಓಡೋಡಿ ಬರ್ತಾನೆ ನಾರದರ ಹತ್ರ, ನೀವೇ ನನಗೆ ಕಾಪಾಡ್ಬೇಕು, ನನಗೆ ಈಗ ಜ್ಞಾನೋದಯ ಆಗ್ತಾ ಇದೆ, ನಾನೀಗ ನನ್ನ ಈ ಎಲ್ಲ ಪಾಪ ಕರ್ಮಗಳ ಪ್ರತಿಕ್ರಿಯೆಯಿಂದ ಹೊರಗಡೆ ಬರ್ಬೇಕು, ನೀವೇ ನನಗೆ ದಾರಿ ತೋರಿಸ್ಬೇಕು ಅಂತ ಹೇಳಿದಾಗ ನಾರದ್ರು ಹೇಳ್ತಾರೆ, ಸರಿ ನೀನು ಒಂದ್ ಕೆಲಸ ಮಾಡು, ನೀನು ರಾಮ ಅಂತ ಹೇಳ್ಬಿಟ್ಟು ಹೇಳು ಅಂತ ಹೇಳಿದಾಗ ಅವ್ರಿಗೆ ರಾಮ ಅನ್ನೋ ಒಂದು ಹೆಸರನ್ನ ಉಚ್ಚಾರಣೆ ಮಾಡ್ಲಿಕ್ಕೂ ಆಗ್ತಾ ಇಲ್ಲ ಆ ರತ್ನಾಕರನಿಗೆ. ಅದಕ್ಕೆ ಸರಿ ಹೋಗ್ಲಿ, ನೀನು ಯಾವಾಗ್ಲೂ ಎಲ್ಲರನ್ನು ಮಾರ್ ಅಂತ ಹೇಳ್ತಿರ್ತೀಯಲ್ಲ, ನೀನು ಹಾಗೆ ಇವಾಗ ಹೇಳು, ಮರ 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 ಅಂತ ಹೇಳು ಅಂತ ಹೇಳಿದಾಗ ಆ ರತ್ನಾಕರ ಮರ 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 ಅಂತ ಹೇಳಿಕ್ಕೆ ಶುರು ಮಾಡ್ತಾನೆ. ಅದು ಕೊನೆಗೇನಾಗುತ್ತೆ, ಅದು ರಾಮ 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 ಅಂತ ಹೇಳ್ಬಿಟ್ಟು ರಾಮನಾಮಕ್ಕೆ ಅದು ತಿರುಗ್ಕೊಳುತ್ತೆ. ಸೊ ಅವನ ಈ ತರ ಸಹಸ್ರಾರು ವರ್ಷಗಳ ಕಾಲ ಅವರು ರಾಮನಾಮವನ್ನ ಹೇಳ್ಕೊಂತ ಅವ್ರು ಕುತ್ಕೊಂಡಾಗ ಅವ್ರ ಸುತ್ತಲೂ ಆ ಒಂದು ಹುತ್ತವೇ ಬೆಳೆದ್ಬಿಡುತ್ತೆ. ಅದಕ್ಕೋಸ್ಕರ ಆ ರತ್ನಾಕರನನ್ನ ನಾವು ವಾಲ್ಮೀಕಿ ಅಂತ ಕರೀತಾರೆ. ನೋಡಿ, ಈ ವಾಲ್ಮೀಕಿ ಅವ್ರು ಇವಾಗ ಏನ್ ಬರೆದಿದ್ದಾರೆ ಅಂತ ನಮ್ಗೆಲ್ಲ ಗೊತ್ತಿರೋ ಹಾಗೇನೆ ಅವರು ರಾಮಾಯಣವನ್ನ ಬರೀತಾರೆ ಅಲ್ವಾ. ಅಂತಹ ರಾಮನ ಕಾವ್ಯವನ್ನ ಅವರು ರಚನೆ ಮಾಡ್ತಾರೆ ಅಲ್ವಾ. ಎಂತಹ ಗುಣದಲ್ಲಿ ಇದ್ದವರು ಅಲ್ವಾ, ಆ ತಮೋ ಗುಣದಲ್ಲಿ ಇರೋರು ಅವ್ರಿವಾಗ ಈ ಶುದ್ಧ ಭಕ್ತನ ಸಂಪರ್ಕದಿಂದ ಅವ್ರಿವಾಗ ಸತ್ವಗುಣವನ್ನು ಮೀರಿ ಅವರು ಶುದ್ಧ ಸತ್ವಗುಣಕ್ಕೆ ಬರ್ತಾರೆ ಅಲ್ವಾ. ಅಂದ್ರೆ ನಮ್ಮನ್ನ ನಾವು ಈ ಭಕ್ತರ ಸಂಘದಲ್ಲಿ ಇದ್ರೆ, ಆ ಸಂಪರ್ಕಕ್ಕೆ ಬಂದ್ರೆ ನಾವುನು ಸಹ ಈ ತಮೋ ಗುಣವನ್ನ ಮೀರಿ ನಾವು ಆ ಸತ್ವಗುಣವನ್ನು ಮೀರಿ ನಾವು ಶುದ್ಧ ಸತ್ವಗುಣಕ್ಕೆ ಬರಬಹುದು. ಅದನ್ನ ನಮ್ಗೆ ಇವಾಗ ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾರೆ. ಏ ಚೈವ ಸಾತ್ವಿಕ ಭಾವ ರಾಜಸಾಸ್ತಾಮ ಸಾಶ್ಚಯೇ ಮತ್ತಯೇ ವೇತಿತ ಅನ್ವಿದ್ದಿ ನತ್ವಹಂ ತೇಜು ತೇ ಮಯಿ. ಇದನ್ನು ತಿಳಿದುಕೋ, ಸಾತ್ವಿಕ ರಾಜಸ ತಾಮಸ ಸ್ಥಿತಿಗಳೆಲ್ಲ ನನ್ನ ಶಕ್ತಿಯಿಂದ ಪ್ರಕಟವಾದವು. ಒಂದು ಅರ್ಥದಲ್ಲಿ ಪ್ರತಿಯೊಂದು ವಸ್ತುವು ನಾನೇ, ಆದರೆ ನಾನು ಸ್ವತಂತ್ರನು, ನಾನು ಐಹಿಕ ಪ್ರಕೃತಿಯ ಗುಣಗಳಿಗೆ ಒಳಪಟ್ಟಿಲ್ಲ. ತ್ರಿಭಿರ್ಗುಣಮಯೈರ್ಭಾವೈರ್ಯೇಭಿ ಸರ್ವಮಿದಂ ಜಗತ್ ಮೋಹಿತಂ ನಾಭಿಜಾನಾತಿ ಮಾಮೇಭ್ಯ ಪರಮವ್ಯಯಂ. ಸಾತ್ವಿಕ ರಾಜಸ ಮತ್ತು ತಾಮಸವೆನ್ನುವ 3 ಗುಣಗಳಿಂದ ಮೋಹಿತವಾಗಿ ಈ ಸಮಸ್ತ ಜಗತ್ತು ನನ್ನನ್ನು ಅರಿಯದೇ ಇದೆ. ನಾನು ಈ ಗುಣಗಳನ್ನು ಮೀರಿದವನು ಮತ್ತು ಅವ್ಯಯನು ಅಂತ ಹೇಳ್ಬಿಟ್ಟು ನಮಗೆ ಕೃಷ್ಣ 7ನೇ ಅಧ್ಯಾಯದಲ್ಲಿ ನಮಗೆ ತಿಳಿಸಿಕೊಟ್ಟಿದ್ದಾರೆ ಅಲ್ವಾ. ನಾವು ಇವಾಗ 3 ಗುಣಗಳಿಂದ ನಾವು ಬಂಧಿತರಾಗಿರೋದ್ರಿಂದ ನಾವು ಭಗವಂತನನ್ನ ನಾವು ಅರ್ಥ ಮಾಡ್ಕೊಳ್ಲಿಕ್ಕೆ ಹೋಗ್ತಾನೆ ಇಲ್ಲ ನಾವು ಅಲ್ವಾ. ಸೊ ಇವಾಗ ನಾವ್ ಏನನ್ನ ಮಾಡ್ಬೇಕು ಅಂತ ನಮ್ಗೆ ಹೇಳಿದ್ರು ಕೃಷ್ಣ 7ನೇ ಅಧ್ಯಾಯದಲ್ಲಿ ನಮ್ಗೆ ಹೇಳಿದ್ರು ಅಲ್ವಾ. ದೈವೀ ಹೇಷ ಗುಣಮಯಿ ಮಮ ಮಾಯಾ ದುರತ್ಯಯ ಮಾಮೇವಯೇ ಪ್ರಪದ್ಯಂತೆ ಮಾಯಾಂ ಏತಾಂ ತರಂತಿತೆ ಅಂತ ಹೇಳಿದ್ರು ಅಲ್ವಾ. ಸೊ ಈ 3 ಗುಣಗಳು ಮಾತಾಜಿ 8:15 ಆಯ್ತು. ಓಕೆ ಮಾತಾಜಿ, 5 ನಿಮಿಷದಲ್ಲಿ ಮುಗಿಸ್ತೀನಿ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಈ 3 ಗುಣಗಳು ಸಹ ನನ್ನ ದೈವಿ ಶಕ್ತಿನೇ. ಆದ್ರೆ ಈ ದೈವಿ ಶಕ್ತಿ ತುಂಬಾ ಬಲವಾದದ್ದು, ಪ್ರಬಲವಾದದ್ದು. ಇದನ್ನ ಮೀರ್ಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಯಾರು ನನಗೆ ಶರಣಾಗ್ತಾರೋ ಅವ್ರು ಮಾತ್ರನೇ ಈ 3 ಗುಣಗಳನ್ನ ಮೀರ್ಲಿಕ್ಕೆ ಸಾಧ್ಯ ಅಂತ ಹೇಳಿದ್ರು ಅಲ್ವಾ. ಸೊ ಅದೇ ತರನೇ ಇವಾಗ ನಾವು ಈ 3 ಗುಣಗಳಿಂದ ನಾವು ಹೊರಗಡೆ ಬರ್ಬೇಕು ಅಂತಂದ್ರೆ ಏನನ್ನ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಮ್ಗೆ ಇವಾಗ ಕೃಷ್ಣ ತಿಳಿಸಿಕೊಡ್ತಾ ಇದ್ದಾರೆ. ನಾಣ್ಯಂ ಗುಣೇಭ್ಯ ಕರ್ತಾರಂ ಯದಾ ದ್ರಷ್ಟಾನುಪಶ್ಯತಿ ಗುಣೇಭ್ಯಶ್ಚ ಪರಂ ವೇತಿ ಮದ್ಭಾವಂ ಸೋದಿಗಚ್ಚತಿ. ಎಲ್ಲ ಚಟುವಟಿಕೆಗಳಲ್ಲಿ ಈ ಗುಣಗಳಲ್ಲದೆ ಬೇರೆ ಕರ್ತವ್ಯವಿಲ್ಲ ಎನ್ನುವುದನ್ನು ಮನುಷ್ಯನು ಸರಿಯಾಗಿ ಅರ್ಥ ಮಾಡಿಕೊಂಡು ಈ ಎಲ್ಲ ಗುಣಗಳಿಗೆ ಅತೀತನಾದ ಪರಮಪ್ರಭುವನ್ನು ಅರಿತಾಗ ಆಧ್ಯಾತ್ಮಿಕ ಭಾವವನ್ನ ಪಡೆಯುತ್ತಾನೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ನಾವ್ ಯಾವಾಗ ಅರ್ಥ ಮಾಡ್ಕೋತೀವಿ ಈ 3 ಗುಣಗಳಿಂದ ನಾವು ಬಂಧಿತರಾಗ್ತೀವಿ, ಮತ್ತೆ ಈ 3 ಗುಣಗಳಿಂದ ನಾವು ಹೊರಗಡೆ ಬಂದ್ರೆ ಅಷ್ಟೇ ನಾವು ಈ ಭೌತಿಕ ಪ್ರಪಂಚವನ್ನ ಮೀರಿ ನಾವು ಆಧ್ಯಾತ್ಮಿಕ ಪ್ರಪಂಚಕ್ಕೆ ಹೋಗ್ಬೇಕು ಅಂತ ನಾವು ಅರ್ಥ ಮಾಡ್ಕೋತೀವಿ. ಮತ್ತೆ ಹಾಗಾದ್ರೆ ನಾವು ಏನನ್ನ ಮಾಡ್ಬೇಕು, ಭಗವಂತನಿಗೆ ಶರಣಾಗ್ಬೇಕು ಅಂತ ನಾವು ಅರ್ಥ ಮಾಡ್ಕೊಂಡ್ರೆ ಅಷ್ಟೇ ನಾವು ಆಧ್ಯಾತ್ಮಿಕ ಭಾವವನ್ನ ಪಡಿಲಿಕ್ಕೆ ಸಾಧ್ಯ ಅಂತ ಹೇಳ್ಬಿಟ್ಟು ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾರೆ. ನಮ್ಗೆ ನೋಡಿ, ಈ 3 ಗುಣಗಳನ್ನ ಮೀರಿರೋರು ಯಾರು? ಕೃಷ್ಣ. ಈ 3 ಗುಣಗಳಿಗೆ ಅವರು ಬಂಧಿತರಾಗಿಲ್ಲ ಅಲ್ವಾ. ಯಾರು ಬಂಧನಕ್ಕೆ ಒಳಗಾಗಿರುವೋ ಅವರನ್ನ ನಾವು ಶರಣಾದ್ರೆ ಮಾತ್ರನೇ ನಾವು ಈ ಬಂಧನದಿಂದ ನಾವು ಬಿಡಿಸ್ಕೊಳ್ಲಿಕ್ಕೆ ಸಾಧ್ಯ ಆಗುತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ನಮ್ಗೆ ಕೃಷ್ಣ ಏನನ್ನ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ನಾವಿವಾಗ 3 ಗುಣಗಳನ್ನ ಮೀರ್ಬೇಕು. ಸೊ ಮೀರಿದ್ರೆ ಅಷ್ಟೇ ನಾವು ಹುಟ್ಟು ಸಾವು ಮುಪ್ಪು ಅವುಗಳ ದುಃಖದಿಂದ ನಾವು ಬಿಡುಗಡೆನ ಹೊಂದುತ್ತೀವಿ. ಅದನ್ನ ನಾವು ಈ ಜನ್ಮದಲ್ಲೇ ನಾವು ಅದನ್ನ ಅರ್ಥ ಮಾಡ್ಕೋಬಹುದು. ಅದರ ಸವಿಯನ್ನ ನಾವು ಈ ದೇಹದಲ್ಲೇ ಇದ್ಕೊಂಡು ನಾವು ಅದರ ಸವಿಯನ್ನ ನಾವು ಪಡಿಬಹುದು ಅಂತ ಹೇಳ್ಬಿಟ್ಟು ನಮ್ಗೆ ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ನಾವು ಏನನ್ನ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ, ನಾವು ಈ 3 ಗುಣಗಳನ್ನ ಮೀರಿ ನಾವು ಶುದ್ಧ ಸತ್ವ ಗುಣಕ್ಕೆ ಬರ್ಬೇಕು ಅಂತ ಹೇಳ್ತಾರೆ. ನೋಡಿ, ನಮ್ಗೆ ಅದು ಗೊತ್ತೇ ಇಲ್ಲ.
ನಮ್ಗೆ ಈ 3 ಗುಣಗಳನ್ನ ಮೀರಿ ಇನ್ನ ಒಂದು ಗುಣ ಇದೆಯಪ್ಪ ಅಂತ ನಮ್ಗೆ ಗೊತ್ತೇ ಇಲ್ಲ ಅಲ್ವಾ. ಈ ಸತ್ವಗುಣ ಈ ಶುದ್ಧ ಸತ್ವಗುಣ ಅನ್ನೋದು ಬೇರೆ ಏನೂ ಅಲ್ಲ, ಸತ್ವಗುಣವೇ. ಆದ್ರೆ ಎಲ್ಲವನ್ನ ನಾವಿಲ್ಲಿ ಕೃಷ್ಣನ ಸಂತೋಷಕ್ಕೋಸ್ಕರ ಮಾಡ್ತಾ ಇದೀವಿ ಅಲ್ವಾ. ಸತ್ವಗುಣದಲ್ಲಿ ಕೃಷ್ಣ ಇರ್ಲಿಲ್ಲ ಅಲ್ಲಿ, ಇಲ್ಲಿ ಶುದ್ಧ ಸತ್ವಗುಣದಲ್ಲಿ ಕೃಷ್ಣ ಇದ್ದಾರೆ. ನಾವ್ ಏನನ್ನ ಮಾಡ್ತಾ ಇದೀವಿ ಬೆಳಗ್ಗೆಯಿಂದ ರಾತ್ರಿ ತನಕ ಎಲ್ಲವನ್ನು ಕೃಷ್ಣನ ಸಂತೋಷಕ್ಕೋಸ್ಕರ ನಾವು ಮಾಡ್ಬೇಕಾಗತ್ತೆ. ನಾವು ತಿನ್ನೋದ್ರಿಂದ ಇಟ್ಕೊಂಡು, ಸ್ನಾನ ಮಾಡೋದ್ರಿಂದ ಇಟ್ಕೊಂಡು, ಮನೆಯನ್ನ ಶುಭ್ರಗೊಳಿಸೋದ್ರಿಂದ ಇಟ್ಕೊಂಡು, ನಾವು ಅಡಿಗೆ ಕೆಲಸ ಮಾಡೋದ್ರಿಂದ ಇಟ್ಕೊಂಡು ಎಲ್ಲವನ್ನ ನಾವು ಕೃಷ್ಣನ ಸಂತೋಷಕ್ಕೋಸ್ಕರ ಮಾಡಿದ್ರೆ ಅವಾಗ ನಾವು ಶುದ್ಧ ಸತ್ವಗುಣದಲ್ಲಿ ಇದ್ದೀವಿ ಅಂತ ಹೇಳ್ಬಿಟ್ಟು ಅರ್ಥ. ಸೊ ಇವಾಗ ನಮ್ಗೆ ಏನನ್ನ ಮಾಡ್ಬೇಕು ಅಂತ ನಮ್ಗೆ ಕೃಷ್ಣ ಪ್ರಜ್ಞೆಯಲ್ಲಿ ನಮ್ಗೆ ತಿಳಿಸಿಕೊಟ್ಟಿದ್ದಾರೆ. ನಾವು ಕೃಷ್ಣ ಪ್ರಜ್ಞೆಗೆ ಬಂದ್ರೆ ನಾವು ಶುದ್ಧ ಸತ್ವಗುಣಕ್ಕೆ ಬಂದ ಹಾಗೆ ಲೆಕ್ಕ. ಸೊ ನಮ್ಗೆ ಏನಂತ ಹೇಳಿದರೆ ಜಪವನ್ನ ಮಾಡ್ಬೇಕು ಅಂತ ಹೇಳಿದರೆ, ಭಗವದ್ಗೀತೆ ಭಾಗವತಂ ಅಂತಹ ಪುಸ್ತಕಗಳನ್ನ ಓದ್ಬೇಕು ಅಂತ ಹೇಳಿದರೆ, ಭಕ್ತರ ಸಂಘದಲ್ಲಿ ಇರ್ಬೇಕು ಅಂತ ಹೇಳಿದರೆ, ಕೃಷ್ಣ ಪ್ರಸಾದವನ್ನ ಹೊರತುಪಡಿಸಿ ಬೇರೆ ಏನನ್ನ ನಾವು ತಿನ್ಕೊಡುದು ಅಂತ ಹೇಳಿದರೆ, ಇಷ್ಟೆಲ್ಲ ಮಾಡಿದ್ರೆ ಏನಾಗುತ್ತೆ, ನಾವು ಶುದ್ಧ ಸತ್ವಗುಣಕ್ಕೆ ಬರ್ತೀವಿ. ಅವಾಗಷ್ಟೇ ನಾವು ಈ 3 ಗುಣಗಳನ್ನ ನಾವು ಮೀರ್ಲಿಕ್ಕೆ ಸಾಧ್ಯ ಆಗತ್ತೆ. ಈ ಹುಟ್ಟು ಸಾವಿನ ಚಕ್ರದಿಂದ ನಮ್ಮನ್ನ ನಾವು ಹೊರಗಡೆ ಬರೆಸ್ಕೊಳ್ಲಿಕ್ಕೆ ಸಾಧ್ಯ ಆಗತ್ತೆ. ಅರ್ಜುನ ಉವಾಚ, ನೋಡಿ ಇವಾಗ ಕೃಷ್ಣನಿಗೆ ಅರ್ಜುನ ಕೇಳ್ತಾ ಇದ್ದಾರೆ, ಹೌದು ಹಾಗಾದ್ರೆ ನನಗೆ ಹೇಗೆ ಅರ್ಥ ಮಾಡ್ಕೋಬೇಕು, ಈ 3 ಗುಣಗಳಿಂದ ಒಬ್ಬ ವ್ಯಕ್ತಿ ಹೊರಗಡೆ ಬಂದಿದ್ದಾರೆ, ಮೀರಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ಅಂತವ್ರನ್ನ ಹೇಗೆ ಅರ್ಥ ಮಾಡ್ಕೊಳೋದು, ಅವರ ಲಕ್ಷಣಗಳೇನು, ಗುಣಲಕ್ಷಣಗಳೇನು ಅಂತ ಹೇಳ್ಬಿಟ್ಟು ಇಲ್ಲಿ ಕೇಳ್ತಾ ಇದ್ದಾರೆ. ಕೈರ್ಲಿಂಗೇ ಸ್ತ್ರೀನ್ ಗುಣಾನೇ ತಾನ್ ಅತಿತೋ ಭವತಿ ಪ್ರಭೋ ಹಿಮಾಚಾರ ಕಥಂ ಚೈತಾಂ ಸ್ತ್ರೀನ್ ಗುಣಾನತಿ ವರ್ತತೆ. ಅರ್ಜುನನು ಪ್ರಶ್ನಿಸಿದನು, ಪ್ರಿಯ ಪ್ರಭುವೆ, ಈ ಗುಣತ್ರಯಗಳನ್ನು ಮೀರಿದವನ ಲಕ್ಷಣಗಳು ಯಾವುವು, ಆತನು ಹೇಗೆ ನಡೆದುಕೊಳ್ಳುತ್ತಾನೆ, ಅವನು ಹೇಗೆ ಪ್ರಕೃತಿ ಗುಣಗಳನ್ನ ಮೀರುತ್ತಾನೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಶ್ರೀ ಭಗವಾನುವಾಚ ಪ್ರಕಾಶಂಚ ಪ್ರವೃತ್ತಿಂಚ ಮೋಹಮೇವ ಚ ಪಾಂಡವಾನ್ ಅದ್ವೇಷ್ಟಿ ಸಂಪ್ರವೃತ್ತಾನಿ ನಾನಿವೃತ್ತಾನಿ ಕಾಂಕ್ಷತಿ ಉದಾಸೀನ ವದಾಸೀನೋ ಗುಣರ್ಯೋ ನ ವಿಚಾಲ್ಯತೆ ಗುಣಾವರ್ತಂತ ಇತ್ಯೇವ ಯೋ ಅವತಿಷ್ಠತಿ ನೇಂಗತೆ ಸಮದುಃಖ ಸುಖ ಸ್ವಸ್ಥಃ ಸಮಲೋಷ್ಟಾಶ್ಮಕಾಂಚನಃ ತುಲ್ಯ ಪ್ರಿಯೋ ಧೀರಃ ತುಲ್ಯ ನಿಂದಾತ್ಮ ಸಂಸ್ತುತಿಃ ಮಾನಾಪಮಾನಯೋಸ್ತುಲ್ಯೋ ಮಿತ್ರಾರಿಪಕ್ಷಯೋಃ ಸರ್ವಾರಂಭ ಪರಿತ್ಯಾಗಿ ಗುಣಾತೀತಸ್ಯ ಉಚ್ಯತೆ. ದೇವೋತ್ತಮ ಪರಮ ಪುರುಷನು ಹೀಗೆಂದು ಹೇಳಿದನು, ಪಾಂಡುವಿನ ಮಗನಾದ ಅರ್ಜುನನೇ, ಈ ಲಕ್ಷಣಗಳಿರುವ ಮನುಷ್ಯನು ಗುಣಗಳನ್ನು ಮೀರಿದವನು ಎಂದು ಹೇಳುತ್ತಾರೆ. ಅವನು ಬೆಳಕು, ಪ್ರವೃತ್ತಿ ಮತ್ತು ಮೋಹಗಳು ಇದ್ದಾಗ ಅವನ್ನು ದ್ವೇಷಿಸುವುದಿಲ್ಲ, ಅವು ಮರೆಯಾದಾಗ ಅವುಗಳನ್ನು ಬಯಸುವುದಿಲ್ಲ. ಅವನು ಐಹಿಕ ಗುಣಗಳ ಈ ಎಲ್ಲ ಪ್ರತಿಕ್ರಿಯೆಗಳ ಉದ್ದಕ್ಕೂ ನಿಶ್ಚಲವಾಗಿ ಮತ್ತು ನಿರಾತಂಕವಾಗಿ ಇರುತ್ತಾನೆ. ಗುಣಗಳು ಮಾತ್ರವೇ ಕೆಲಸ ಮಾಡುತ್ತವೆ ಎನ್ನುವುದನ್ನು ಅರ್ಥ ಮಾಡಿಕೊಂಡು ಉದಾಸೀನನಾಗಿ ಮತ್ತು ಆಧ್ಯಾತ್ಮಿಕ ಮನಸ್ಕನಾಗಿ ಉಳಿಯುತ್ತಾನೆ. ಅವನು ಆತ್ಮದಲ್ಲಿ ಸ್ಥಿರನಾಗಿ ಸುಖ ದುಃಖಗಳನ್ನು ಒಂದೇ ರೀತಿ ಕಾಣುತ್ತಾನೆ. ಒಂದು ಮಣ್ಣಿನ ಹೆಂಟೆ, ಒಂದು ಕಲ್ಲು, ಒಂದು ಚಿನ್ನದ ತುಂಡು ಎಲ್ಲವನ್ನು ಸಮದೃಷ್ಟಿಯಿಂದ ಕಾಣುತ್ತಾನೆ. ಪ್ರಿಯ ಅಪ್ರಿಯಗಳ ವಿಷಯದಲ್ಲಿ ಒಂದೇ ಸಮನೆ ಇರುತ್ತಾನೆ. ಹೊಗಳಿಕೆ ಮತ್ತು ತೆಗಳಿಕೆ, ಮಾನ ಮತ್ತು ಅಪಮಾನ ಇವುಗಳ ವಿಷಯದಲ್ಲಿ ಒಂದೇ ರೀತಿ ಇದ್ದು ಸ್ಥಿರವಾಗಿರುತ್ತಾನೆ. ಮಿತ್ರ ಮತ್ತು ಶತ್ರುಗಳ ವಿಷಯದಲ್ಲಿ ಒಂದೇ ರೀತಿ ನಡೆದುಕೊಳ್ಳುತ್ತಾನೆ ಮತ್ತು ಎಲ್ಲ ಐಹಿಕ ಚಟುವಟಿಕೆಗಳನ್ನ ಪರಿತ್ಯಜಿಸಿರುತ್ತಾನೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾರೆ. ನೋಡಿ ಇಲ್ಲಿ ಯಾವ ಗುಣಲಕ್ಷಣಗಳಿರುತ್ತೆ, ಆ 3 ಗುಣಗಳನ್ನ ಮೀರಿ ಶುದ್ಧ ಸತ್ವಗಳಿರುವ ವ್ಯಕ್ತಿ ಯಾವ ತರ ಇರ್ತಾನೆ ಅಂತ ಹೇಳ್ಬಿಟ್ಟು ಅರ್ಜುನ ಕೇಳೋದಕ್ಕೆ ಇವಾಗ ಕೃಷ್ಣ ಹೇಳ್ತಾ ಇದಾರೆ ಅಲ್ವಾ. ನೋಡಿ ಈ ಎಲ್ಲಾ ಗುಣಗಳು ಸಹ ನಾವು 12ನೇ ಅಧ್ಯಾಯದಲ್ಲಿ ನಾವು ತಿಳ್ಕೊಂಡ್ವಿ ಅಲ್ವಾ. ಕೃಷ್ಣ ಹೇಳಿದ್ರಲ್ವಾ, ನನಗೆ ಇಂತಹ ವ್ಯಕ್ತಿ ತುಂಬಾ ಅಂದ್ರೆ ಇಂತಹ ಭಕ್ತ ನನಗೆ ತುಂಬಾ ಪ್ರೀತಿ ಪಾತ್ರನಾದವನು ಅಂತ ಹೇಳಿದ್ರು ಅಲ್ವಾ. ಅದನ್ನೇ ನಮ್ಗೆ ಇಲ್ಲಿ ಹೇಳ್ತಾ ಇದಾರೆ. ಆ ಸಮಚಿತ್ತದಲ್ಲಿರುವಂತಹ ವ್ಯಕ್ತಿ ತುಂಬಾ ಇಷ್ಟ ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಹೇಳ್ತಾ ಅಂದ್ರೆ 12ನೇ ಅಧ್ಯಾಯದಲ್ಲಿ ಹೇಳಿರೋ ತರನೇ ಇಲ್ಲೂ ಸಹ ಸಮಚಿತ್ತದಲ್ಲಿ ಇರ್ತಾನೆ. ಈ 3 ಗುಣಗಳನ್ನ ಮೀರುವ ವ್ಯಕ್ತಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ನಮ್ಗೆ ಇಲ್ಲಿ ನಾರದರನ್ನ ನಾವು ನೋಡ್ತಾ ಇದೀವಲ್ವಾ. ನೋಡಿ ನಾರದರು ಅವರು ತ್ರಿಲೋಕ ಸಂಚಾರಿ, ಅವ್ರು ಏನಕ್ಕೆ ಸಂಚಾರವನ್ನ ಮಾಡ್ತಾ ಇದಾರೆ ಅವರು ಅಲ್ವಾ. ಎಲ್ಲರಿಗೂ ಅವರು ನಾರಾಯಣನ ಮಂತ್ರವನ್ನ ಕೊಡ್ತಾ ಇದಾರೆ, ಹರಿನಾಮವನ್ನ ಕೊಡ್ತಾ ಇದಾರೆ. ಎಲ್ಲರೂ ಸಹ ಈ ಹರಿನಾಮವನ್ನ ಹೇಳ್ಕೊಂಡು ಭಗವಂತನ ಲೋಕಕ್ಕೆ ಹೋಗ್ಲಿ ಅಂತ ಹೇಳ್ಬಿಟ್ಟು ಅವರ ಇಚ್ಛೆ ಅಲ್ವಾ. ಇವಾಗ ನೋಡಿ ನಮ್ಗೆ ನಾವು ಯಾರಿಗಾದ್ರೂ ಸಹಾಯ ಮಾಡ್ಬೇಕಂದ್ರೆ ನಮ್ಗೆ ಅವರು ಬಂಧು ಬಾಂಧವರು ಅಥವಾ ಇನ್ನೇನೋ ಅಥವಾ ನಮ್ಗೆ ಏನಾದ್ರು ಒಳ್ಳೆ ಹೆಸರು ಬರುತ್ತಾ ಇನ್ನೇನೋ ಅಂತ ಹೇಳ್ಬಿಟ್ಟು ನಾವು ಎಷ್ಟು ಯೋಚನೆ ಮಾಡ್ತೀವಿ ಅಲ್ವಾ. ನಾರದ್ರ ಆತರ ಅಲ್ಲ ಅಲ್ವಾ. ಅವ್ರು ಯಾರೇ ನೋಡಿ, ಇವಾಗ ನಾವು ವಾಲ್ಮೀಕಿಯನ್ನ ನೋಡಿದ್ವಿ ಅಲ್ವಾ, ರತ್ನಾಕರ, ಯಾರು ಅವ್ರ ಜೊತೆ ಸಂಪರ್ಕಕ್ಕೆ ಬರ್ತಾರೋ ಅವ್ರು ಯಾವಾಗ್ಲೂ ಅವರು ಭಗವಂತನ ಲೋಕಕ್ಕೆ ಹೊರಟ್ಬಿಡ್ತಾರೆ ಅವರು ಅಲ್ವಾ. ಅವ್ರು ಶುದ್ಧ ಸತ್ವಗುಣಕ್ಕೆ ಬಂದ್ಬಿಡ್ತಾರೆ. ಆತರ ಅಂದ್ರೆ ಹಾಗೆ ಈ ಶುದ್ಧ ಸತ್ವಗುಣದಲ್ಲಿ ಇವರು ಇರ್ತಾರೆ. ಅವೆಲ್ಲವನ್ನ ಸಮವಾಗಿ ನೋಡ್ತಾರೆ. ಮಾನ ಅಪಮಾನ, ಮಿತ್ರ ಶತ್ರು, ಹೊಗಳಿಕೆ ತೆಗಳಿಕೆ. ನೋಡಿ ಇಲ್ಲಿ ಹೇಳ್ತಾ ಇದ್ದಾರೆ, ಒಂದು ಮಣ್ಣಿನ ಹೆಂಟೆ, ಒಂದು ಕಲ್ಲು, ಒಂದು ಚಿನ್ನದ ತುಂಡು ಎಲ್ಲವನ್ನೂ ಸಹ ಅವರು ಸಮದೃಷ್ಟಿಯಿಂದ ಅವ್ರು ನೋಡ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ ಕೃಷ್ಣ. ಮಾಂಚಾಯೋ ಅವ್ಯಭಿಚಾರೇನ ಭಕ್ತಿ ಯೋಗೇನ ಸೇವತೆ ಸಗುಣಾನ್ ಸಮತಿ ತೈತಾನ್ ಬ್ರಹ್ಮ ಭೂಯಾಯ ಕಲ್ಪತೆ. ಎಲ್ಲ ಸನ್ನಿವೇಶಗಳಲ್ಲಿಯೂ ಲೋಪ ಮಾಡದೆ ಸಂಪೂರ್ಣ ಭಕ್ತಿ ಸೇವೆಯಲ್ಲಿ ನಿರತನಾದವನು ಕೂಡಲೇ ಐಹಿಕ ಪ್ರಕೃತಿ ಗುಣಗಳನ್ನ ಮೀರುತ್ತಾನೆ, ಹೀಗೆ ಬ್ರಹ್ಮನ್ ಹಂತಕ್ಕೆ ಬರುತ್ತಾನೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ನಾವೇನಾದ್ರೂ ಇವಾಗ ಭಕ್ತಿ ಸೇವೆಯಲ್ಲಿ ತೊಡಗಿದ್ರೆ ಮಾತ್ರನೇ ನಾವು ಈ ಬಂಧನದಿಂದ ನಾವು ಹೊರಗಡೆ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ. ಈ 3 ಗುಣಗಳನ್ನ ನಾವು ಮೀರಿ ನಾವು ಆ ಬ್ರಹ್ಮನ್ ಹಂತಕ್ಕೆ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ. ಬ್ರಹ್ಮನ್ ಜಾನಾತೀತಿ ಬ್ರಾಹ್ಮಣ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ನಾವು ಆ ಬ್ರಹ್ಮನ್ ಹಂತಕ್ಕೆ ನಾವು ಬರ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ.
ಬ್ರಹ್ಮಣೋ ಹಿ ಪ್ರತಿಷ್ಠಾಹಂ ಅಮೃತಾಸ್ಯ ವ್ಯಯಸ್ಯ ಚ ಶಾಶ್ವತಸ್ಯ ಚ ಧರ್ಮಸ್ಯ ಸುಖಸ್ಯೈಕಾಂತಿಕಸ್ಯ ಚ. ನಿರಾಕಾರ ಬ್ರಹ್ಮನಿಗೆ ಮೃತ್ಯುವಿಲ್ಲ, ಅವನು ಅವಿನಾಶಿ, ಶಾಶ್ವತ, ಪರಮ ಸುಖವೇ ಅದರ ಸಹಜ ಸ್ಥಿತಿ. ನಾನು ಈ ನಿರಾಕಾರ ಬ್ರಹ್ಮನಿಗೆ ಆಧಾರ ಅಂತ ಹೇಳ್ಬಿಟ್ಟು ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾರೆ. ಇವಾಗ ನಮಗ್ ಗೊತ್ತಿರೋ ಹಾಗೇನೆ ಭಗವಂತನನ್ನ ಸಾಕ್ಷಾತ್ಕಾರ ಮಾಡ್ಕೊಳ್ಲಿಕ್ಕೆ 3 ಹಂತಗಳು ಅಲ್ವಾ? ಬ್ರಹ್ಮನ್, ಪರಮಾತ್ಮ ಮತ್ತೆ ಭಗವಾನ್ ಅಲ್ವಾ? ಇಲ್ಲಿ ನಿರಾಕಾರ ಬ್ರಹ್ಮ ಅಲ್ವಾ? ನಿರಾಕಾರ ಬ್ರಹ್ಮನಿಗೆ ಕೃಷ್ಣ ಹೇಳ್ತಾ ಇದ್ರೆ ಅದನ್ನು ಸಹ ಅವಿನಾಶಿ ಆದದ್ದು ಅಲ್ವಾ? ಸತ್ ಚಿತ್ ಆನಂದ ಅಂತ ನಾವ್ ಏನ್ ಹೇಳ್ತೀವಿ, ಬ್ರಹ್ಮನ್ ಅನ್ನೋದು ಅದು ಸತ್ ಗುಣವನ್ನ ಅದು ಹೊಂದಿದೆ ಅಲ್ವಾ? ಪರಮಾತ್ಮ ಅನ್ನೋದು ಸತ್ ಚಿತ್ 2 ಗುಣಗಳನ್ನ ಅದು ಹೊಂದಿದೆ. ಭಗವಾನ್ ಮಾತ್ರನೇ ಆ 3 ಹೊಂದಿರೋದು. ಸತ್ ಚಿತ್ ಆನಂದವನ್ನ ಹೊಂದಿರೋದು ಆ ಭಗವಾನ್ ಹಂತದಲ್ಲಿ ಮಾತ್ರನೇ. ಅದಕ್ಕೆ ಅದನ್ನ ಪರಿಪೂರ್ಣವಾದ ಹಂತ ಅಂತ ಹೇಳ್ಬಿಟ್ಟು ನಮ್ಗೆ ತಿಳಿಸ್ಕೊಳೋದು. ಸೊ ಇಲ್ಲಿ ಕೃಷ್ಣ ಏನಂತ ಹೇಳ್ತಾ ಇದಾರೆ, ನಿರಾಕಾರ ಬ್ರಹ್ಮನಿಗೆ ಮೃತ್ಯುವಿಲ್ಲ, ಅವನು ಶಾಶ್ವತವಾಗಿರೋದು, ಅವಿನಾಶಿ, ಪರಮ ಸುಖವೇ ಅದರ ಸಹಜ ಸ್ಥಿತಿ. ನಾನು ಆ ನಿರಾಕಾರ ಬ್ರಹ್ಮನಿಗೆ ಆಧಾರ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಸೊ ಕೃಷ್ಣ. ಸೊ ಇವಾಗ ನಿರಾಕಾರ ಬ್ರಹ್ಮನೂ ಸಹ ಸೊ ಇವಾಗ ಕೃಷ್ಣನ ಶಕ್ತಿ ಅಲ್ವಾ? ಕೃಷ್ಣನ ದೇಹದಿಂದ ಬರ್ತಾ ಇರುವ ಆ ಬೆಳಕೇನಿದೆ ಅದು ನಿರಾಕಾರ ಬ್ರಹ್ಮ ಅಲ್ವಾ? ಆದ್ರೆ ನಾವು ನಿನ್ನೆಯ ಅಧ್ಯಾಯದಲ್ಲಿ ನಾವು ತಿಳ್ಕೊಂಡ್ರ ಹಾಗೆ ನಾವೇನಾದ್ರೂ ನಿರಾಕಾರ ಬ್ರಹ್ಮನಲ್ಲಿ ಹೋದ್ರೆ ಏನಾಗುತ್ತೆ, ನಾವು ಈ ಭೌತಿಕ ಪ್ರಪಂಚಕ್ಕೆ ನಾವು ಬಂದ್ಬಿಡ್ತೀವಿ. ಯಾಕಂದ್ರೆ ಅಲ್ಲಿ ಸೇವಾ ಅವಕಾಶ ನಮ್ಗೆ ಅಲ್ಲಿ ಇಲ್ಲ. ಸೊ ನಾವ್ ಇವಾಗ ಅಲ್ಲಿ ಮೇಲೆ ಹೋಗ್ಬೇಕು ಅಂತಂದ್ರೆ ನಾವು ಭಗವಂತನಿಗೆ ಭಕ್ತಿ ಸೇವೆನ ಮಾಡಿದ್ರೆ ಅಷ್ಟೇನೆ ನಾವು ಮೇಲಿನ ಲೋಕಕ್ಕೆ ನಾವು ಹೋಗ್ಲಿಕ್ಕೆ ಸಾಧ್ಯ ಆಗೋದು. ಸೊ ಭಕ್ತಿ ಸೇವೆನ ನಾವು ಮಾಡ್ಲಿಲ್ಲ ಅಂತಂದ್ರೆ ನಾವು ಆ ಗೋಲೋಕ ವೃಂದಾವನಕ್ಕೆ ಆಗ್ಲಿ ಆಧ್ಯಾತ್ಮಿಕ ಲೋಕಕ್ಕೆ ಆಗ್ಲಿ ನಾವು ಹೋಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಇವತ್ತಿನ ಅಧ್ಯಾಯ ನಮ್ಗೆ ಕೃಷ್ಣ ಗುಣತ್ರಯ ವಿಭಾಗ ಯೋಗದಲ್ಲಿ 27 ಶ್ಲೋಕಗಳಿತ್ತು. ಅದರಲ್ಲಿ ಮೊದಲ 9 ಶ್ಲೋಕದಲ್ಲಿ ನಮಗೆ ಕೃಷ್ಣ ತಿಳಿಸಿಕೊಟ್ರು ಗುಣಗಳಿಂದ ಜೀವಿಯ ಬಂಧನ ಆಗುತ್ತೆ ಅಂತ. ಅದಾದ್ಮೇಲೆ ಪ್ರತಿಯೊಂದು ಗುಣಗಳನ್ನ, ಅದರ ಕ್ರಿಯೆಗಳನ್ನ, ಗುಣಲಕ್ಷಣಗಳನ್ನ, ಫಲಗಳನ್ನ ನಮ್ಗೆ ತಿಳಿಸಿಕೊಟ್ರು. ಕೊನೆಯದಾಗಿ ನಾವು ಈ 3 ಗುಣಗಳು ನಮ್ಮನ್ನ ಬಂಧನಕ್ಕೆ ಒಳಗಾಗುತ್ತೆ, ಹಾಗಾದ್ರೆ ಅದನ್ನ ಮೀರೋದು ಹೇಗೆ ಅಂತ ಹೇಳ್ಬಿಟ್ಟು ನಮ್ಗೆ ತಿಳಿಸಿಕೊಟ್ರು. ನಾವು ಕೃಷ್ಣ ಪ್ರಜ್ಞೆಗೆ ಬರ್ಬೇಕು. ಕೃಷ್ಣ ಪ್ರಜ್ಞೆಗೆ ಬಂದಾಗ ಏನಾಗುತ್ತೆ, ನಾವು ಭಕ್ತಿ ಸೇವೆ ಮಾಡಿದ್ರೆ ನಾವು 3 ಗುಣಗಳನ್ನ ಮೀರಿ ನಾವು ಶುದ್ಧ ಸತ್ವ ಗುಣಕ್ಕೆ ನಾವು ಬರ್ತೀವಿ. ಅದನ್ನ ವಸುದೇವ ಸ್ಥಿತಿ ಅಂತ ಕರೀತಾರೆ. ಅಂತಹ ಸ್ಥಿತಿಗೆ ನಾವು ಬರ್ತೀವಿ ಅಂತ ಹೇಳ್ಬಿಟ್ಟು ನಮ್ಗೆ ಕೃಷ್ಣ ಇವತ್ತಿನ ಅಧ್ಯಾಯದಲ್ಲಿ ತಿಳಿಸಿಕೊಟ್ರು. ಭಗವತ್ ಗ್ರಂಥ ಮಹಾರಾಜ್ ಕಿ ಜೈ, ಶಿಲಾ ಪ್ರಭುಪಾದ್ ಕಿ ಜೈ, ಶೀಲಾ ಗುರುದೇವ್ ಕಿ ಜೈ. ಇಲ್ಲಿ ನೆರೆದಿರುವ ಅನಂತ ಕೋಟಿ ವೈಷ್ಣವ ಭಕ್ತರಿಂದ ಕಿ ಜೈ. ವಾಂಚಾ ಕಲ್ಪತೃಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸೊ ಇಷ್ಟೊತ್ತು ನೀವು ತುಂಬಾ ಶ್ರದ್ಧೆಯಿಂದ ಕುತ್ಕೊಂಡು ಕೇಳಿರೋದಕ್ಕೆ ನಿಮ್ಗೆಲ್ಲರಿಗೂ ಸಹ ನಾನು ದೇವಸ್ಥಾನದ ಪರವಾಗಿ ಅನಂತ